ವಾರ್ಷಿಕವಾಗಿರ್ತಕ್ಕಂಥ ಕಾಲಾವಧಿ ಮನಸ್ಸಲ್ಲಿ ಹಿಂದೆ ನಡೆದು ಬಂದಿರತಕ್ಕಂತಹ ಸಾಂಪ್ರದಾಯಿಕವಾಗಿರ್ತಕ್ಕಂಥ ತಾವು ಮಾಡುವಂತಹ ಈ ಒಂದು ಸೇವಾ ಭಾಗದಲ್ಲಿ ತಮ್ಮಿಂದ ಏನಾದರೂ ತಿಳಿದ ತಪ್ಪಾದಲ್ಲಿ ಇದಕ್ಕೆ ಕ್ಷಮೆ ಕೊಟ್ಟು ಆಗುವಂತಹ ಈ ಒಂದು ಕಾರ್ಯವನ್ನು ಯಾವುದೇ ವಿಘ್ನಗಳಿಲ್ಲದೆ ನಿರ್ವಿಘ್ನವಾಗಿ ನಿರ್ವಹಿಸಿಕೊಡ್ಬೇಕಿರತಕ್ಕಂಥದ್ದು ಈ ಸಂದರ್ಭದಲ್ಲಿ ಪ್ರಾರ್ಥನೆ. ಸಂತೋಷ. ಹಾಗೆ ನನ್ನ ಕ್ಷೇತ್ರ ನಂಬಿದಂತಹ ನನ್ನ ಈ ಮನತನಕ್ಕೆ ಸಂಬಂಧಪಟ್ಟಂತಹ ತನ್ನ ಕುಟುಂಬದ ಶಿಶು ಮಕ್ಕಳೆಲ್ಲರೂ ಹಾಜರಾದದ್ದು ಯಾಕೆಂತ ಹೇಳಿದ್ರೆ ಇದು ಹಿಂದೆ ನನ್ನ ಮನತನದಲ್ಲಿ ನಡೆದು ಬಂದಿರತಕ್ಕಂಥ ಸೇವಾ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸೇರಬೇಕಾದದ್ದು. ಹಾಗೆ ನಮ್ಮ ಸ್ಥಳಭಾಗದಲ್ಲಿ ಹಿಂದೆ ಸೂಚಿಸಿದ ಪ್ರಕಾರವಾಗಿ ಪ್ರತಿ ವರ್ಷದಲ್ಲಿ ಸುಲಭವಾಗಿ ಹೆಚ್ಚಿನ ರೀತಿಯಾಗಿ ಅಥವಾ ಸಂಬಳಿಯಿಂದ ಸೇವೆ ನಡೆಸುವಂತಹ ಯುಗ ಭಾಗ್ಯವನ್ನು ಅನುಭವಿಸ್ತೇನೆ ಎನ್ನುವುದು ನಾನು ಹಿಂದೆ ಒಂದು ವಾಕ್ಯವನ್ನು ಕೊಟ್ಟಿದ್ದೇನೆ. ಅದೇ ಪ್ರಕಾರವಾಗಿ ಮಾಡುವಂತ ಕಾಲದಲ್ಲಿ ಯಾವುದೇ ತಪ್ಪಾದ ಸಮೇತವಾಗಿ ಕ್ಷಮೆ ಕೊಟ್ಟು ಆ ಒಂದು ಸೇವೆ ಕಾಲದಲ್ಲಿ ಯಾವುದೇ ವಿಘ್ನಗಳಿಲ್ಲದೆ ನಿರ್ವಿಘ್ನವಾಗಿ ನೆರವೇರಿಸಿಕೊಡುತ್ತೇನೆ ಅಂತ ಹೇಳಿದ್ದೇನೆ. ಇಲ್ಲೇ ತನಕ ಯಾವುದೇ ಸಮಸ್ಯೆ ಆಗಲಿಲ್ಲ, ನೆರವೇರಿಸಿಕೊಟ್ಟಿದ್ದೇನೆ. ಹಾಗೆ ನನ್ನ ಮನತನದಲ್ಲಿ ಇರುವಂತಹ ಎಲ್ಲ ಕುಟುಂಬದವರಿಗೆ ಇರುವಂತಹ ಎಲ್ಲರಿಗೂ ಕೂಡ ನೀವು ಲಿಂಕ್ ಕಳಿಸಿಲ್ಲ, ಅದೇ ಲಿಂಕ್ ಸ್ಟಾರ್ಟ್ ಆಗ್ಬೇಕು, ಅಲ್ಲಿ ಸ್ಟಾರ್ಟ್ ಆಗ್ಬೇಕು. ಈಗ ತಗೊಂಡ ಮೇಲೆ ಒಂದು ಚೂರು ಕೂಕಡಿ ಕೂಕಡಿ
ಇದೆ ಬಲಭಾಗದಲ್ಲಿ, ಅದರಲ್ಲಿ ನೀವು ಹೋಗಬೇಕು. ಗದ್ದೆಯಲ್ಲಿ ಇಳಿಸ್ಕೊಂಡು ಹೋಗ್ಲಿಕ್ಕಿಲ್ಲ. ಕಂಬಳದ ಮನೆಯವರು ಈಗಾಗಲೇ ಪ್ರಾರಂಭದಲ್ಲಿ ಚಾಲನೆಯನ್ನು ಕೊಡಲಿಕ್ಕೆ ನಿಂತಿದ್ದಾರೆ. ಅವರೊಂದಿಗೆ ನಮ್ಮ ಶ್ರೀಯುತ ಶಾಂತರಾಮ ಶೆಟ್ಟಿ ಹಾಗೂ ಸದುಪೂಜಾರಿ ಆತ್ಮ ಶೆಟ್ಟಿಯವರು ಬಂದಿದ್ದಾರೆ. ಈಗಾಗಲೇ ಹೇಳಿದಾಗೆ ಒಂದು ವಾರದಿಂದ ಅತಿಯಾದ ಏನು ಈ ಕಂಬಳ ಗದ್ದೆಯ ನಿರ್ವಹಣೆಯಲ್ಲಿ ತಯಾರಿಯನ್ನು ಮಾಡಿ ಕಂಬಳದ ಯಶಸ್ವಿಗೆ ಹೋರಾಡಿದ ಯಶಸ್ವಿಯಾಗಿ ನಡೆಸಲು ಸಹಕಾರ ನೀಡಿದ ಕೋಣಗಳಿಗೆ ಹಲ್ಲಾಗಿರುವುದಿಲ್ಲ. ಅವುಗಳನ್ನು ಸಬ್ ಜೂನಿಯರ್ ಎಂದು ಕರೀತಾರೆ. ಈ ವಿಭಾಗದಲ್ಲಿ ಸುಮಾರು 29 ಹೆಸರನ್ನು ನೋಂದಾಯಿಸ್ತಾರೆ. 29 ಬೇಗ ಬೇಗ ಬರಬೇಕು. ಯಾಕಂದರೆ ಸರಿಯಾಗಿ ಇವತ್ತು ಕತ್ತಲಾಗುವುದರೊಳಗೆ ನಮ್ಮ ಈ ಕಂಬಳದ ಕಾರ್ಯಕ್ರಮವನ್ನು ಮುಗಿಸ್ಲಿಕ್ಕಿದ್ದೇವೆ. 29 ಜೊತೆ ಜೂನಿಯರ್ ವಿಭಾಗದ ಸಬ್ ಜೂನಿಯರ್ ವಿಭಾಗದ 29 ಜೊತೆ ಕೋಣಗಳನ್ನು ತೆಗೆದುಕೊಂಡು ಹೋಗಿರ್ತಾರೆ. ಅದಾದಮೇಲೆ ಅದರ ಹಿಂದೆ ಕಿರಿಯ ವಿಭಾಗದ 27, ಈ ವಿಭಾಗದಲ್ಲಿ 27 ಕೋಣಗಳು, ಸಬ್ ಜೂನಿಯರ್ ವಿಭಾಗದಲ್ಲಿ 29. ಆವಾಗಲೇ ಹೇಳಿದಾಗೆ ಈ ಕಂಬಳದ ಗದ್ದೆಯ ಒಂದು ಪವಿತ್ರತೆಯಲ್ಲಿ ಆ ದೈವಶಕ್ತಿ ಇದೆ. ಯಾವ ರೀತಿಯಲ್ಲಿ ಆಯ್ತು, ಗಂತಿನ ತುದಿಯಲ್ಲಿ ಕೋಣ ಬಿಡುವಾಗ ನಿರ್ವಾಹಕರು ಒಂದು ಸೂಚನೆಯನ್ನು ಪಾಲಿಸಬೇಕು. ಬಿಡುವಾಗ ಅವರು ಸಬ್ ಜೂನಿಯರ ಅನ್ನುವಂಥದ್ದು ತಿಳಿಸಿ ಅದರಲ್ಲಿ ಬರೆದಿರುವಂಥ ನಂಬರನ್ನು ಓದಿ ಹೇಳಬೇಕು. ಓಕೆ ದೇವದಾಸ್? ಹಲೋ, ಆಯ್ತಾಯ್ತು, ಈಗ ಕೂಡಲೇ ಕಳಿಸಿಕೊಡ್ತೇನೆ. ನಾನು ಹೇಳಿದಾಗೆ ವಿಭಾಗ ಹಾಗೂ ಕ್ರಮ ಸಂಖ್ಯೆಯನ್ನು ನೀವು ತಿಳಿಸಬೇಕು. ಹಲೋ ಅಭಿ ಅವರೇ, ಪ್ರಥಮವಾಗಿ ಈ ಒಂದು ನಡುಮನೆಯವರು ಅವರ ಕುಟುಂಬದ ಎಲ್ಲ ಕುಟುಂಬಸ್ಥರನ್ನು ಒಟ್ಟುಗೂಡಿಸಿ ನಡೆಸುವಂಥ ಈ ಒಂದು ಬಾರ್ಕೂರಿನಲ್ಲಿ ನಡೆಯುವಂಥ ಈ ಕಂಬಳಕ್ಕೆ ಆಗಮಿಸಿದಂಥ ಎಲ್ಲ ಕೋಣದ ಮಾಲಕರಿಗೂ ಹಾಗೂ ಅವರೊಟ್ಟಿಗೆ ಬಂದಂಥ ಕೋಣ ಬಿಡುವವರು ಓಡಿಸುವವರು ಎಲ್ಲರಿಗೂ ಕೂಡ ನಡುಮನೆ ಕುಟುಂಬಸ್ಥರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದೇವೆ. ಹಾಗೆ ನಮ್ಮೊಡನೆ ಇವತ್ತು ವೀಕ್ಷಕ ವಿವರಣೆಗಾಗಿ ಅಭಿ ಸಾಸ್ತಾನ್, ಭಾಳ ವರ್ಷಗಳಿಂದ ನಮ್ಮೊಂದಿಗೆ ಸಹಕರಿಸ್ತಾ ಇರುವ ಅಭಿ ಸಾಸ್ತಾನ್ ಅವರಿಗೂ ಕೂಡ ನಾವು ಹೃತ್ಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಹಾಗೆ ತೀರ್ಪುಗಾರರಾಗಿ ಅಲ್ಲಿ ಪ್ರಾರಂಭಿಕ ಹಂತ ದೇವದಾಸ್ ಅವರ ಗಮನಕ್ಕೆ. ಹಲೋ ದೇವದಾಸ್, ಕೋಣದ ವಿಭಾಗ ಹೆಸರು ಹೇಳಿಬಿಡಬೇಕು, ನಂಬರ್ ಮತ್ತು ಹೆಸರು, ಮತ್ತು ಪ್ರತಿ 30 ಸೆಕೆಂಡ್ ಒಳಗೆ ಒಂದು ಕೋಣ ಬರಬೇಕು. ಇಲ್ಲದಿದ್ದರೆ, ಯಾಕಂದರೆ ಈಗಾಗಲೇ ಸುಮಾರು 70 ಜೊತೆ ಕೋಣಗಳು ನೋಂದಾಯಿಸಲ್ಪಟ್ಟಿವೆ. ನಮಗೆ ಕೋಣ ಹೊನಕ್ಕೆ ಇದು ಹೊನಲು ಬೆಳಕಿನ ವ್ಯವಸ್ಥೆ ಇರುವುದಿಲ್ಲ, ಲೈಟ್ ಮಾತ್ರ ಹಾಕಿಟ್ಟಿದ್ದೇವೆ ಅಷ್ಟೇ, ಬಿಟ್ಟರೆ ಅದಕ್ಕೆ ವ್ಯವಸ್ಥೆ ಸರಿಯಾಗಿ ಇಲ್ಲ ಅದು. ಆದ್ದರಿಂದ ದಯವಿಟ್ಟು ಆದಷ್ಟು ಕತ್ತಲಾಗೋದ್ರೊಳಗೆ 6 ಗಂಟೆ ಒಳಗೆ ನಮ್ಮ ಕಂಬಳ ಮುಗಿಸಬೇಕಾಗಿದೆ. ಮತ್ತು ನಮ್ಮ ಈ ಕಂಬಳ ಒಂದು ವೀಕ್ಷಣೆಗೆ ಗತವೈಭವ ಸಿನಿಮಾ ಅಂತ ಹೇಳಿದರೆ ಭಾಳ ಹಿಂದಿನ ಕಾಲದಲ್ಲಿ ಈ ಕಂಬಳ ಹೇಗಿತ್ತು ಅಂತ ಹೇಳುವ ಬಗ್ಗೆ
ಒಂದು ಅದನ್ನು ಈ ಸಿನಿಮಾದ ಮುಖಾಂತರ ತೋರಿಸಿಕೊಟ್ಟ ಚಿತ್ರತಂಡದವರು ಇಲ್ಲಿಗೆ ಈಗಾಗಲೇ ಕೆಲವರು ಆಗಮಿಸಿದ್ದಾರೆ. ಇನ್ನು ಮುಖ್ಯವಾಗಿ ನಾಯಕ ನಟ ಮತ್ತು ನಾಯಕ ನಟಿಯವರು ಕೂಡ ಆಗಮಿಸಲಿಕ್ಕಿದ್ದಾರೆ. ಹಾಗೆ ಲೈವನ್ನು ತುಳುನಾಡು ವಾರ್ತೆಯವರು ಈ ಒಂದು ಕಂಬಳದ ಚಿತ್ರೀಕರಣವನ್ನು ಮಾಡಿ ಇಡೀ ದೇಶಾದ್ಯಂತ ಇದು ಲೈವ್ ಆಗಿ ಹೋಗ್ತಾ ಇದೆ. ಯಜಮಾನರ ಗಮನಕ್ಕೆ ಹೇಳಿ, ನೀವೆಲ್ಲ ನೋಡಿರ್ಬೋದು ದಂಡೆ ಭಾಗದಲ್ಲಿ ಲೈಟ್ ಇದೆ ಅಂತ. ಅದು ಲೈಟ್ ಅಲ್ಲ, ಅದು ಡೆಮೋ ಮಾತ್ರ. ನೆನಪಿರ್ಲಿ, ಬೆಳಕಿನ ವ್ಯವಸ್ಥೆ ಇರೋದಿಲ್ಲ. ಓಹೋ, ಅದು ಲೈಟ್ ಅಲ್ಲ. ಓಹೋ, ನಾವು ಆಗಳಿಂದ ಅದೇ ಎಣಿಸಿದ್ ಮಾರ ಲೈಟ್ ಅಂತೇಳಿ. ಅಬ್ಕೋ ತಡ ಮಾಡ್ತಾ ಇತ್ತು. ನೀವು ತಿಳಿಸಿದ್ದಕ್ಕೆ ಧನ್ಯವಾದಗಳು ಅಭಿ ಅವರೇ. ನಡುಮನೆ ಕಬ್ಬಳ ಮಹೋತ್ಸವ, ಬಣ್ಣ ಬಣ್ಣದ ಅಂಗಿ, ಬಣ್ಣ ಬಣ್ಣದ ಲುಂಗಿ. ಹೌದೌದು. ಹಲೋ, ಮೇಲೆ ಯಾರಾದ್ರು ಕಟ್ಟಿದವರಿದ್ರೆ ಇಳಿಸಿ. ಜೂನಿಯರ್ ಸಬ್ ಜೂನಿಯರ್ ಎರಡೂ ವಿಭಾಗದವರು ಇಳಿಸಬೇಕು. ಎಲ್ರಿಗೂ 2 ಅವಕಾಶ ಇದೆ. ತಡ ಮಾಡಿದ್ರೆ 2ನೇ ಅವಕಾಶ ಸಿಗುವುದಿಲ್ಲ. ಸಮಯ 3:21. ಎಂತ ಬಿಗ್ ಬಾಸಾ? ಇದುವೇ ಶುಭ ಕಾಲ. ಗದ್ದೆಗಿಳಿಸೋಣ ಕೋಣಗಳನ್ನು. ಇದರಲ್ಲಿ 29 ಸಬ್ ಜೂನಿಯರ್, 27 ಜೂನಿಯರ್, 29, 27, 56, 56, 12 ಕಡೆ, 56, 3, 59, 59, ಇದು 64. 64 ಜೊತೆ ಕೋಣಗಳು ಈಗಾಗಲೇ ನೋಂದಣಿಯಾಗಿದೆ. ಇನ್ನೊಂದು 10 ಜೊತೆ ಕೋಣ ನೋಂದಣಿಗೆ ಬಾಕಿ ಇರಬಹುದು. ದಯವಿಟ್ಟು ಸೀನಿಯರ್ ವಿಭಾಗದವರು ನೊಗ ಕಟ್ಟಿ ರೆಡಿಯಾಗಿರಬೇಕು. ಸೀನಿಯರ್ ವಿಭಾಗದವರು, ಹಲಗೆ ಮತ್ತು ಸೀನಿಯರ್ ಹಗ್ಗ ವಿಭಾಗದವರು ನೊಗ ಕಟ್ಟಿ ರೆಡಿಯಾಗಿರಬೇಕು. ಹೌದೌದು. ಜೂನಿಯರ್ ಮತ್ತು ಹಗ್ಗ, ಸಬ್ ಜೂನಿಯರ್ ಮತ್ತು ಜೂನಿಯರ್ ವಿಭಾಗದವರು ಅಲ್ಲಿ ಬಿಡಲಿಕ್ಕೆ ಪ್ರಾರಂಭ ಮಾಡಿದ ಮೇಲೆ ಇಲ್ಲಿ ಮತ್ತೆ ಎದುರಿನಿಂದ ಇಳಿಲಿಕ್ಕಿಲ್ಲ. ಏನಿದ್ರು ನೀವು ಹಿಂದಿಂದ ಎಡಭಾಗದಲ್ಲಿ ಹೋಗಬೇಕು. ಅಣ್ಣ ಸ್ವಲ್ಪ ಮುಂತೆ ಕಣಿ ಮಹೇಶ್ವರೇ, ಸ್ವಲ್ಪ ಮುಂತೆ ಕಣಿ. ಇಳಿನಿಯಪ್ಪ. ಅಲ್ಲಿ ಹಿಂದೆ ಬೇಕಾದಷ್ಟು ಜಾಗ ಇತ್ತು. 100 ಜೊತೆ ಕೋಣ ಬಂದ್ರೆ ನಿಲ್ಲಕ್ಕೆ ಜಾಗ ಇತ್ತು ಹಿಂದೆ. ನೀವು ಹೋಯ್ನಿ, ಅಲ್ಲಿ ಬೇಕಾದಷ್ಟು ಜಾಗದ ವ್ಯವಸ್ಥೆ ಇದೆ. ಮತ್ತೆ ರಿಸಲ್ಟ್ ಅನ್ನ ಸೆನ್ಸಾರ್ ಮಾಡಿರ್ತೇವೆ. ಆದುದರಿಂದ ಸರಿಯಾದ ಒಂದು ರಿಸಲ್ಟ್ ನಿಮಗೆ ಸಿಗುವ ಬಗ್ಗೆ ದೃಢತೆಯನ್ನ ವ್ಯಕ್ತಪಡಿಸ್ತಾ ಇದ್ದೇವೆ. ಈಗಾಗಲೇ ನಾನು ಹೇಳಿದೆ, ಆ ಕಂಬಳದ ಮಹಿಮೆ ಏನಿದೆ ಅಂದ್ರೆ, ಕಂಬಳದ ಓಟಗಾರರನ್ನ ನೋಡಿ ತಿಳಿಬೇಕು ನೀವು. ಅವರು ಕಂಬಳ ಗದ್ದೆಗೆ ಇಳಿದ್ರು ಕೂಡಲೇ ಒಂದು ಚೂರು ಆ ನೀರನ್ನ ತಲೆಗೆ ಪ್ರೋಕ್ಷಣೆ ಮಾಡ್ತಾರೆ. ಯಾವುದು ಇದು ತೀರ್ಥಕ್ಷೇತ್ರದಲ್ಲಿ ಏನು ನಾವು ಒಂದು ನದಿಯಲ್ಲಿ ಮಿಂದು ಪ್ರೋಕ್ಷಣೆ ಮಾಡ್ತೇವೋ ಅಷ್ಟೇ ಮಹತ್ವದ ಒಂದು ಆ ಗದ್ದೆಯ ನೀರಿನಲ್ಲಿ ಆ ಶಕ್ತಿ ಇದೆ. ಗತಕಾಲದಿಂದಲೂ ಹಲವು ದೈವಾರಾಧನೆಯಲ್ಲಿ ಮುಖ್ಯವಾಗಿ ಈ ಕಂಬಳದಲ್ಲಿ ಕೋಣಗಳನ್ನು ಓಡಿಸುವಂತದ್ದು ಕೂಡ ದೇವರಿಗೆ ತೃಪ್ತಿ ತರುವಂತ ಒಂದು ಆರಾಧನೆ. ಹೇಳಿ, ಅಲ್ಲಿ ಕೂಡ್ಲಿಯನ್ನು ಈಗ ಬೇಗ ಬಿಡ್ಲಿ. ಹೌದೌದು, ಕೂಡ್ಲಿ ಬೇಗ ಬಿಡ್ಲಿ. ಹಾ, ಬೇಗ ಬಿಡ್ಲಿ. ಕೂಡ್ಲಿ ಸುಧಾಕರ್ ಕೂಡ್ಲಿ. ಹಾ, ಸುಧಾಕರ್ ಕೂಡ್ಲಿ. ಮನೆಯಲ್ಲಿ ಇಡ್ಲಿ. ಹಾ, ಈಗ ಬೇಗ ಬಿಡ್ಲಿ. ಆಯ್ತಾಯ್ತು. ಈಗಾಗಲೇ ನಡೂರು ಕಮ್ಮಳಗದ್ದೆ ಮನೆಯವರು ನಾಡ್ದು ವಾಡಿಕೆಯಂತೆ ವೃಶ್ಚಿಕ ಮಾಸದಲ್ಲಿ ಜರುಗಲಿರುವ ಕಮಲ ಮಹೋತ್ಸವಕ್ಕೆ ನಿಮ್ಮನ್ನು ಆಮಂತ್ರಿಸ್ತಾ ಇದ್ದಾರೆ. ಡಿಸೆಂಬರ್ 7ನೇ ತಾರೀಕಿಗೆ ನಡೂರು ಕಂಬಳಗದ್ದೆಯಲ್ಲಿ ಇದೇ ರೀತಿಯಲ್ಲಿ ಕಂಬಳ ನಡೀಲಿಕ್ಕಿದೆ. ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಕೋಣಗಳನ್ನು ತಂದು ಆ ಕಾರ್ಯಕ್ರಮವನ್ನು ಕೂಡ ಯಶಸ್ವಿ ಮಾಡಬೇಕಾಗಿ ಕೇಳ್ಕೊಳ್ತಾ ಇದೆ.
ಅವರು ಹಲೋ, ಕೂಡ ಹಲೋ. ಸ್ವಲ್ಪ ಬಹುಮಾನವನ್ನು ನೀರ್ ಹಾಕೋರು ಸ್ವಲ್ಪ ನೀಡಿದ್ದಾರೆ. ಮುಂದೋಯ್ನಿ. ಕುಟ್ಲಿ ಎಕ್ಸ್ಪ್ರೆಸ್ ಹಗ್ಗ ಹಿರಿಯ 12,000, ಹಗ್ಗ ಕಿರಿಯ ಇಡೀ 9,000, ಗ್ರಾಮವೇ ಬಂದಿದೆ ಕುಟ್ಲಿ. ರಾಮಣ್ಣ ಮುಂದೋಯ್ನಿ ಒಂಚೂರು, ಸ್ವಲ್ಪ ಮುಂದೋಯ್ ನೀರ್ ಹಾಕಿ. ಬಣ್ಣದ ಅಂಗಿ. ಇಳಿನಿ, ಹಲಗೆ ಇಳಿನಿ, ಹೋಯ್. 9,000. ಇಳಿನಿ. ಆಮೇಲೆ ಶ್ರೀದುರ್ಗ ಅಲ್ಲಿಯ ಕಂಬಳಾಭಿಮಾನಿಗಳಿಗೆ ಕೂಡ ಒಂದು ಕಾಂಪಿಟೇಷನ್ ಇಟ್ಟಿದ್ದಾರೆ, ಹಗ್ಗ ಜಗ್ಗಾಟ. ಅದರಲ್ಲಿ ಹಿರಿಯ ಹಾಗೂ ಕಿರಿಯರಿಗೆ 5,000, 3,000, 3,000, 1,500. ಅಭಿ ಅವರೇ, ನಿಮ್ದೊಂದು ಟೀಮ್ ತಯಾರು ಮಾಡಿ. ಇಲ್ಲ, ಪ್ರೋಕ್ಷಣೆ ಮಾಡೋರು ಸ್ವಲ್ಪ ಮುಂದೋಯ್ನಿ. ಹೌದೌದು, ಬೇಗ ಬೇಗ ಹೋಗ್ಬೇಕು. ಕೋಣಕ್ಕೆ ಪ್ರೋಕ್ಷಣೆ ಮಾಡೋರು ಸ್ವಲ್ಪ ಮುಂದೋಯ್ನಿ, ಪ್ರೋಕ್ಷಣೆ ಮಾಡಿ. ನೀರು ಇಲ್ಲೂ ಒಂದೇ ಅಲ್ಲೂ ಒಂದೇ, ಹೋಯ್ನಿ ಮುಂದೋಯ್ನಿ ಸ್ವಲ್ಪ. ಇಳಿನಪ್ಪ, ಇಳಿ. ಹಲೋ 4ನೇ ತಾರೀಕು ಡಿಸೆಂಬರಿಗೆ ಹಂದಾಡಿಯಲ್ಲಿ ಕೂಡ ಕಂಬಳ ಮಹೋತ್ಸವ ಜರುಗಲಿಕ್ಕಿದೆ. ಹಂದಾಡಿ ಕಂಬಳ. ಹೌದೌದು, 4ನೇ ತಾರೀಕು ಡಿಸೆಂಬರ್. ಹಲೋ ಕಾಮತ್ರೆ, ಹೇಳಿ. ನಡು ಮನೆಯವರು ಏನಿಲ್ಲ ಅಂದ್ರೆ ಏನು ಇಲ್ಲ ಅಂತ ಮಾಡೋದಿಲ್ಲ, ಎಲ್ಲದೂ ಕೊಡ್ತಾರೆ. ಖಂಡಿತ. ಈಗ ಜೀವ ಜಲ ಬೇಕಾಗಿದೆ. ಜೀವ ಜಲ ಇರೋರವರೆಗೆ ಕೊಡ್ತೇವೆ ನಾವು, ನೀವು ಹೆದರುದು ಬೇಡ. ಕುಡಿಯುವ ನೀರು. ಹೌದೌದು, ಅದೇ ಗೊತ್ತೈತೆ. ನಿಮ್ಮ ಈ ಕೆಲವು ಶಬ್ದ ನಮಗೆಲ್ಲ ಹಳತಾ ಐತೆ. ಕಳಿಸ್ತೇವೆ, ಜಲ ಕಳಿಸ್ತೇವೆ. ನೀವು ಅಭಿ ಅವರೇ, ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಅದೇ ಹೇಳಿದಲ್ಲ, ಕಂಬಳದವರು ಮನೆಯವರು ಕೊಡುವ ಈ ಪ್ರೋತ್ಸಾಹಕ್ಕೆ 65 ಜೊತೆ ಈ ಭಾಗದಲ್ಲಿ ಕೋಣಗಳು ಸ್ಪರ್ಧೆಗೆ ಬಂದಿರ್ತವೆ. ಅರ್ಥಾತ್ 130 ಕೋಣಗಳು. ಹೌದು. ಅದ್ ನೋಡಿ, ಈಗ ನಮ್ಮ ರವಿ ಹೆಮ್ಮಾಡಿ ಅವರು ಹೇಳಿದ್ರು, ಅಲ್ಲಿ ದಾರಿಯಲ್ಲಿ ಬರುವಾಗ ಇನ್ನೂ ಒಂದು 25 ಬರ್ತಾ ಇದೆ ಅಂತೆ. ಆಯ್ತು, ಬರ್ಲಿ ಬರ್ಲಿ. ಹೌದು, ಬರ್ಲಿ. ಆದ್ರೆ ನಾವು ಪ್ರಾರಂಭ ಜೂನಿಯರ್ ಸಬ್ ಜೂನಿಯರ್ ಯಾರಾದ್ರೂ ಇಳಿಸ್ಲಿಕ್ಕಿದ್ರೆ ಕೊನೆಯ ಕರೆ, ದಯವಿಟ್ಟು ಮತ್ತೆ ಅವಕಾಶ ಕೊಡ್ಲಿಲ್ಲ ಅಂತ ಹೇಳ್ಬೇಡಿ. ಜೂನಿಯರ್ ಸಬ್ ಜೂನಿಯರ್ ದಯವಿಟ್ಟು ಇಳಿಲಿಕ್ಕೆ ಬಾಕಿ ಇದ್ದವ್ರು ಕೂಡಲೇ ಇಳಿಬೇಕು. ಮತ್ತೆ ಇಲ್ಲಿ ಮಂಜೋಟಿಗೆ ಕ್ಲೋಸ್ ಮಾಡಿದ ನಂತರ ನಿಮ್ಗೆ ಇಲ್ಲಿ ಇಳಿಲಿಕ್ಕೆ ಬಿಡುವುದಿಲ್ಲ, ಹಿಂದಿನಿಂದ ಹೋಗ್ಬೇಕು ನೀವು. ಕೋಟ ಭೋಜಣ್ಣ ಖುಷಿಯಲ್ಲಿದ್ದಾರೆ. ಕಂಬಳ ಬನ್ನಿ 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 ಬನ್ನಿ. ಅಭಿ ಅವರೇ, ಹೇಳಿ. ಜೀವ ಜಲ ಮುಟ್ಟಿದ್ಯಾ ಅಣ್ಣ? ಇದೆ ಜೂನಿಯರ್ ಸಬ್ ಜೂನಿಯರ್ ಬರ್ತಾ ಇದೆ, ಬರ್ತಾ ಇದೆ. ಬರ್ತಾ ಇದೆ. ಜೂನಿಯರ್ ಸಬ್ ಜೂನಿಯರ್ ಯಾರಾದ್ರೂ ಬಾಕಿ ಇದ್ರೆ ಕೂಡಲೇ ಇಳಿಸಬೇಕು. ಆ ಕಡೆಯಿಂದ ನಾವು ಕೋಣ ಬಿಡ್ಲಿಕ್ಕೆ ಪ್ರಾರಂಭ ಮಾಡಿಲ್ಲ. ಕ್ರಮ ಸಂಖ್ಯೆ 1 ಆತ್ಮ ನೀರಜ್ ಬಾರ್ಕೂರು. ಕ್ರಮ ಸಂಖ್ಯೆ 2 ಶ್ರೀದುರ್ಗ ಕುಡ್ಲಿ ಗುರುರಾಜ ನಾಯಕ್. ನಂಬರ್ 3 ದೇಡು ಪೂಜಾರಿ ಗುರಾಮಕ್ಕಿ. ಕ್ರಮ ಸಂಖ್ಯೆ 4 ಸಂಕುಮಾಸತಿ ಸುಂಗದಗುಂಡಿ ಶಿರೂರು. ನಂಬರ್ 5 ವರಶ್ರೀ ವಾದಿರಾಜ ಹಾಲಾಡಿ. ಕ್ರಮ ಸಂಖ್ಯೆ 6 ಶ್ರೀದುರ್ಗ ಕುಡ್ಲಿ ಬಿ ಗುರುರಾಜ್ ನಾಯಕ್. ನಂಬರ್ 7 ದಿವಂಗತ ಗಾಡಿ ಕೂಸು ಪೂಜಾರಿ ಕೂಸ ದೇವಾಡಿಗ ಹೇರಾಡಿ ಬಾರ್ಕೋರು. ಕ್ರಮ ಸಂಖ್ಯೆ 8 ವೀರಮಾಸತಿ ಹೊನ್ನೆಮಡೆ ಭಟ್ಕಳ. ನಂಬರ್ 9 ನಡೂರು ಕಂಡಿಕೆ ಸ್ವಸ್ತಿಶ್ರೀ ಪರೀಕ್ಷಿತ್ ಎಸ್ ಪೂಜಾರಿ. ಕ್ರಮ ಸಂಖ್ಯೆ 10ರಲ್ಲಿ ಸಮೃದ್ಧಿ ಪ್ರಸಿದ್ಧಿ ದುರ್ಗಾ ಫ್ರೆಂಡ್ಸ್. 11 ಉದಯ ನಾಯ್ಕ ಸೂರಾಲು ಗುಂಡಿಬೈಲು. ಕ್ರಮ ಸಂಖ್ಯೆ 12 ಗಿರಿಜಾ ರೋಡ್ ಲೈನ್ಸ್ ಗಾಡಿ ಕೂಸ ಪೂಜಾರಿ ಭೋಜ ಪೂಜಾರಿ ಕೋಟ. ನಂಬರ್ 13 ನಾಗಲಕ್ಷ್ಮಿ ವಸುಚಂದ್ರ ನಿಲಯ ಕನ್ನಾರು ಪೇತ್ರಿ ಕನ್ನೋತೀರ್ಥ ಕೊರತಿಕೆರೆ. ಕ್ರಮ ಸಂಖ್ಯೆ 14 ಚಂದ್ರದೇವಾಡಿಗ ನಾಗೂರು ಕಲ್ತೋಡ್ಮಿ ಮನೆ. ನಂಬರ್ 15 ಸ್ವಾಮಿ ಅನುಗ್ರಹ ಧನ್ವಿನ್ ಆದ್ಯ ಎಸ್ ದೇವಾಡಿಗ ಮಕ್ಕಿ ಮನೆ ನಾಗೂರು. ಕ್ರಮ ಸಂಖ್ಯೆ 16 ಹೆಸರು ನೋಂದಾಯಿಸಲಿಕ್ಕೆ ಬಾಕಿ ಇದ್ದರೆ ದಯವಿಟ್ಟು ಇನ್ನು 5 ನಿಮಿಷದೊಳಗೆ ಹೆಸರು ನೋಂದಾಯಿಸಬೇಕು, ಮತ್ತೆ ಅವಕಾಶ ಇಲ್ಲ. ದಯವಿಟ್ಟು ಬೇಸರ ಮಾಡ್ಕೊಳ್ಬೇಡಿ. ಹೆಸರು ನೋಂದಾಯಿಸಲಿಕ್ಕೆ ಬಾಕಿ ಇದ್ದವರು ಕೂಡಲೇ ಹೆಸರು ನೋಂದಾಯಿಸಬೇಕು. 17 ದಿವಂಗತ ಬಾಬಣ್ಣ ನಾಯ್ಕ ಕೊಕ್ಕರ್ಣೆ ಒಡ್ಡರ್ಸೆ. ಕ್ರಮ ಸಂಖ್ಯೆ 18 ಅಹಾನ್ ಅಭಿಯಾನ್ ಅಲ್ಬಾಡಿ ತೊನ್ನಾಸೆ. 19 ಪೇತ್ರಿ ಕನ್ನಾರು ದಿವಂಗತ ಮಹಾಬಲ ನಾಯ್ಕ. ಕ್ರಮ ಸಂಖ್ಯೆ 20 ಪಕ್ಕಿಮನೆ ಬೇಸೆ ಭಟ್ಕಳ ಶೇಖರ ನಾಯ್ಕರ ಕೋಣಗಳು. 21 ಮಂದರ್ತಿ ಶೀರೂರು ಮುದ್ದುಮನೆ ಗೋಪಾಲ ನಾಯ್ಕ. 22ರಲ್ಲಿ ನಾರಾಯಣ ನಾಯ್ಕ ಕೊಕ್ಕರಣೆ ಒಳಬೈಲು. 23 ಮಂದರ್ತಿ ಶಿರೂರು ಮುದ್ದುಮನೆ ನರಸಿಂಹ ನಾಯ್ಕ. ಕ್ರಮ ಸಂಖ್ಯೆ 24 ಕೊಕ್ಕರಣೆ ನಿಂಜೂರು ಬಿಟ್ಟು ಪುರುಷ ನಾಯಕರ ಕೋಣಗಳು. 25 ಆಶಿಕಾನ ಜೋಗನ ಮನೆ ಭಟ್ಕಳ ಸುಬ್ಬಯ್ಯ ನಾಯಕ್. ಕ್ರಮ ಸಂಖ್ಯೆ 26 ಬಣಗಲ್ ಸಣ್ಣ ನಾಯಕರವರ ಕೋಣಗಳು. 27 ದಿವಂಗತ ಶಿನ ಪೂಜಾರಿ ಕೋಟ ಮಣೂರು ಪಡುಕರೆಯವರ ಕೋಣಗಳು. ಕ್ರಮ ಸಂಖ್ಯೆ 28 ಬ್ರಹ್ಮವರ ಮರ್ಬು ಅಂದಾಡಿ ತಿಮ್ಮಪ್ಪ ಶೆಟ್ಟಿ ಇವರ ಕೋಣಗಳು. 29 ದಿವಂಗತ ನಾರಾಯಣ ಪೂಜಾರಿ ಹೊಳೆಕಡೆ ಮನೆ ಏಳ್ಜಿತ್ ಬೈಂದೂರು. ಅಂದ್ರೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ
ಬೈಂದೂರಿನಿಂದ ಹಿಡಿದು ಭಟ್ಕಳ, ಉಡುಪಿ, ಕುಂದಾಪುರ ಎಲ್ಲ ವಿಭಾಗಗಳಿಂದ ಜನರನ್ನ ಕಳಿಸಿರ್ತಾರೆ. ಕೋಣಗಳನ್ನ ತಂದಂತ ಕೋಣದ ಮಾಲೀಕರಿಗೆ ಮತ್ತೊಮ್ಮೆ ಧನ್ಯವಾದಗಳು. ಜೋರಾದ ಚಪ್ಪಾಳೆ ಕೊಡಬೇಕು ಬಂದಂತ ಎಲ್ಲ ಕಂಬಳ ಅಭಿಮಾನಿಗಳು. ನೋಡಿ, ಆ ಮಕ್ಕಳು, ಶಾಲೆ ಮಕ್ಕಳು ಒಳ್ಳೆ ರೀತಿಯಲ್ಲಿ ಪ್ರೋತ್ಸಾಹಿಸ್ತಾ ಇದ್ದಾರೆ. ಧನ್ಯವಾದಗಳು. ಈಗ ಒಂದು ಹಗ್ಗ ಕಿರಿಯ ವಿಭಾಗದ ಹೆಸರನ್ನು ಓದಿದ್ರೆ ಒಳ್ಳೇದಿತ್ತು. ಬರುವುದೆಲ್ಲ ಬಂದಾಯ್ತಾ? ಹೌದೌದು. ಹಗ್ಗ ಕಿರಿಯ ಭಾಗ ಕ್ರಮ ಸಂಖ್ಯೆ 1 ಹಾ. ಕೋಟಗಿಳಿಯಾರು ಹಂಡಿಕೆರೆ ಮನೆ ರಾಘವೇಂದ್ರ ಶೆಟ್ಟಿ. ನಂಬರ್ 2 ನೀರಜ್ ಆತ್ಮಜ್ ಬಾರ್ಕೋರು. ಕ್ರಮ ಸಂಖ್ಯೆ 3 ಕೋಟಬಡುಕೆರೆ ರಿಜ್ವನ್ ಬ್ಯಾರಿ. ನಂಬರ್ 4 ಮಂದಾರ್ತಿ ಶಿರೂರು ರಾಮನಾಯ್ಕ. ಕ್ರಮ ಸಂಖ್ಯೆ 5 ಸಮೃದ್ಧಿ ಪ್ರಸಿದ್ಧಿ ದುರ್ಗಾ ಫ್ರೆಂಡ್ಸ್ ಕಂಚಿಕಾನ್ ಬೈಂದೂರು. ನಂಬರ್ 6 ಆದ್ಯ ಆಯುಷ್ ಶ್ರೀನಿಧಿ ಮಣೂರು ಕೋಟ. ಕ್ರಮ ಸಂಖ್ಯೆ 7 ಶ್ರೀ ಮಾಸ್ತಿಯಮ್ಮ ಮಾಸ್ತಿಕಟ್ಟೆ ಕುಮಾರಿ ಸ್ಫೂರ್ತಿ ಕುಂದಬಾರಂದಾಡಿ. ನಂಬರ್ 8 ಗಾಡಿ ಕೂಸು ಪೂಜಾರಿ ಗಿಲ್ಲಾಲೋನ್ ಕೋಟ. ಕ್ರಮ ಸಂಖ್ಯೆ 9 ಅಶ್ವಥ್ ಶೆಟ್ಟಿ ಹವರಾಲು ಉಡುಪಿ. ಪ್ರದೀಪ್ ಶೆಟ್ಟಿ ಯಾರಾದರೂ ನಂಬರ್ 10. ಒಂದ್ ನಿಮಿಷ ಕಾಮತ್ರೆ, ಹೇಳಿ. ಯಾರಾದರೂ ಹೆಸರು ನೋಂದಾಯಿಸಲಿಕ್ಕೆ ಬಾಕಿ ಇದ್ದರೆ ಕೊನೆಯ ಕರೆ, ಇನ್ನು 2 ನಿಮಿಷ. ದಯವಿಟ್ಟು ಮತ್ತೆ ಅವಕಾಶ ಇಲ್ಲ, ಹೆಸರು ನೋಂದಾಯಿಸಲಿಕ್ಕೆ ಅವಕಾಶ ಇಲ್ಲ. ಈ ಕೆರೆಯಲ್ಲಿ ಧನ್ಯವಾದಗಳು. ಇದು ಹೇಳಿದಾಗೆ ಕೊನೆಯ 2 ನಿಮಿಷಗಳು ಮಾತ್ರ. ಅದರ ನಂತರ ಬಂದ ಕೋಣಗಳಿಗೆ ನಾವು ಯಾವುದೇ ರೀತಿ ಸ್ಪರ್ಧೆಗೆ ಅವಕಾಶವನ್ನು ನೀಡುವುದಿಲ್ಲ. ಹೇಳಿ ಅಣ್ಣ. ನಿತೀಶ್ ಹೆಗಡೆ ಉಳ್ಳೂರು ಕಂದಾವರ ನಂಬರ್ 11. ಕ್ರಮ ಸಂಖ್ಯೆ 12 ದೊಡ್ಡ ಗುರಮಕ್ಕಿ ಬೈಂದೂರು. ನಂಬರ್ 13 ಗೋಪಾಲ್ ನಾಯ್ಕ ಅಲ್ಬಾಡಿ ಬುಕ್ಕಿಗುಡ್ಡೆ. ಕ್ರಮ ಸಂಖ್ಯೆ 14 ಶ್ರೀ ಸ್ವಾಮಿಧಾಮ ಹೊಳೆಕಟ್ಟು ಕುಂಬಾಶಿ. ನಂಬರ್ 15 ಚಾರ್ವಿಕ್ ಚಿನ್ಮಯ ನಾಗೂರು. ಕ್ರಮ ಸಂಖ್ಯೆ 16 ಗಾನವಿ ಫ್ರೆಂಡ್ಸ್ ಬೈರಬೆಟ್ಟು. ನಂಬರ್ 17 ಬೈಂದೂರು ತೆಗ್ಗರ್ಸೆ ನೀಲಕಂಠ ಹೊದ್ದಾರ್. ಕ್ರಮ ಸಂಖ್ಯೆ 18 ದಿವಂಗತ ರವಿ ಮೊಗವೀರ ಕಾರ್ಕಡ ಸಾಲಿಗ್ರಾಮ. 27 ಒಂದ್ ನಿಮಿಷ. ಕಿಟ್ಟಿಗೇಶ್ವರ ಅನುಗ್ರಹ ಕೊಡೇರಿ. ಒಂದ್ ನಿಮಿಷ. ಆಯ್ತು. ದೇವದಾಸರವರೇ, ಅಲ್ಲಿ ಬಾರಂದಡಿಯವರ ಕೋಣ ಬಂಧುಗಳಲ್ಲಿ ಬಿಡಿ. ಅವ್ರದ್ದು ಅದು ಹೋದ್ಮೇಲೆ ಅವ್ರ ಕೋಣ ಅಲ್ಲ, ಸಬ್ ಜೂನಿಯರ್ ಕೋಣ ಬಿಡಿ. ಇನ್ನಿಲ್ಲಿ ಇದರಿಂದ ಯಾರಿಗೆ ಇಳಿಸ್ಲಿಕ್ಕೆ ಅವಕಾಶ ಕೊಡುದಿಲ್ಲ ನಾವು. ಹಂದಡಿ ಶಾಂತರಾಮ್ ಶೆಟ್ರೆ, ಜಾಗ ಇದೆ. 1-2 ಎಂಟ್ರಿ ಮಾಡ್ಕೊಳ್ತೀರಾ ಹಗ್ಗ ಹಿರಿಯದಲ್ಲಿ. ಹಾ. 1 ಅಡ್ಜಿಲ್ ಕುಂಜಾಲು ಧನ್ಯಶ್ರೀ ಹರೀಶ್ ನಾಯ್ಕ. ಸ್ಪರ್ಧೆಯಲ್ಲಿ ನಡುಮನೆ ಕಂಬಳದಲ್ಲಿ ಈ ವರ್ಷದ ಮೊದಲ ಸ್ಪರ್ಧೆಯಾಗಿ ಕ್ರಮ ಸಂಖ್ಯೆ 1 ಆತ್ಮ ನೀರಜ್ ಮಾರ್ಕೋರು. ಒಂದು ಜಪ್ಪಾಳೆ ನೀಡಬೇಕು. ಸಬ್ ಜೂನಿಯರ್ ಈ ವರ್ಷದ ಕಂಬಳದ ಮೊದಲ ಸ್ಪರ್ಧೆಯಾಗಿ ಮೊದಲ ಅವಕಾಶದಲ್ಲಿ ಕ್ರಮ ಸಂಖ್ಯೆ 1 ಆತ್ಮ ನೀರಜ್ ಬಾರ್ಕೋರು ಶಿಬಿ ಶಾಂತರಾಮ ಶೆಟ್ಟಿ ಅವರ ಕೋಣಗಳು. ಹಗ್ಗದ ಸವಾರಿಗ ಸುನಿಲ್ ನಾಯಕ್ ಇವರನ್ನು ಮುಗಿಸಿಕೊಂಡು ಸೆನ್ಸರು ಆಗಿಲ್ಲ 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 ವಿಶ್ವನಾಥ ಪ್ರಭುಗಳ ನಿಶಾನೆ. ಬೇಗ 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 ಹೋಗ್ಬಿಡ್ಬೇಕು. ಹಾಗೆ ಬಿಡ್ಲಿಕ್ಕಿದ್ದು ರಿಮೋಟ್ ಕಾರ್ ಅಲ್ಲ. ವಿಶ್ವನಾಥ್ ಪ್ರಭುಗಳೇ, ಕಾಮತ್ರೆ ಹೇಳಿ. ಬೇಗ ಬಿಡ್ಲಿಕ್ಕೆ ಇಲ್ಲಿ ರೆಡಿ ಆಗಿಲ್ಲ ಅವರು. ಅಲ್ಲ, ನಾವಿಲ್ಲಿ ತಯಾರಿಲ್ಲ. ನಾವು ಬೇಗ ಬಿಡಿ ಅಂದ್ರೂ ನೀವು ಬಿಡುವವರಲ್ಲ, ನಮ್ಗೆ ಗೊತ್ತಿತ್ತು. ಅದಕ್ಕೆ ನಿಮ್ಮನ್ನ ಹೇಳ್ಸುದು ನಾವು. ಸೆನ್ಸರ್ 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 ಆಗ್ಲಿಲ್ಲ. ಸೆನ್ಸರ್ನವರು ಆಗ್ಲಿಲ್ವಾ? ಇಲ್ಲ ಇಲ್ಲ, ತಯಾರಿಯಲ್ಲಿದ್ದಾರೆ. ಜೂನಿಯರ್ ಈಗ ಒಂದು ಬಂದಿದ್ದಾರೆ, ತಕೊಳ್ಬಹುದಾ? ಯಾರ್ದು? ಜೂನಿಯರ್ ಒಬ್ರು ಹೆಸರು ಕೊಡ್ಲಿಕ್ಕೆ ಬಂದಿದ್ದಾರೆ. ಹಗ್ಗ ಕಿರಿಯ. ಸದ್ದಣ್ಣ, ನೀವಲ್ಲಿ ಲೈನ್ ಹಾಕ್ಬಹುದು. ಶಿವರಾಯನ ಅನುಗ್ರಹ. ಅಲ್ಲಿ ಸೆನ್ಸರ್ ರೆಡಿ ಆಯ್ತು, ಕೇಳ್ಕೊಳ್ಳಿ ಅಭಿ ಅವರೇ.
ಪ್ರಾರಂಭದ ಹಂತದಲ್ಲಿ ವಿಶ್ವನಾಥ ಪ್ರಭು ಕಟಪಾಡಿ ಹಾಗೂ ಹಲೋ, ಬಿಡಬಹುದಾ? ರೆಡಿ ಆಗಲಿಲ್ಲ, ಆಗಲಿಲ್ಲ. ಸೆನ್ಸರ್ ರೆಡಿ ಆಗಲಿಲ್ಲ. ಈಗ ಸಿನಿಮಾ ರಿಲೀಸ್ ಮಾಡುವಲ್ಲೂ ಕೂಡ ಬರುವುದಿದೆ ಸೆನ್ಸರ್ನವರು. ಹೌದು, ಇಲ್ಲಿ ಕೂಡ ಸೆನ್ಸರ್ನವರೇ. ಅವರು ಸರ್ಟಿಫಿಕೇಟ್ ಕೊಟ್ಟರ ಮೇಲೆ ನಾವು ಶುರು ಮಾಡೋದು. ಖಂಡಿತ ಖಂಡಿತ ಅಲ್ವಾ? ಹೌದು. ಕಾರಣ ಅವ್ರು ಈಗ ಹಗ್ಗ ಇದು ವೈರ್ ಎಳಿತಾ ಇದ್ದಾರೆ. ಅಲ್ಲ, ಯಾರೋ ವೈರ್ ಅಲ್ಲಿ ಮೆಟ್ಟಿರ್ಕ ಎಲ್ಲ ಕಟ್ಟಾಗಿದೆ ಅದು ವೈರ್ ಬಹುಶಃ. ದಯವಿಟ್ಟು ಅಲ್ಲಿ ವೈರ್ ಮೇಲೆ ಯಾರು ಕೂತ್ಕೊಳ್ಬೇಡಿ. ಸ್ವಲ್ಪ ಹೊತ್ತಲ್ಲಿ ಹೈ ವೋಲ್ಟೇಜ್ ಕೊಡ್ತೇವೆ. ಹೌದೌದು, ಕರೆಂಟ್ ಜಾಸ್ತಿ ಕೊಡ್ತಾರೆ ಅದಕ್ಕೆ. ಹಾ, ಹೇಳುವಾದ್ರೆ ಆದ್ರೆ ತುಟಿ ಒಣಗ್ತದೆ ಮತ್ತೆ. ಆವಾಗಲೇ ಹೇಳಿದಾಗೆ ಈ ಕಂಬಳಕ್ಕೆ ಒಂದು ದೈವಿಕ ಹಿನ್ನೆಲೆ ಇದೆ. ಯಾಕಂದ್ರೆ ದೊಡ್ಡ ದೊಡ್ಡ ಮನೆತನದವರು ಆಚರಿಸಿಕೊಂಡು, ಎಲ್ಲರೂ ಗದ್ದೆ ಇದ್ದಂತ ಕೂಡ ಕಂಬಳ ಮಾಡ್ಲಿಕ್ಕೆ ಆಗುದಿಲ್ಲ. ಸತ್ಯ. ಅದಕ್ಕೆ ಒಂದು ಮನೆತನ, ಆ ಮನೆ ದೇವರು, ಅದರ ಪ್ರೀತ್ಯರ್ಥವಾಗಿ ಮಾಡುವಂತ ಈ ಕಂಬಳ ನನ್ನಂದಾಜು ಬಾರ್ಕೂರಿನಲ್ಲಿ ನಡುಮನೆ ಆದರೆ, ಹಂದಾಡಿಯಲ್ಲಿ ಆ 4 ಮನೆಯವರು, ಪಳ್ತು ಮನೆ, ಪಳತು ಮನೆ, ಹೀಗೆ ಒಂದೊಂದು ಮನೆತನದವರು ಆ ದೈವಾರಾಧನೆಯ ಒಂದು ತೃಪ್ತಿಗಾಗಿ ದೇವರಿಗೆ ಒಂದು ಪೂಜೆ ಕೊಟ್ಟ ಹಾಗೆ ಈ ಕಂಬಳವನ್ನ ಮಾಡ್ತಾ ಇದ್ದಾರೆ. ಈ ನಡುಮನೆಯ ಒಂದು ವಿಶೇಷತೆ ಅಂದ್ರೆ, ಆವಾಗಲೇ ಹೇಳಿದಾಗೆ ಕಂಬಳ ಅಂದ್ರೆ ಒಂದು ಮನೆಯ ದೊಡ್ಡ ಒಂದು ವಿಶೇಷ ಜಾತ್ರೆ ರೀತಿ. ಬೇರೆ ಬೇರೆ ಊರುಗಳಲ್ಲಿರುವಂತ ಕಂಬಳಕ್ಕೆ ಸಂಬಂಧಪಟ್ಟ ಮನೆಯವರು, ಈಗ ಹುಬ್ಳಿ ಇರ್ಬೋದು, ಬೆಳಗಾಂ, ಧಾರವಾಡ, ಬೆಂಗಳೂರು, ಯಾವ ಮೂಲೆಯಲ್ಲಿದ್ದರೂ ಅವರು ಈ ಕಂಬಳದ ಸಲುವಾಗಿ ಎಲ್ಲ ಒಟ್ಟಾಗ್ತಾರೆ. ಮತ್ತೆ ಬರೀ ಒಟ್ಟಾಗಿ ಮನೆಯಲ್ಲಿ ಕೂತ್ಕೊಳ್ಳುವುದಲ್ಲ, ಅವರು ಈ ಕಂಬಳ ಗದ್ದೆಯಲ್ಲಿ ಬಂದು ಈ ಕಂಬಳದ ಗದ್ದೆ ನಿರ್ಮಾಣ, ಈ ವ್ಯವಸ್ಥೆಯನ್ನ ಮಾಡಲಿಕ್ಕೆ ತಮ್ಮನ್ನು ತೊಡಗಿಸಿಕೊಳ್ಳುವಂತದ್ದು ಅತಿ ಶ್ಲಾಘನೀಯ. ಕಾಮತ್ರೆ, ಹೇಳಿ. ಈ ವರ್ಷದಲ್ಲಿ ನವೆಂಬರ್ 21 ಕೊಡೇರಿ ಅಕ್ರೆಮಠ ಕಂಬಳ ನಡೆದಿತ್ತು. ಎಲ್ಲಣ್ಣ? ಕೊಡೇರಿ ಅಕ್ರೆಮಠ. ಓಹೋ, ಅದ್ದೂರಿಯ ಕಂಬಳ. ಯಾವಾಗ? ನವೆಂಬರ್ 21. ನವೆಂಬರ್. ಎಂತ ಹಳತ್ತೆ ಹೇಳ್ತೀರಿ ನೀವು? ಹೌದು, ಇತಿಹಾಸ. ಇತಿಹಾಸವನ್ನು ಹೇಳ್ತಾ ಇದ್ರಿ. ಆಯ್ತು. ಎರಡನೇ ನುಳ್ಳೂರು ಮಣೂರು ಸಾಂಪ್ರದಾಯಿಕ ಕಂಬಳ ಜರುಗಿತ್ತು. ನವೆಂಬರ್ 25 ಕೆರಾಡಿಯಲ್ಲಿ ಕಂಬಳ ನಡೆದಿತ್ತು. 26 ಹೆಗ್ಗುಂಜೆ. ನಿನ್ನೆ ಎಲ್ಲೂರು ಮತ್ತು ಎಡ್ತಾಡಿಯಲ್ಲಿ ಕಂಬಳ. ಅಭಿ ಒಂಚೂರು ಮೈಕ್ ನಿಲ್ಲಿಸಿ, ಅವರು ಒಂಚೂರು ಸೆನ್ಸರ್ ಸರಿ ಮಾಡ್ಕೊಳ್ಳಿ, ಕೇಳ್ತಾ ಇಲ್ಲ ಅವರಿಗೆ ವಾಕಿ ಟಾಕಿ. ಇದುವೇ ಶುಭ ಕಾಲ. ಸೆನ್ಸರ್ ಒಂದು ಸಬ್ ಜೂನಿಯರ್ ಆತ್ಮ ನೀರಜ್ ಬಾರ್ಕೋರು ಹಕ್ಕದ ಸವಾರಿಗನಾಗಿ ಚಿರ ಯುವಕ, ಎಳೆಯ ವಯಸ್ಸಿನಲ್ಲಿ ಕಂಬಳಕ್ಕೆ ಧುಮುಕಿದಂತ ಸುನಿಲ್ ನಾಯಕ್. ಅಭಿಯವರೇ, ಈ ಮೂಡುಕೆರೆಯಲ್ಲಿ ಒಂದು ಸೋಮೇಶ್ವರ ದೇವಸ್ಥಾನ ಇದೆ. ಅಲ್ಲಿಯ ನಂದಿಗೆ ಇವರು ಪ್ರಥಮವಾಗಿ ಪ್ರಾರ್ಥನೆಯನ್ನ ಮಾಡಿ ಪೂಜೆಯನ್ನು ಕೊಟ್ಟು ಈ ಕಂಬಳಕ್ಕೆ ಚಾಲನೆಯನ್ನು ಕೊಡ್ತಾರೆ. ಅದೇ ರೀತಿಯಲ್ಲಿ ಸಂಜೆ ಎಲ್ಲ ಮುಗಿದ ಮೇಲೆ ಆತ್ಮ ನೀರಜ್ ಬಾರ್ಕೂರು 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 ಅಲ್ಲನೆ ಕಾಣದ ಕೋಣೆಗಳು 15:41 15:41 ಆತ್ಮ ನೀರಜ್ ಬಾರ್ಕೋರು. ಆತ್ಮ ನೀರಜ್ ಬಾರ್ಕೋರು 15:41. ಇದೀಗ ಸಿದ್ಧತೆಯಲ್ಲಿ ಸಬ್ ಜೂನಿಯರ್ ಕ್ರಮ ಸಂಖ್ಯೆ 21 ಮಂದರ್ತಿ ಶಿರೂರು ಮುದ್ದು ಮನೆ ಗೋಪಾಲ ನಾಯಕರಿವರ ಕೋಣಗಳು. ದಶಕಗಳಿಂದ ಕಂಬಳ ಕ್ಷೇತ್ರದಲ್ಲಿ ಧುಮುಕಿ ಕ್ರೀಡಾರತ್ನವನ್ನು ಪ್ರಸಿದ್ಧ ಗೋಪಾಲ ನಾಯಕರವರ ಕೋಣಗಳು. ಮಂದರ್ತಿ ಶಿರೂರು ಮುದ್ದು ಮನೆ ಗೋಪಾಲ ನಾಯಕ. ಹಗ್ಗದ ಸವಾರಿಗನಾಗಿ ಭರತ್ ನಾಯ್ಕ್. ಹೌದು, ಕ್ರಮ ಸಂಖ್ಯೆ 21 ಸಬ್ ಜೂನಿಯರ್. ಸಬ್ ಜೂನಿಯರ್
ಉತ್ತಮವಾದ ಓಟ, ಕೈಚಪ್ಪಾಳೆಯೊಂದಿಗೆ ಎಲ್ಲರೂ. (12.04). ಕ್ರಮ ಸಂಖ್ಯೆ 7 ಸಬ್ ಜೂನಿಯರ್ 7. ಕ್ರಮ ಸಂಖ್ಯೆ 7 ದಿವಂಗತ ಗಾಡಿ ಕೂಸದೇವಾಡಿಗ ಹೇರಾಡಿ ಬಾರ್ಕೂರು. ಸರಿಯಾ? (12.28). ಕ್ರಮ ಸಂಖ್ಯೆ 14. ಕ್ರಮ ಸಂಖ್ಯೆ 14 ಚಂದ್ರ ದೇವಾಡಿಗ ನಾಗೂರು ಕಲ್ತೊಡೆಮನೆ. ಸೆನ್ಸರ್ ರೆಡಿ ಇಲ್ಲ. ಸಿದ್ಧತೆಯಲ್ಲಿ ರೆಡಿ ರೆಡಿ ಸೆನ್ಸರ್ ರೆಡಿ. ಕ್ರಮ ಸಂಖ್ಯೆ 14 ಚಂದ್ರದೇವಾಡಿಗ ನಾಗೂರು ಕಲ್ತೊಡ್ಮಿ ಮನೆ. ಓಡಿಸುವವರು ಶಿವರಾಜ್ ನಾಗೂರು. ಕ್ರಮ ಸಂಖ್ಯೆ 14. ಕ್ರಮ ಸಂಖ್ಯೆ 14 ಚಂದ್ರ ದೇವಾಡಿಗ ನಾಗೂರು ಕಲ್ತೊಡಿಮೆ ಮನೆ. ಚಿಕ್ಕ ಮರಿಗಳಾದರೂ ಉತ್ತಮವಾದ ಓಟವನ್ನ ನಾವು ನಿರೀಕ್ಷಿಸ್ತಾ ಇದ್ದೇವೆ. 12.91. ಕ್ರಮ ಸಂಖ್ಯೆ 13 ನಾಗಲಕ್ಷ್ಮಿ ವಸುಚಂದ್ರ ನಿಲಯ ಕನ್ನಾರು ಪೇತ್ರಿ ಕನ್ನೋ ತೀರ್ಥ ಕೊರತಿಕೆರೆ. ಆಗಿಲ್ಲ 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 ಆಗಿಲ್ಲ. ಸಿದ್ಧತೆಯಲ್ಲಿ ಕ್ರಮ ಸಂಖ್ಯೆ 13 ನಾಗಲಕ್ಷ್ಮಿ ವಸುಚಂದ್ರ ನಿಲಯ ಕನ್ನಾರು ಪೇತ್ರಿ ಕನ್ವರ್ ತೀರ್ಥ ಕೊರತಿಕೆರೆ. ಕ್ರಮ ಸಂಖ್ಯೆ 13. ಕ್ರಮ ಸಂಖ್ಯೆ 1 13.50. 13.50. ಈಗ ಹಗ್ಗ ಕಿರಿಯ ಹೇಳಿ. ಕ್ರಮ ಸಂಖ್ಯೆ 1 ಕೋಟಗಿಳಿಯಾರು ಹಂಡಿಕೆರೆ ಮನೆ ರಾಘವೇಂದ್ರ ಶೆಟ್ಟಿ ಅವರ ಕೋಣಗಳು. ಹಗ್ಗ ಕಿರಿಯ ಓಡಿಸುವವರು ಶ್ರೀಕಾಂತ್ ಕೊಕ್ಕರಣೆ. ಕೋಟ ಗಿಳಿಯಾರು ಸಿದ್ಧತೆಯಲ್ಲಿದೆ. ಸೆನ್ಸರ್ ಓಕೆ. ಹೌದು, ರಾಘವೇಂದ್ರ ಶೆಟ್ಟಿ. ಕೋಟ ಗಿಳಿಯಾರು ಹಳ್ಳಿಕೆರೆ ಮನೆ ರಾಘವೇಂದ್ರ ಶೆಟ್ಟಿ ಅವರ ಕೋಣಗಳು. ಹಗ್ಗ ಕಿರಿಯ ವಿಭಾಗ 11.13. ಇದು ಸಬ್ ಜೂನಿಯರ್ ಅಲ್ಲ, ಕಿರಿಯ ವಿಭಾಗ. ಕಿರಿಯ ವಿಭಾಗ ಆವಾಗೆಲ್ಲ ಬಿಟ್ಟದ್ದು ಸಬ್ ಜೂನಿಯರ್, ಈಗ ಜೂನಿಯರ್. ಹೌದು. ಈಗ ಸಿದ್ಧತೆಯಲ್ಲಿ ಕ್ರಮ ಸಂಖ್ಯೆ 5 ಸಬ್ ಜೂನಿಯರ್ ವರಶ್ರೀ ವಾದಿರಾಜ ಹಾಲಾಡಿ. ನಂಬರ್ 5 ವರಲಕ್ಷ್ಮಿ ವಾದಿರಾಜ ಹಾಲಾಡಿ. ನಂಬರ್ 5 ವರಶ್ರೀ ವಾದಿರಾಜ ಹಾಲಾಡಿ ಅವರ ಕೋಣಗಳು ಸಿದ್ಧತೆಯಲ್ಲಿ. ಸಬ್ ಜೂನಿಯರ್ ವಿಭಾಗ ಬಾರಕೂರು ನಡುಮನೆ ಕಮ್ಮಳದ ಸಬ್ ಜೂನಿಯರ್ ಹಾಗೂ ಜೂನಿಯರ್ ವಿಭಾಗದ ಕೋಣಗಳು ಓಟದ ಸಿದ್ಧತೆಯಲ್ಲಿ.
13.12. ಕ್ರಮ ಸಂಖ್ಯೆ 25 ಸಬ್ ಜೂನಿಯರ್ ಈಗ ಸಿದ್ಧತೆಯಲ್ಲಿ. ಆಶಿಕಾನ ಜೋಗನಮನೆ ಸುಬ್ಬನಾಯಕ್ ಭಟ್ಕಳ. ಆಶಿಕಾನ ಜೋಗನಮನೆ ಸುಬ್ಬಯ್ಯ ನಾಯಕ ಭಟ್ಕಳ ಕ್ರಮ ಸಂಖ್ಯೆ 25. ಅದೇ ಆವಾಗಲೇ ಹೇಳಿದಾಗೆ ಆ ದೂರದ ಭಟ್ಕಳದಿಂದ ಬಂದಿದ್ದಾರೆ. ಅಂದ್ರೆ ಉತ್ತರ ಕನ್ನಡದ ತುದಿಯಿಂದ ಇವತ್ತು ಬಾರ್ಕೂರಿನವರೆಗೆ ಕೋಣಗಳನ್ನು ತಕೊಂಡು ಬಂದಿದ್ದಾರೆ. ಅಲ್ಲಿ ಗೆಲ್ಲುವ ಪ್ರಶ್ನೆ ಇಲ್ಲ. ಈ ಕಂಬಳಕ್ಕೆ ಕೊಡುವಂತ ಸಹಕಾರ ಹನ್ನೊಂದು ಬಿಂದು 32 ಭಟ್ಕಳದವರದ್ದು 11.32. ಅಗ್ಗ ಕಿರಿಯ ಸಿದ್ಧತೆಯಲ್ಲಿ ಕ್ರಮ ಸಂಖ್ಯೆ 2 ನೀರಜ್ ಆತ್ಮಜ್ ಬಾರ್ಕೋರು. ಆಗಿಲ್ಲ 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 ಆಗಿಲ್ಲ. ಯಾವ್ದಣ್ಣ ನಂಬರು? ಕ್ರಮ ಸಂಖ್ಯೆ 2 ನೀರಜ್ ಆತ್ಮಜ್ ಬಾರ್ಕೋರು. ಹಗ್ಗ ಕಿರಿಯ ವಿಭಾಗ ಓಡಿಸೋರು ವಿಶ್ವನಾಥ ದೇವಾಡಿಗ. ಓಕೆ, ಇದು ಕಿರಿಯ ವಿಭಾಗದಲ್ಲಿ ಸಬ್ ಜೂನಿಯರ್ ಅಲ್ಲ, ಆತ್ಮಜ್ ನೀರಜ್ ಬಾರ್ಕೂರು. ಬೆಳಿಗ್ಗೆ ಅದೇ ಹೇಳಿದ್ನಲ್ಲ, ಮೂಡಿಕೇರಿ ನಂದಿ ಸೋಮೇಶ್ವರನಲ್ಲಿ ಆರಾಧನೆಯನ್ನು ಮಾಡಿಕೊಂಡು ಈ ಕಂಬಳಕ್ಕೆ ಚಾಲನೆಯನ್ನು ಪಡಿತಾರೆ. ಅದಾದ್ಮೇಲೆ ಸಂಜೆ ಕೂಡ ಹಾಗೆ ರಂಗಪೂಜೆಯಲ್ಲಿ ಅದು ಕೊನೆಗೊಳ್ಳುತ್ತದೆ. ಮುಖ್ಯವಾಗಿ ನಾನು ಆವಾಗಲೇ ಹೇಳಿದ ಹಾಗೆ ದೈವ ದೇವರುಗಳ ಕ್ರಮ ಸಂಖ್ಯೆ 2 ಹೇಳಿ ನೀರಜ್ ಆತ್ಮಜ್ ಬಾರ್ಕೂರು. ಹಗ್ಗ ಕಿರಿಯ ವಿಭಾಗ 2 ಕ್ರಮ ಸಂಖ್ಯೆ ಆತ್ಮಜ್ ನೀರಜ್ ಬಾರ್ಕೂರು. ಓಡಿಸುವವರು ವಿಶ್ವನಾಥ ದೇವಾಡಿಗ ಬೈಂದೂರು. ಓಡಿಸುವವರು ವಿಶ್ವನಾಥ ದೇವಾಡಿಗರು, ಹೆಸರಾಂತ ಓಟಗಾರರು. ಹೌದು. ಈ ಭಾಗದಲ್ಲಿ ಒಂದು ತಮ್ಮದೇ ಆದ ಚಾಪನ್ನು ಮೂಡಿಸಿರುವಂತ ವಿಶ್ವನಾಥ ದೇವಾಡಿಗ. ಆತ್ಮಜ್ ನೀರಜ್ ಬಾರ್ಕೂರು. ಬಾರ್ಕೂರು ಬಾರ್ಕೂರು 10.82. 10.82 ನೀರಜ್ ಆತ್ಮಜ್ ಬಾರ್ಕೂರು. ಇದೀಗ ಸಬ್ ಜೂನಿಯರ್ ಕ್ರಮ ಸಂಖ್ಯೆ 2 ಶ್ರೀದುರ್ಗ ಕುಡ್ಲಿ ಎ. ಶ್ರೀದುರ್ಗ ನಾಯಕರ ಕೋಣಗಳು ಎ. ಭರತ್ ನಾಯ್ಕರವರ ಓಟಗಾರಿಕೆ. ಭರತ್ ನಾಯ್ಕರು ಕೂಡ ಹಾಗೆ ಒಂದು ಓಟದಲ್ಲಿ ಒಂದು ಹೆಸರನ್ನು ಮಾಡಿರುವಂತ ಒಬ್ಬ ಓಟಗಾರ. ಶ್ರೀದುರ್ಗ ತುಂಬಾ ಚಿನ್ನ ಮಾಡಿದ್ದಾರೆ. ಹೇಳಿ, ಕಳೆದ ವರ್ಷ ತುಂಬಾ ಚಿನ್ನ ಪಡೆದಿದ್ದಾರೆ. ಹೌದಾ? ಈ ಸಾರಿ ಪಡೆದಿರೋ ದುಡ್ಡೇ ಆತಿದ್ದಿತ್ತು. ಪವನಿಗೆ ಮಸ್ತ್ ಐತೆ ರೇಟ್. ಬಿಡುವ ವ್ಯವಸ್ಥೆ ಮಾಡಿ ಕೂಡ್ಲಿ ಅವರೇ. ಒಂದು 12.66 12.66. ಸಬ್ ಜೂನಿಯರ್ 27 ದಿವಂಗತ ಶೀನ ಪೂಜಾರಿ ಕೋಟಮಣೂರು ಪಡುಕೆರೆ. ಶಂಕರ್ ಭಟ್ಕಳ ಕ್ರಮ ಸಂಖ್ಯೆ 27 ದಿವಂಗತ ಶೀನ ಪೂಜಾರಿ ಕೋಟಮಣೂರು ಪಡುಕೆರೆ. ಓಡಿಸೋರು ಹರೀಶ್ ಭಟ್ಕಳ. ಹರೀಶ್ ಭಟ್ಕಳ ಇವರು ಕೂಡ ಹಾಗೆ ಒಳ್ಳೆ ಓಟಗಾರರಲ್ವಾ ಅಭಿ ಅವರೇ? ಹೌದೌದು, ಖಂಡಿತ ಖಂಡಿತ. ಹಲವಾರು ಬಂಗಾರವನ್ನು ಹೊಡೆದಿರ್ತಾರೆ ಇವರು.
ಹೌದು. ಈವರೆಗೆ ನಮ್ಮೊಂದಿಗೆ ಸಹಕರಿಸಿದ ಎಲ್ಲ ಕೋಣದ ಮಾಲೀಕರಿಗೆ, ಕಂಬಳದ ಮನೆಯವರ ಮೂಲಕವಾಗಿ ಅನಂತ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಸ್ವಲ್ಪ ಹಠ ಮಾಡ್ತಾ ಇದೆ, ಪ್ರೀತಿ ಮಾಡಬೇಕು. ಯಾರಿಗೆ? ಕೋಣಕ್ಕೆ. ಕೋಣಕ್ಕ ನಾನು ಓಡಿಸುವವರೀಗ ಕಂಡೆ. ಹರೀಶ್ ಭಟ್ಕಳ ಹೌದೌದು. ಹಗ್ಗದ ಸವಾರಿದಲ್ಲಿ ದಿವಂಗತ ಶೀನ ಪೂಜಾರಿ ಕೊಟ್ಟ ಮಣೂರು ಪಡುಕೆರೆಯವರ ಕೋಣಗಳು. ಕ್ರಮ ಸಂಖ್ಯೆ 27 ದಿವಂಗತ ಶೀನ ಪೂಜಾರಿ ಕೋಟ ಮಣೂರು ಪಡುಕೆರೆ. ಈ ಕೋಣಕ್ಕೆ ಈ ಗದ್ದೆ ಮೇಲೆ ಮಮತೆ, ಹೌದಾ? ಓಡ್ಲಿಕ್ಕೆ ಮನಸ್ಸಿಲ್ಲ. ಹಂಗಾದ್ರೆ ಬಹಳ ಕಷ್ಟ ಆಯ್ತು ಇದು. ಈಜ್ತಾ ಇವೆ, ಜಲಕ್ರೀಡೆ. ನಿಖಿಲ್ ಇದ್ದಾರೆ. ಕೊಟ್ಟ ಮಣೂರು ಪಡುಕೆರೆ ದಿವಂಗತ ಶೀನ ಪೂಜಾರಿ ಅವರ ಕೋಣಗಳು. ಶೀನ ಪೂಜಾರಿ ಕೋಟ ಮಣೂರು ಪಡುಕೆರೆ ಕ್ರಮ ಸಂಖ್ಯೆ 27 12.20. ಸಬ್ ಜೂನಿಯರ್ ಹೇಳಿ. ಸಿದ್ಧತೆಯಲ್ಲಿವೆ. ಕ್ರಮ ಸಂಖ್ಯೆ 17 ದಿವಂಗತ ಬಾಬಣ್ಣ ನಾಯ್ಕ ಕೊಕ್ಕರ್ಣೆ ವಡ್ಡಪ್ಪೆ. ಕ್ರಮ ಸಂಖ್ಯೆ 17 ದಿವಂಗತ ಬಾಬಣ್ಣ ನಾಯ್ಕ ಕೊಕ್ಕರ್ಣೆ ವಡ್ಡಾರ್ಸೆ. ಸಬ್ ಜೂನಿಯರ್ ಓಡ್ಸೋರು ವಡ್ಡಾಪಿ. ಗೋಪಿ. ಹೌದು. ಗೋಪಿ ಅಭಿ ಅವರೇ, ಹೇಳಿ. ನಾಡ್ದು ಬಾಬಣ್ಣ ನಾಯ್ಕ ಕೊಕ್ಕರ್ಣೆ ವಡ್ಡಾಪಿ ದಿವಂಗತ ಬಾಬಣ್ಣ ನಾಯ್ಕ ವಡ್ಡಾಪಿ ಅವರ ಕೋಣಗಳು. ಕ್ರಮ ಸಂಖ್ಯೆ 17 11.72. ಸಬ್ ಜೂನಿಯರ್ ಕ್ರಮ ಸಂಖ್ಯೆ 15 ಸ್ವಾಮಿ ಅನುಗ್ರಹ ಧನ್ವಿನ್ ಆದ್ಯ ಎಸ್ ದೇವಾಡಿಗ ಮಕ್ಕಿಮನೆ ನಾಗೂರು. ಕ್ರಮ ಸಂಖ್ಯೆ 15 ಸ್ವಾಮಿ ಅನುಗ್ರಹ ಧನ್ವಿನ್ ಆದ್ಯ ಎಸ್ ದೇವಾಡಿಗ ಮಕ್ಕಿಮನೆ ನಾಗೂರು. ನಾಗೂರು ನೋಡಿ, ಓಡಿಸುವರು ಕುಂದಾಪುರದ ತುದಿ ನಾಗೂರು. ಸುನಿಲ್ ನಾಯ್ಕ್ ಕುಳ್ಳಪ್ಪು. ಅದೆಂತದ್ದು? ಸುನಿಲ್ ನಾಯ್ಕ್ ಕುಳ್ಳಪ್ಪು. ಕೋಣಕ್ಕೆ ತಕ್ಕ ಓಟವನ್ನು ನೀಡಬಲ್ಲಂತ ಎಳೆ ಯುವಕ ಸುನಿಲ್ ನಾಯ್ಕ್. ಹಾಗಾದ್ರೆ ಇನ್ನು ತಡ ಯಾಕೆ, ಬಿಡಿ. ಅಲ್ಲನೆ ಕಾಣದ ಕೋಣಗಳು, ಎಳೆಯ ಕೋಣಗಳು. ಅದೇ ಆವಾಗ ಇಲ್ಲೊಬ್ರು ಕೇಳಿದ್ರು ಸಬ್ ಜೂನಿಯರ್ ಅಂದ್ರೆ ಏನು ಅಂತ. ಸಬ್ ಜೂನಿಯರ್ ವಿಭಾಗ ಅಂದ್ರೆ ಕೋಣಗಳಿಗೆ ಹಲ್ಲೆ ಆಗಿರುವುದಿಲ್ಲ, ಅವನ್ನ ಸಬ್ ಜೂನಿಯರ್ ಅಂತ ಕರೀತಾರೆ. ಜೂನಿಯರ್ ವಿಭಾಗಕ್ಕೆ ಹಲ್ಲಾಗಿರ್ತದೆ. ಹಲೋ, ಓಟಗಾರನಿ ಕೂಡ ಹಾಗೆ. ಹಲೋ, ಓಟಗಾರರಿಗೆ ಹಲ್ಲು ಉದುರಿ ಹೋಗಿರ್ಬೇಕು. ಸ್ವಾಮಿ ಅನುಗ್ರಹ ಧನ್ವೀನ್ ಆದ್ಯ ಎಸ್ ದೇವಾಡಿಗ ಮಕ್ಕಿಮನೆ ನಾಗೂರು. ನಾಗೂರು ಹಲೋ. 12.70 12.70. ಕಾಮತ್ರೆ ಹೇಳಿ ಸರ್. ಹಲ್ಲು ಹಾಕದ ಕೋಣಗಳು ಹಾ, ಸರ್ಕಾರದ ಕಾನೂನಿನಂತೆ ಕೊಕ್ಕರ್ಣನಿಂಜೂರು ಅದನ್ನು ಬೆಟ್ಟೆ ಓಡಿಸ್ಲಿಕ್ಕಿಲ್ಲ. ಪುರುಷ ನಾಯಕರ ಕೋಣ. ಆದ್ರೆ ಇಲ್ಲಿ ಸಾಂಪ್ರದಾಯ ಕಂಬಳ ಆಗಿರುವುದರಿಂದ
ರೈತರಿಗೆ ಒಂದು ಪ್ರೋತ್ಸಾಹ ಕೊಡೋ ದೃಷ್ಟಿಯಿಂದ ಇಲ್ಲಿ ಖಂಡಿತ, ಅವಕಾಶ ಖಂಡಿತ. ಕೊಟ್ಟಿದ್ದೇವೆ. ಈ ಎಲ್ಲಗಳನ್ನು ಗಮನಿಸಿಕೊಂಡು ನಡುಮನೆ ಕಂಬಳ. ಇದು ಯಾವ್ದಣ್ಣ ಈಗ ಬಿಟ್ಟು ಬಂದದ್ದು? ಕೊಕ್ಕರ್ಣೆ ನಂಜೂರು ಬಿಟ್ಟು ಪುರುಷ ನಾಯಕ್ ಸಬ್ ಜೂನಿಯರ್ ನಂಬರ್ ಎಷ್ಟು? 24. ಈಗಾಗಲೇ ಸಾಗಿ ಹೋದಂತ ಕೋಣ ಕೊಕ್ಕರ್ಣೆ ನಂಜೂರು ಬಿಟ್ಟು ಪುರುಷ ನಾಯಕರ ಕೋಣಗಳು ಓಟಗಳನ್ನು ಪೂರ್ಣೈಸಿಕೊಂಡಿವೆ. ಇದೀಗ ಸಿದ್ಧತೆಯಲ್ಲಿ 13.27 ಸಬ್ ಜೂನಿಯರ್ ಕ್ರಮ ಸಂಖ್ಯೆ 3 ಸಬ್ ಜೂನಿಯರ್ ಬೇಡು ಪೂಜಾರಿ ಗುರಮಕ್ಕಿ ಬೈಂದೂರು. ಆಗಿಲ್ಲ ಈಗ ಯಾವ್ದು ಕ್ರಮ ಸಂಖ್ಯೆ? ಸಬ್ ಜೂನಿಯರ್ ಹಾ. ಕ್ರಮ ಸಂಖ್ಯೆ 3 ಬೇಡು ಪೂಜಾರಿ ಗುರಮಕ್ಕಿ ಬೈಂದೂರು. ಸೆನ್ಸರ್ ಸಿದ್ಧತೆಯಲ್ಲಿದೆ. ದೇಡು ಪೂಜಾರಿ ಗುರಮಕ್ಕಿ ಶಂಕರ ನಾಗೂರು ಬಿಡ್ತಾರೆ. ಓಡಿಸುವರು ಇಳೆ ಯುವಕ, ಇನ್ನು ಮದುವೆ ಆಗಿಲ್ಲ, ಶಂಕರ ದೇವಾಡಿಗ. ಅಭಿ ಅವರೇ, ಹಾ ಅಭಿ ಅವರೇ, ಹೇಳಿ. ನಮ್ಮ ನಡುಮನೆ ಕಂಬಳ ವೀಕ್ಷಣೆಗೆ ಹಾ ನಮ್ಮ ಬಾರ್ಕೂರು ಸರ್ಕಾರಿ ರುಕ್ಮಿಣಿ ಶೆಟ್ಟಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರು ಹಾಗೂ ಎಲ್ಲ ಅವರ ಸಿಬ್ಬಂದಿ ವರ್ಗದವರು ಕಂಬಳಕ್ಕೆ ಈಗಾಗಲೇ ಆಗಮಿಸಿದ್ದಾರೆ. ಹಾ. ಅವರಿಗೆ ನಡುಮನೆ ಕಂಬಳದ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತ. ಬೇಡು ಪೂಜಾರಿ ಗುರಮಕ್ಕಿ ಬೇಡು ಪೂಜಾರಿ ಗುರಾಮಕ್ಕಿ ದೇಡು ಪೂಜಾರಿ 11.73. ಸಬ್ ಜೂನಿಯರ್ ವಿಭಾಗದಲ್ಲಿ 11.73. ಇದೀಗ ಸಿದ್ಧತೆಯಲ್ಲಿ ಸಬ್ ಜೂನಿಯರ್ ಕೋಟ ಗಾಡಿ ಕೂಸ ಪೂಜಾರಿ ಗಿರಿಜಾ ರೋಡ್ ಲೈನ್ಸ್. ಎಷ್ಟು ನಂಬರ? ಕ್ರಮ ಸಂಖ್ಯೆ 12. ಗಿರಿಜಾ ಬೇರೆ ರೋಡ್ ನಂಬರ್ ಲೈನ್ ಹೇಳಿ. ಗಾಡಿ ಕೂಸ ಪೂಜಾರಿ ಕೋಟ. ಗಾಡಿ ಕೂಸ ಪೂಜಾರಿ ಭೋಜ ಪೂಜಾರಿ ಗಿರಿಜಾ ರೋಡ್ ಲೈನ್ಸ್ ಕೋಟ. ಕೋಟ 12.40. 12.40 ಕೋಟ. ಒಳ್ಳೆಯ ಓಟ. ಸಬ್ ಜೂನಿಯರ್ 10 ಸಿದ್ಧತೆಯಲ್ಲಿ. ಹಾ. ವರಶ್ರೀ ಸಮೃದ್ಧಿ ಪ್ರಸಿದ್ಧಿ ದುರ್ಗಾ ಫ್ರೆಂಡ್ಸ್ ಕಂಚಿಕಾನ್ ಬೈಂದೂರು. ಯಾವುದು? ಸೆನ್ಸರ್ ಸಿದ್ಧತೆಯಲ್ಲಿದೆ. ಯಾವ ವಿಭಾಗ? ಸಬ್ ಜೂನಿಯರ್ ಕ್ರಮ ಸಂಖ್ಯೆ 10 ಸಮೃದ್ಧಿ ಪ್ರಸಿದ್ಧಿ ದುರ್ಗಾ ಫ್ರೆಂಡ್ಸ್ ಕಂಚಿಕಾನ್ ಬೈಂದೂರು. ಕರೆಕ್ಟ್. ಕ್ರಮ ಸಂಖ್ಯೆ 10 ಸಮೃದ್ಧಿ ಪ್ರಸಿದ್ಧಿ ದುರ್ಗಾ ಫ್ರೆಂಡ್ಸ್ ಕಂಚಿಕಾನ. ಹಾ. ಕ್ರಮ ಸಂಖ್ಯೆ 10. ಉದಯ ಹಾಗೂ ದಿವಾಕರ್ ಅವರ ನಿರ್ದೇಶನ. ಅದೇ ರೀತಿ ಪ್ರಾರಂಭಿಕ ವಿಭಾಗದಲ್ಲಿ ಅಲ್ಲಿ ವಿಶ್ವನಾಥ ಪ್ರಭು ಶಿರ್ವಾ ಹಾಗೂ ದೇವದಾಸ್ ಹೊಸ್ಕೆರೆ. ದುರ್ಗಾ ಫ್ರೆಂಡ್ಸ್ ಸಮೃದ್ಧಿ ಪ್ರಸಿದ್ಧಿ ಕಂಚಿಕಾನ್ ಬೈಂದೂರು. ಕಂಚಿಕಾನ ಬೈಂದೂರು 12.29. ಸಬ್ ಜೂನಿಯರ್ ಈಗ ಸಿದ್ಧತೆಯಲ್ಲಿ ಉದಯ ನಾಯಕ್ ಸೂರಾಲು ಗುಂಡಿಬೈಲು. ಕ್ರಮ ಸಂಖ್ಯೆ ಕ್ರಮ ಸಂಖ್ಯೆ 11. 11 ಕ್ರಮ ಸಂಖ್ಯೆ 11. ಕ್ರಮ ಸಂಖ್ಯೆ 11 ಉದಯ ನಾಯ್ಕ ಸೂರಾಲು ಗುಂಡಿಬೈಲು. ಗುಂಡಿಬೈಲು ಸೂರಾಲು ಉದಯ ನಾಯಕರ ಕೋಣಗಳು. ಓಡಿಸುವವರು ಆಕಾಶ್. ಈಗ ಭೂಮಿಯಲ್ಲಿ. ಹೌದು, ಆಕಾಶ ಭೂಮಿಯಲ್ಲಿ. ಆಕಾಶ. ಉದಯ ನಾಯಕ್ ಸೂರಾಲು ಗುಂಡಿಬೈಲು ಕ್ರಮ ಸಾಕಷ್ಟು ಸಂಖ್ಯೆ ವರ್ಷಗಳಿಂದ 11 ಸಬ್ ಜೂನಿಯರ್ ವಿಭಾಗ. ಕೋಣಗಳನ್ನು ಸಾಕಿ ಉದಯ ನಾಯಕ್ ಸೂರಾಲು ಗುಂಡಿಬೈಲು. ಪೌರರಾಗಿ ಶ್ರೀಯುತ ರವಿ ಹೆಮ್ಮಾಡಿ ಹಾಗೂ ನಿತಿನ್. ಹಲೋ, ಹೇಳಿ. ಬಿಡ್ಬೋದಾ? ಬಿಡ್ತಾ ಇದ್ದೀರಲ್ಲ ನೀವು. ಹಾಗೆಲ್ಲ ಬಿಡ್ಲಿಕ್ಕೆ ಇದು ರಿಮೋಟ್ ಕಾರ್ ಅಲ್ಲ, ಪ್ರತಿಷ್ಠೆಯ ಕಂಬಳದ ಕೋಣ. ಬಿಟ್ಟದ್ದು ಗೊತ್ತಾಗಬಾರ್ದು ಯಾರಿಗೂ. ಕ್ರಮ ಸಂಖ್ಯೆ 11 ಹೇಳಿ. ಸಬ್ ಜೂನಿಯರ್ ಉದಯ ನಾಯಕ್ ಸೂರಾಲು ಗುಂಡಿಬೈಲು. ಕರೆಕ್ಟ್ ಇದೆ, ಬಿಡಿ. ಸಹಸ್ರ ಸಂಖ್ಯೆಯಲ್ಲಿ ಬಂದಂತ ಕಂಬಳಾಭಿಮಾನಿಗಳು. ಹೌದೌದು, ಅವರೆಲ್ಲರಿಗೂ ಕಂಬಳದ ಮನೆಯವರ ಪರವಾಗಿ ಸ್ವಾಗತ.
ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಂಬಳವನ್ನು ಪ್ರೋತ್ಸಾಹಿಸಿ ನಮ್ಮೊಡನೆಗಿದ್ದು ವೀಕ್ಷಿಸಿದ ಎಲ್ಲ ನಮ್ಮ ಬಾರಕೂರು ಹಾಗೂ ಆಸುಪಾಸಿನ ಎಲ್ಲ ಕಂಬಳಾಭಿಮಾನಿಗಳಿಗೆ ಮತ್ತೊಮ್ಮೆ ಕಂಬಳದ ಮನೆಯವರ ಪರವಾಗಿ ಅನಂತ ಧನ್ಯವಾದಗಳು. ಸಂಘಟಕರು ಹೇಳಿದಾಗೆ 12-7-6 ಎಲ್ಲರೂ ಒಳ್ಳೆ ಓಟ. ಸಬ್ ಜೂನಿಯರ್ 16 ಸಿದ್ಧತೆಯಲ್ಲಿದೆ. ಸಬ್ ಜೂನಿಯರ್ 16 ಶ್ರೀ ಸ್ಕಂದ ಆರ್ವಿಕ ಪ್ರದೀಪ್ ಉಳ್ಳೂರು ಕಂದಾವರ. ಓಕೆ, ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಕೈಚಪ್ಪಾಳೆಯನ್ನು ತಟ್ಟಿ ಪ್ರೋತ್ಸಾಹಿಸಿದರೆ ಕೋಣಗಳಿಗೆ ಗೊತ್ತಾಗದಿದ್ರು ಓಡಿಸುವ ಒಂಚೂರು ಉಮೇದ್ನಲ್ಲಿ ಬರ್ತಾನೆ. ಸಂಸ ಸಿದ್ಧತೆಯಲ್ಲಿದೆ. ಕ್ರಮ ಸಂಖ್ಯೆ 16 ಶ್ರೀ ಸ್ಕಂದ ಆರ್ವಿಕ ಪ್ರದೀಪ್ ಉಳ್ಳೂರು ಕಂದಾವರ ಉಳ್ಳೂರು ಶ್ರೀ ಸ್ಕಂದ ಆರ್ವಿಕ ಪ್ರದೀಪ್ ರವ ಕೋಣಗಳು ಸಿದ್ಧತೆಯಲ್ಲಿವೆ. ಸಬ್ ಜೂನಿಯರ್ ಮೊದಲ ಅವಕಾಶ. ಓಡಿಸುವರು ಕೆರ್ಗಾಲ್ ಹರೀಶ್. ಹಲೋ ಹೇಳಿ. ಹಲೋ ಕಾಮತ್ರೆ ಹೇಳಿ. ಚಾ ಬಂತಲ್ಲ? ಬಂದಂಗಿಲ್ಲ. ಬರ್ತದೆ ಈಗ. ಹೌದು, ಅಲ್ಲ ನಾವು ಅದನ್ನ ಕಾಯ್ತಾ ಇತ್ತು. ಖಾಲಿ ಚಾವ ಅಲ್ಲ, ಖಾಲಿ ಚಾ ಸ್ವಲ್ಪ ಸಕ್ಕರೆ ಕಡಿಮೆ ಹಾಕಿದ್ರೆ ಒಳ್ಳೇದಿದೆ. ಹೌದಾ? ಒಡೆಗಿಡಿ ಬೇಕತ್ತ? ಇದ್ರ ಬರ್ಲಿ, ಯಾಕಂದ್ರೆ ಬೇಟೆಗೆ ಒಳ್ಳೊಳ್ಳೆ ಬ್ಯಾಟ್ಸ್ಮನ್ ಇದ್ದಾರೆ ಇಲ್ಲ. ಹೌದಾ? ಕ್ರಮ ಸಂಖ್ಯೆ 16 ಶ್ರೀ ಸ್ಕಂದ ಆರ್ವಿಕ ಪ್ರದೀಪ್ ಉಳ್ಳೂರು ಕಂದಾವರ ಸಿದ್ಧತೆಯಲ್ಲಿವೆ. ಮತ್ತೊಮ್ಮೆ ಎಲ್ಲ ಕೈ ಚಪ್ಪಾಳೆ ತಟ್ಲಿಕ್ಕೆ ರೆಡಿ ಇರಿ. ಮೊಬೈಲ್ ಎಲ್ಲ ಬದಿಗಿಡಿ. ಮೊಬೈಲ್ ಎಲ್ಲ ಬದಿಗಿಡಿ. ಆಯ್ತು. GSP ಡಿಜಿಟಲ್ ಬಡಗಿಗೆ ಸಾಕಷ್ಟು ವರ್ಷಗಳಿಂದ ಕಂಬಳ ಕ್ಷೇತ್ರಕ್ಕೆ ನೇರ ನಿಖರತೆಯ ಫಲಿತಾಂಶ. ಸೆನ್ಸರ್ ವೆಂಕಟೇಶ ಬಡಮನೆ ತಂಡ ಪ್ರತಿ ವರ್ಷದಂತೆ ಪ್ರಕಾಶ್ ಗಾಣಿಗರು ನಿರ್ವಹಿಸ್ತಾ ಇದ್ದಾರೆ. 32 ಸಿಬ್ಬಂದಿಗಳು ಚೆನ್ನೈಯಲ್ಲಿ ತರಬೇತಿ. ಒಂದ್ ನಿಮಿಷ, ನೀವು ಸೆನ್ಸರ್ ಅಂದ್ರೆ ಕೂಡ ಅಲ್ಲಿ ಅವರಿಗೆ ಸೆನ್ಸರ್ ಆಯ್ತು. ಆಗಿಲ್ಲ. ಹಲೋ ಹೇಳಿ. ರೆಡಿ ಆಪ್ಕು ಹೇಳಿ. ಸ್ವಲ್ಪ ಚುರುಕು ಮಾಡಿ. ಸೆನ್ಸರ್ ರೆಡಿ ಇದೆಯಲ್ಲ? ಇಲ್ಲ, ಸೆನ್ಸರ್ ಇದೆ. ಮಾತಾಡ್ತಾ ಇದ್ದೇನೆ. ನಡುಮಣಿ ಕಂಬಳ ಮಹೋತ್ಸವಕ್ಕೆ ನಾನು ಬರ್ತಾ ಇದ್ದೇನೆ. ನೀವು ಕೂಡ ಬನ್ನಿ. ಎಲ್ಲರಿಗೂ ಸ್ವಾಗತ ಸುಸ್ವಾಗತ. कंबल को जिताओ, कंबल को बचाओ. ಕೋಣೆಗಳನ್ನು ನಿಲ್ಲಿಸಿ ಬಿಡುವಲ್ಲಿ ಈ ಭಾಗದ ಹೆಸರಾಂತ ಪರಿಚಾರಕರು. ಅಗ್ರ ಸ್ಥಾನದಲ್ಲಿ ದಿವಕರ್ ಹಾಗೆ ಉದಯ್. ಕಾಮತ್ರೆ ಹೇಳಿ. ಮೇಲ್ಭಾಗದಲ್ಲಿ ಅಂಗಡಿ ಮುಂಗಟ್ಟುಗಳಿವೆ. ಅವರಿಗೂ ಕೂಡ ವ್ಯಾಪಾರ ಪಡ್ಕೊಳ್ಬೇಕು. ಹೌದು, ಅಲ್ಲಿ GST ಇಲ್ಲ. ಯಾಕಂದ್ರೆ ಅವು ಅಂಗಡಿ ಮುಂಗಟ್ಟಿನವರಿಗೆ ವ್ಯಾಪಾರ ಆದ್ರೆ ಬರುವ ವರ್ಷ ಇನ್ನು 4 ಅಂಗಡಿ ಜಾಸ್ತಿ ಬರ್ತದೆ. ಖಂಡಿತ. ಹೌದು, ನಮ್ಮವರಿಗೆ ನಾವು ವ್ಯಾಪಾರ ಮಾಡಬೇಕು. ಆನ್ಲೈನ್ ನಲ್ಲೆಲ್ಲ ತರಿಸಬೇಡಿ, ಇಲ್ಲೇ ಸಿಗ್ತದೆ. ನಡುಮನೆ ಕಂಬಳ ಮಹೋತ್ಸವ ಈ ಕಂಬಳದ ನೇರ ಪ್ರಸಾರ ಹೆಸರಾಂತ ಮಾಧ್ಯಮ ಸಂಸ್ಥೆ ತುಳುನಾಡ ವಾರ್ತೆಯಲ್ಲಿ ನೇರ ಪ್ರಸಾರ.
ಅಭಿಯವರೇ, ಹಾ, ಡಿಸೆಂಬರ್ 4ನೇ ತಾರೀಕು ಗುರುವಾರ ಹಂದಾಡಿ ಕಂಬಳ. ಹಂದಾಡಿ ಕಂಬಳ. ಡಿಸೆಂಬರ್ 5 ಬಿಲ್ಲಾಡಿ ಕಂಬಳ. ಡಿಸೆಂಬರ್ 5. ಡಿಸೆಂಬರ್ 6 ಮೊಳಹಳ್ಳಿ ಕಡ್ರಿ ಸಿದ್ದಾಪುರದ ಕಂಬಳ. ಡಿಸೆಂಬರ್ 7 ಹೊರಲಾಳಿ ತೊನ್ನಾಸೆ ಹಾಗೆ ಹೊರವಾಡಿ ಕಂಬಳ. ಅದರೊಟ್ಟಿಗೆ ನಡೂರಿನಲ್ಲಿ ಕೂಡ ಡಿಸೆಂಬರ್ 7ಕ್ಕೆ ಕಂಬಳ. ಡಿಸೆಂಬರ್ 8 ನಡೂರು ಚೇರ್ಕಾಡಿ ಜನ್ನದೇವನ ಕಂಬಳ. ಡಿಸೆಂಬರ್ 9 ಐತಿಹಾಸಿಕ ವಂಡಾರು ಕಂಬಳ. ಡಿಸೆಂಬರ್ 9 ಚೋರಾಡಿ ಹಾಗೆ ಕುಚ್ಚೂರು ಕಂಬಳ. ಡಿಸೆಂಬರ್ 10 ಬೈಂದೂರಿನ ತಗ್ಗರ್ಸೆ ಹಾಗೆ ಉಡುಪಿ ಪರಿಸರದ ಆತ್ರಾಡಿಯ ಕಂಬಳ. ಡಿಸೆಂಬರ್ 11 ಹೊಸೂರು ಹಾಗೆ ಕೆಂಚನೂರು ಕಂಬಳ. ಡಿಸೆಂಬರ್ 12 ಮಂಡಾಡಿ ಹೋರ್ವರ ಮನೆಯ ಕಂಬಳ. ಅದೇ ರೀತಿ ವಂಡಾರು ಕಂಬಳದಲ್ಲಿ ಯಾವುದೇ ರೀತಿಯ ಬಹುಮಾನಗಳಿರುವುದಿಲ್ಲ. ಇತಿಹಾಸ ಪ್ರಸಿದ್ಧ ಕಂಬಳ. ಹೌದು, ಸಂಪ್ರದಾಯ. ಇಲ್ಲಿ ನಿನ್ನೆ ಎಡತಾಡಿ ಕಂಬಳು ಹಾಗೆ ಈ ಭಾಗದಲ್ಲಿ ಸಂಪ್ರದಾಯವಾಗಿ ನಡೆಯುವಂತ ಕೆಲವು ಕಂಬಳ ಇದೆ. ಅದರಲ್ಲಿ ಯಾವುದೇ ರೀತಿ ಕಾಂಪಿಟೇಷನ್ ಇಲ್ಲ. ಈಗ ಕಾನೂನು ಪ್ರಕಾರ ಸಬ್ ಜೂನಿಯರ್ ಕೋಣಗಳನ್ನು ಓಡಿಸಬಾರ್ದಂತ ಇದೆ. ಆದ್ರೆ ನಾವು ಒಂದು ಅವಕಾಶ ಕೊಟ್ಟಿದ್ದೇವೆ. ಯಾಕಂದ್ರೆ ಕೃಷಿಕ ಕೋಣಗಳನ್ನು ಸಾಕಿ ಅವನು ಸಿದ್ಧತೆಯಲ್ಲಿದ್ದರೆ ಏನಾದ್ರೂ ಒಂದು ಒಳ್ಳೆ ಓಟಗಳನ್ನು ಅವರು ಗುರುತಿಸಿದರೆ ಮುಂದಿನ ಹಂತದಲ್ಲಿ ಅವರಿಗೆ ಒಂದು ಉತ್ತಮವಾದ ಫಲ ದೊರೀತದೆ ಅನ್ನುವಂಥ ಒಂದು ದೂರಾಲೋಚನೆಯಲ್ಲಿ ನಾವು ಆ ಒಂದು ಸಬ್ ಜೂನಿಯರ್ ವಿಭಾಗಕ್ಕೆ ಅವಕಾಶ. ಈ ಸಾರಿ ತೆಂಕಲಾಯಿ ಕಂಬಳದಲ್ಲಿ ಯಾವುದೇ ರೀತಿಯಲ್ಲಿ ಸಬ್ ಜೂನಿಯರಿಗೆ ಅವಕಾಶ ಇಲ್ಲ. ಜೋಡುಕರೆ ಕಂಬಳದಲ್ಲಿ ಸೆನ್ಸರ್ ಸಿದ್ಧತೆಯಲ್ಲಿದೆ. ಶ್ರೀಸ್ಕಂದ ಆರ್ವಿಕ ಪ್ರದೀಪ್ ಉಳ್ಳೂರು ಕಂದಾವರ. ಶ್ರೀಸ್ಕಂದ ಆರ್ವಿಕ್ ಪ್ರದೀಪ್ ಉಳ್ಳೂರು ಕಂದಾವರ. 11.29 11.79 ಉಳ್ಳೂರು ಕಂದಾವರ. 29 ಯಾ. ಹಲೋ, ಈಗ ಸ್ಪರ್ಧೆಯಲ್ಲಿವೆ. ಕ್ರಮ ಸಂಖ್ಯೆ 9 ನಡೂರು ಖಂಡಿಕೆ ಸ್ವಸ್ತಿಶ್ರೀ ಪರಿಶಿಷ್ಟ ಪೂಜಾರ್ನ ಕೋಣಗಳು. ಹೌದು, ಸಬ್ ಜೂನಿಯರ್ ವಿಭಾಗದ ನಂಬರ್ 9 ನಡೂರು ಖಂಡಿಕೆ ಸ್ವಸ್ತಿಶ್ರೀ ಪರಿಶಿಷ್ಟ ಪೂಜಾರಿ. ಬಲು ಎತ್ತರದ ಓಟಗಾರ. ಸ್ವಲ್ಪ ಕೋಣ ಕೇಳಿದ್ರು ದಿವಕರ ಕೇಳೋದಿಲ್ಲ ಇಲ್ಲಿ. ಅಭಿ ಅವರೇ, ಕೋಣದ್ದು ಹೆಸರು ಬೇರೆ ಇದ್ರ ಮಾಲೀಕರು ನಮ್ಮ ನಡೂರು ಸಂತೋಷ್ ಅಣ್ಣ ನಿನ್ನೆ ತುರ್ತು ರಸ್ತೆಗೆ ಮಣ್ಣು ಬೇಕಾದಾಗ ಕೂಡಲೇ ಹಾಕಿ ಕೊಟ್ಟಿದ್ದಾರೆ. ಆಪತ್ ಬಾಂಧವರು. ನಡೂರು ಖಂಡಿಕೆ ಸ್ವಸ್ತಿಶ್ರೀ ಪರಿಶಿಷ್ಟ ಪೂಜಾರ್ನ ಕೋಣಗಳು. ಚಪ್ಪಾಳೆ ಇಲ್ವಾ? ಉಡುಪಿಯ ಜನತೆ ಬುದ್ಧಿವಂತರು. 12.67 12.67 ನಡೂರು ಖಂಡಿಕೆ ಸ್ವಸ್ತಿಶ್ರೀ ಪರಿಶಿಷ್ಟ ಪೂಜಾರ್ನ ಕೋಣಗಳು. ಹಗ್ಗ ಕಿರಿಯ ಸಿದ್ಧತೆಯಲ್ಲಿವೆ. ಕ್ರಮ ಸಂಖ್ಯೆ 13 ಗೋಪಾಲ್ ನಾಯ್ಕ್ ಅಲ್ಬಾಡಿ ಬುಕ್ಕಿಗುಡ್ಡೆ. ಗೋಪಾಲ್ ನಾಯಕ್ ಅಲ್ಬಾಡಿ ಬುಕ್ಕಿಗುಡ್ಡೆ ಕ್ರಮ ಸಂಖ್ಯೆ 13 ಜೂನಿಯರ್ ವಿಭಾಗ. ಬುಕ್ಕಿಗುಡ್ಡೆ ಗೋಪಾಲ್ ನಾಯ್ಕ್ ಅಲ್ಬಾಡಿ ಇವರ ಕೋಣಗಳು. 12.63 ಬುಕ್ಕಿಗುಡ್ಡೆ ಅಲ್ಬಾಡಿ ಗೋಪಾಲ್ ನಾಯ್ಕ್ ಕ್ರಮ ಸಂಖ್ಯೆ 26. ಅಭಿ ಅವರೇ, ನಮ್ಮ ರಾಜ್ಯ ಸಮಿತಿಯ ಖಜಾಂಜಿ ಹಾಗೂ ಜಿಲ್ಲಾ ಕಂಬಳ ಸಮಿತಿಯ ಕಾರ್ಯದರ್ಶಿಯಾದ ಲೋಕೇಶ್ ಶೆಟ್ಟಿ ಮುಚ್ಚೂರವರು ಈಗಾಗಲೇ ನಮಗೆ ಫೋನ್ ಮುಖಾಂತರ ನಮ್ಮ ಕಂಬಳಕ್ಕೆ ಒಂದು ಶುಭಾಶಯನ್ನು ಹಾರೈಸಿದ್ದಾರೆ. ಅವರಿಗೆ ನಡುಮನೆ ಕಂಬಳದವರ ಪರವಾಗಿ
ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅಭಿನಂದನೆಗಳು. ಕ್ರಮ ಸಂಖ್ಯೆ 26 ಬೆಣಗಲ್ನ ಸಣ್ಣ ನಾಯಕರ ಕೋಣಗಳು, ಸಣ್ಣದಾದ ಕೋಣಗಳು. ಬೆಣಗಲ್ ಸಣ್ಣ ನಾಯಕ್ ಚಪ್ಪಾಳೆ. ಕಂಬಳಕ್ಕೆ ಬಂದಿದ್ದೀರಿ, ಸ್ವಲ್ಪ ಚಪ್ಪಾಳೆಯ ದಾನ ಮಾಡಿ. ಬೆಣಗಲ್ ಸಣ್ಣ ನಾಯಕರ ಕೋಣಗಳು ಬರ್ತಾ ಇದೆ ಮರಿಗಳು ಬರ್ತಾ ಇದೆ. 17.76 75 ಸಾರಿ. ಇದೀಗ ಕ್ರಮ ಸಂಖ್ಯೆ 20 ನಮ್ಮ ಬಾರ್ಕೂರ್ನಲ್ಲಿ ಯಾವುದೇ ಕಾರ್ಯಕ್ರಮ ನಡೆದರೂ ಕೂಡ ಇಡೀ ದೇಶವ್ಯಾಪಿ ಪ್ರಚಾರ ಕೊಡುವಂಥವರು ಆನಂದ್ ಬಾರ್ಕೂರ್ ಅವರು ನಮ್ಮ ಕಮಲಕ್ಕೆ ಆಗಮಿಸಿದ್ದಾರೆ. ಕೆಲವು ದೃಶ್ಯಗಳನ್ನು ಈಗಾಗಲೇ ಅವರು ಸೆರೆ ಹಿಡಿತಾ ಇದ್ದಾರೆ. ಅವರಿಗೂ ಕೂಡ ಅಭಿನಂದನೆಗಳು. ಶೇಖರ್ ನಾಯಕರ ಕೋಣಗಳು ಸಬ್ ಜೂನಿಯರ್ ಹಗ್ಗ ಅತಿಕಿರಿಯ ಕ್ರಮ ಸಂಖ್ಯೆ 20 ಪಕ್ಕಿಮನೆ ಶೇಖರ್ ನಾಯಕ್ ಭಟ್ಕಳ. ಕ್ರಮ ಸಂಖ್ಯೆ 20 ಪಕ್ಕಿಮನೆ ಬೇಸೆ ಭಟ್ಕಳ ಶೇಖರ್ ನಾಯಕ್. ಪಕ್ಕಿಮನೆ ಬೇಟೆ ಭಟ್ಕಳ ಶೇಖರ್ ನಾಯಕರ ಕೋಣಗಳು ಭಟ್ಕಳದಿಂದ ಬಂದಿರ್ತಾರೆ. ಕ್ರಮ ಸಂಖ್ಯೆ 20 ಭಟ್ಕಳ ಟು ಬಾರ್ಕೂರು. ಹೌದು ಬಿಬಿ. ಅತಿ ಹೆಚ್ಚು ಕಂಬಳದ ಋತುಮಾನದಲ್ಲಿ ಕೇಳಿಸ್ಕೊಂಡವರು ಹೆಸರು ಅಂದ್ರೆ ಸೆನ್ಸರ್, ಆವಾಗ ಕೋವಿಡ್. ಭಟ್ಕಳ ಮಕ್ಕಿಮನೆ ಬೇಟೆ ಶೇಖರ್ ನಾಯಕರ ಕೋಣಗಳು. ಭಟ್ಕಳ ಶೇಖರ್ ನಾಯಕರ ಕೋಣಗಳು ಓಟದಲ್ಲಿ ಸಬ್ ಜೂನಿಯರ್ ವಿಭಾಗ ಕ್ರಮ ಸಂಖ್ಯೆ 20 ಕಾಮತ್ರೆ. ಹಲೋ 14.21 14.21 ಸಬ್ ಜೂನಿಯರ್ ಕ್ರಮ ಸಂಖ್ಯೆ 22 ನಾರಾಯಣ ಕೊಕ್ಕರ್ಣೆ. ಒಳಬೈಲು ನಾರಾಯಣ ನಾಯಕರ ಕೋಣಗಳು ಓಡಿಸುವವರು ಗೋಪಿ. ಕ್ರಮ ಸಂಖ್ಯೆ 22 ನಾರಾಯಣ ನಾಯಕ ಒಳಬೈಲು ಕೊಕ್ಕರ್ಣೆ. ಕೊಕ್ಕರ್ಣೆ ಒಳಬೈಲು ನಾರಾಯಣ ನಾಯಕರ ಕೋಣಗಳು ಸಿದ್ಧತೆಯಲ್ಲಿವೆ. ಈ ಪೇಟಾದವರು ಕಾನೂನನ್ನು ಮಾಡಿದ ಮೇಲೆ ಈಗ ಯಾರ ಕೈಯಲ್ಲಿ ಬೆತ್ತ ತೋರುವುದಿಲ್ಲ, ಬರೀ ಪ್ರೀತಿ. ಹೌದು ಅಲ್ವಾ? ಲವ್. ಈಗ ನಾ ಇಷ್ಟು ಕೋಣಗಳನ್ನು ಓಡಿಸಿದ್ದಾರೆ, ಯಾರು ಒಂದು ಹೊಡೆದಂತದ್ದು ನಾವು ನೋಡ್ಲಿಲ್ಲ. ಇದೇ ರೀತಿಯಲ್ಲಿ ಸಹಕರಿಸಿದ್ರೆ ಮುಂದೆ ಪೇಟದವರಿಗೇನು ಕೆಲಸ ಇಲ್ಲ. ಒಳಬೈಲು ನಾರಾಯಣ ನಾಯಕ್ ಕೊಕ್ಕರ್ಣೆ ಒಳಬೈಲು ನಾರಾಯಣ ನಾಯಕ್ ಕೊಕ್ಕರ್ಣೆ. ಅಲ್ಲಿ ಫಸ್ಟ್ ಫ್ಲೋರ್ ಅಲ್ಲೆಲ್ಲ ಕೂತ್ಕೊಳ್ಬೇಕು, ನಿಂತ್ಕೊಳ್ಬಾರ್ದು. ಬಾಲ್ಕನಿ 13.70 ಎಂತ ಹೇಳಿ 13.70. ಒಂದು ನಿಮಿಷ. ಎಂತ ವೆಂಕಟೇಶ್ರೆ? ಹಲೋ, ಒಂದು ನಿಮಿಷ ಬಿಡಬೇಡಿ, ಸ್ವಲ್ಪ ಜಾಹೀರಾತು. ಹಲೋ, ಸೂರ್ಯನ ಬಿಸಿಲು ಸ್ವಲ್ಪ ಸೆನ್ಸರ್ ಹೊಡಿತದ ಅಂತೇಳಿ ಅಲ್ಲ ವೆಂಕಟೇಶ್ರೆ? ಮುಂದಿನ ವರ್ಷ ಜಪಾನ್ ಮಾದರಿ ಎಲ್ಲ ವ್ಯವಸ್ಥೆ ಮಾಡ್ತೇವೆ, ಸಹಕರಿಸಿಕೊಳ್ಳಿ. ಮತ್ತೆ ನಾವು ಹೇಳ್ತೇವೆ ಸಂಜಯ್ ಬಿಸಿಲು ಬಹಳ ಒಳ್ಳೇದಂತೆ, ನಮ್ಮನ್ನು ನಿಲ್ಲಿಸಿ. ಕ್ರಮ ಸಂಖ್ಯೆ 23 ಮಂದರ್ತಿ ಶಿರೂರು ಮುದ್ದು ಮನೆ. ಕ್ರಮ ಸಂಖ್ಯೆ 23 ನೀವು ಆ ನಂಬರ್ ಬೇಡ ಗೋಪಾಲ್ ನಾಯ್ಕ್ರೆ, ಇವತ್ತು ಕೊಟ್ಟ ನಂಬರ್ ಹೇಳಿ. ಯಾವುದು? ಅದ ನಂಬರ್ ಎಲ್ಲ ಬೇರೆ ಇತ್ತು, ಅದೆಲ್ಲ ಈಗ ಸರಿ ಸರಿ, ಸಮ ಸಮ ಸಮ. ಏನಿದ್ರು 6 ಗಂಟೆ ಮೇಲೆ. ಮಂದರ್ತಿ ಶಿರೂರು ಮುದ್ದು ಮನೆ ನರಸಿಂಹ ನಾಯಕರ ಕೋಣಗಳು. ಮಂದರ್ತಿ ಶಿರೂರು ಮುದ್ದು ಮನೆ ನರಸಿಂಹ ನಾಯಕರ ಕೋಣಗಳು. ಚಪ್ಪಾಳೆ ಕೊಡ್ಬೇಕು. ಒಂದು ಕೋಣ ಮೇಲ್ಭಾಗಕ್ಕೆ ಹೋದಾಗ ನೀವು ಕೊಡಬೇಕಾದಂತ ಗೌರವ. 13.07 ಈಗಾಗಲೇ 38,274 ಕ್ಯೂಸೆಕ್ ನೀರು. ಒಳ ಹರಿವು ಎಷ್ಟು ಮತ್ತೆ ಹೇಳ್ತೇವೆ, ಅಳತೆ ಮಾಡ್ಲಿಲ್ವಾ? ಹಲೋ, ಈಗ ಹೋದ ಕೋಣದ ಸಮಯ ಒಂಚೂರು ತಿಳಿಸ್ಬೇಕು. 13.07 13.07 ಕ್ರಮ ಸಂಖ್ಯೆ 23 ಹೌದು ಹೌದು, ಪರೀಕ್ಷೆ ಮಾಡಿದ್ದು. ಹೌದಪ್ಪ, ನೀವು ಪರೀಕ್ಷೆ ಮಾಡ್ತಾ ಇರ್ತೀರಿ. ಸಬ್ ಜೂನಿಯರ್ 28 ಸಬ್ ಜೂನಿಯರ್ 28 ಬ್ರಹ್ಮಾವರ
ಹಂದಾಡಿ ಮರ್ಬು ತಿಮ್ಮಪ್ಪ ಶೆಟ್ಟಿ ಅವರ ಕೋಣಗಳು. ಬ್ರಹ್ಮವರ ಹಂದಾಡಿ ಮರ್ಬು ತಿಮ್ಮಪ್ಪ ಶೆಟ್ಟಿ ಅವರ ಕೋಣಗಳು. ಸಾಕಷ್ಟು ವರ್ಷಗಳಿಂದ ಕಂಬಳದಲ್ಲಿ ತೊಡಗಿಸಿಕೊಂಡಂತಹ ಮನೆತನ ಮರ್ಬು ಹಂದಾಡಿ ತಿಮ್ಮಪ್ಪ ಶೆಟ್ರು. ತಿಮ್ಮಪ್ಪ ಶೆಟ್ಟರ ಕೋಣಗಳು ಓಟದ ಸಿದ್ಧತೆಯಲ್ಲಿ. ಹಂದಾಡಿ ಮರ್ಬು ತಿಮ್ಮಪ್ಪ ಶೆಟ್ಟಿ ಅವರ ಕೋಣಗಳು. ಹಂದಾಡಿ ಮರ್ಬು ತಿಮ್ಮಪ್ಪ ಶೆಟ್ಟಿ ಅವರ ಕೋಣಗಳು ತೆಗೆದುಕೊಂಡ ಸಮಯ 1-6 14.16 14.16 ಹಗ್ಗ ಕಿರಿಯ ಹಾ, ಕ್ರಮ ಸಂಖ್ಯೆ ಸಿದ್ಧತೆಯಲ್ಲಿವೆ. ಕ್ರಮ ಸಂಖ್ಯೆ 17 17 ಬೈಂದೂರು ತೆಕ್ಕರ್ಸೆ ನೀಲಕಂಠ ಹುದಾರ್. ಕ್ರಮ ಸಂಖ್ಯೆ 17 ಹಗ್ಗ ಕಿರಿಯ ವಿಭಾಗದಲ್ಲಿ ಬೈಂದೂರು ತೆಗ್ಗರ್ಸೆ ನೀಲಕಂಠ ಹುದ್ದಾರ್. ಈ ಹೆಸರು ದಶಕದಲ್ಲಿ ಸಾಕಷ್ಟು ಪ್ರಶಸ್ತಿಗಳನ್ನು ಬಾಚಿಕೊಂಡಂತ ಮನೆತನ ನೀಲಕಂಠ ಉದಾರ್. ತಗ್ಗರ್ಸೆ ನೀಲಕಂಠ ಉದಾರ್. ನೀಲಕಂಠ ಉದಾರ್ ತಗ್ಗರ್ಸೆ ಬೈಂದೂರು. ಬೈಂದೂರು ಸಾಕಷ್ಟು ಬೈಂದೂರು ಭಾಗದ ಕೋಣದ ಯಜಮಾನರು ನಮ್ಮನ್ನು ಕೂಡಿಕೊಂಡು ಬರಿದ್ದಾರೆ. ಅವರಿಗೆ 11.83 ಸಮಯ ತಿಳಿಸಬೇಕು. 11.83 ಬೈಂದೂರು ತಗ್ಗರ್ಸೆ ನೀಲಕಂಠ ಉದಾರ ಇವರ ಕೋಣ ತೆಗೆದುಕೊಂಡ ಸಮಯ 11.83 11.83. ಇಲ್ಲಿ ಸಮಯ ಬಂದ ಮೇಲೆ ಬಿಡಬೇಕು. ಸಮಯ ಎಲ್ಲದೂ ಸಮಯ ಬಿಡ್ಬೇಕಾದ್ರೆ. ಹಲೋ ಹೇಳಿ. ಹಗ್ಗ ಕಿರಿಯ ಕ್ರಮ ಸಂಖ್ಯೆ 23 23 ಮಣಿಬಂಗೇರ ನಾಗರಮಠ. 23 ಮಣಿಬಂಗೇರ ನಾಗರಮಠ. (13.32) ಮಣಿಬಂಗೇರ ನಾಗರಮಠ 13.32. ಹಲೋ ಕಂಬಳದ ಲೈವ್ ಟೆಲಿಕಾಸ್ಟ್ ಇದೆ ಅಭಿ ಅವರೇ. ಹೌದು, ನಿಮ್ಮೆಲ್ಲ ಚಲನವಲನ ಗಮನಿಸ್ತಿದ್ದಾರೆ. ಹೌದೌದು, ನೋಡ್ಕೊಳ್ಳಿ, ಜಾಗ್ರತೆ. ನೀವು ಏನ್ ಮಾಡ್ತೀರಿ ಅದೆಲ್ಲ ಟಿವಿ ದಾಖಲೆ ಆಗ್ತದೆ. ಹೌದು. ಕ್ರಮ ಸಂಖ್ಯೆ 3 ಹೇಳಿ. ಕೋಟ ಪಡುಕೆರೆ ರಿಜ್ವನ್ ಬ್ಯಾರಿ. ಕೋಟ ಪಡುಕೆರೆ ರಿಜ್ವನ್ ಬ್ಯಾರಿ. ಕೋಟ ಪಡುಕೆರೆ ರಿಜ್ವನ್ ಬ್ಯಾರಿ ಅವರ ಕೋಣಗಳು ನಡುಮನೆ ಕಂಬಳದ ಚಪ್ಪಾಳೆ ಕೊಡಬೇಕು. ರಿಜ್ವಾನ್ ಬ್ಯಾರಿ ಸಾಕಷ್ಟು ವರ್ಷಗಳಿಂದ ಕಂಬಳ ಕ್ಷೇತ್ರದಲ್ಲಿ ಭಾಗಿ. 11.08 11.08 ಕೊಟ್ಟಬಡುಕೆರೆ ರಿಜ್ವಾನ್ ಬ್ಯಾರಿ. ಕ್ರಮ ಸಂಖ್ಯೆ 4 ನಡುಮನೆ ಕಂಬಳದಲ್ಲಿ ಸಬ್ ಜೂನಿಯರ್ ಮೊದಲ ಅವಕಾಶ ಶ್ರೀ ಸಂಕುಮಾಸತಿ ಸಂಕದಗುಂಡಿ ಶಿರೂರು ಇವರ ಕೋಣಗಳು. ಶಿರೂರು ಸಂಕದಗುಂಡಿ ಸಂಕುಮಾಸತಿ ಇವರ ಕೋಣಗಳು. ಹಲೋ, ಕ್ರಮ ಸಂಖ್ಯೆ 4. ಹಲೋ ಹೇಳಿ. ಕೋಣ ಬಂತು, ಚಾ ಬರ್ಲಿಲ್ಲ. ಚಾ ಬಂತು ಅಂತ ಬರ್ತೈತೆ. ಅಲ್ಲಿ ಬಂದಿತ್ತಲ್ಲ ಚಾ, ಬರ್ಲಿಲ್ವ ಅಲ್ಲಿ ಚಾ? ಇಲ್ಲ, ಹೇಳು ಹೇಳು, ಅಲ್ಲಿ ಕಳಿಸು ನಡು ಕಳಿಸು ಮನೆ ಅಲ್ಲ, ಹಾಗಾಗಿ ನಡು ಮನೆಯಲ್ಲಿ ಇದೇನು. ಕಳಿಸು ಕಳಿಸು, ಅಲ್ಲಿ ಚಾ ಕಳಿಸು. ಹಾ, ಬೆಳಕಿನ ವ್ಯವಸ್ಥೆ ಇರೋದಿಲ್ಲ, ಅಲ್ಲಲ್ಲಿ ಫ್ಲಾಶ್ ಹಾಕ್ಲಿಕ್ಕಿಲ್ಲ. ಈಗಾಗಲೇ ಈ ಕಂಬಳಕ್ಕೆ ಸಾಕಷ್ಟು ಕಂಬಳಾಭಿಮಾನಿಗಳು ನಮ್ಮನ್ನು ಕೂಡಿಕೊಂಡಿದ್ದಾರೆ. ನಿಮ್ಮ ಹೆಸರು ನಮ್ಮ ಮನದಲ್ಲಿದೆ, ನಿಮ್ಮನ್ನೆಲ್ಲ ಸ್ವಾಗತಿಸಿದ್ದೇವೆ. ಸಂಕುಮಾಸತಿ ಸಂಕದಗುಂಡಿ ಶಿರೂರು ಇವರ ಕೋಣಗಳು. ಶ್ರೀ ಸಂಕುಮಾಸತಿ ಸಂಕದಗುಂಡಿ ಶಿರೂರು. ಕ್ರಮ ಸಂಖ್ಯೆ 4. ಕ್ರಮ ಸಂಖ್ಯೆ 4 ಸಬ್ ಜೂನಿಯರ್ ವಿಭಾಗದಲ್ಲಿ ಸಂಕುಮಾಸತಿ
ಸಂಕದಗುಂಡಿ ಶಿರೂರು ಬೈಂದೂರು ಕಂಬಳ ಸಮಿತಿಯ 11.45 ಮಾಜಿ ಅಧ್ಯಕ್ಷರು ದಿವಂಗತ ವೆಂಕಟ ಪೂಜಾರಿ ಅವರನ್ನು ಕೂಡ ನೆನಪಿಸಿಕೊಂಡಿದ್ದೇವೆ ಈ ಸಂದರ್ಭದಲ್ಲಿ. ಗಾನವಿ ಫ್ರೆಂಡ್ಸ್ ಮಕ್ಕಿ ಬೈರಬೆಟ್ಟು. ಹಲೋ ಹಲೋ, ಸಬ್ ಜೂನಿಯರ್ ಓಡಿಸಿದವರು ಅಥವಾ ಜೂನಿಯರ್ ಓಡಿಸಿದವರು ಎರಡನೇ ಚಾನ್ಸ್ ಬೇಡ ಅಂತೇಳಿ ಹೇಳಿದರೆ ಅವರ ಗೌರವಧನ ನಾವು ಈಗಲೇ ಕೊಡ್ತೇವೆ. ತಾವು ದಯವಿಟ್ಟು ಹಿಡ್ಕೊಂಡು ಹೋದರೆ ನಮಗೂ ಉಪಕಾರ. ಯಾಕಂತ ಹೇಳಿದ್ರೆ ಗಾನವಿ ಫ್ರೆಂಡ್ಸ್ ಬೈರಬೆಟ್ಟು ಸತೀಶ್ ಬೇತ್ರಿ ಅಕ್ಕದ ಸವಾರಿಗನಾಗಿ ನಂಬರ್ ಎಷ್ಟಣ್ಣ? 16 ಗಾನವಿ ಫ್ರೆಂಡ್ಸ್ ಬೈರಬೆಟ್ಟು ಅಕ್ಕ ಕಿರಿಯ 13.43 13.43 ಗಾನವಿ ಫ್ರೆಂಡ್ಸ್. ಕ್ರಮ ಸಂಖ್ಯೆ 13 ಹಲೋ, ಕ್ರಮ ಸಂಖ್ಯೆ ಹೇಳಣ್ಣ. 13.43 ದೊಡ್ಡ ಪೂಜಾರಿ ಗುರಮಕ್ಕಿ. ಅದಕ್ಕೆ ಶಾಲೆಗೆ ಹೋಗ್ಬೇಕು. ನಂಬರ್ ಹೇಳಲಿಕ್ಕೆ ಕ್ರಮ ಸಂಖ್ಯೆ ಫಸ್ಟ್ ಹೇಳಣ್ಣ. ಅದೇ ಕ್ರಮ ಸಂಖ್ಯೆ 12 ದೊಡ್ಡ ಪೂಜಾರಿ ಗುರಮಕ್ಕಿ. ಇಲ್ಲಿ ಶಾಲೆಗೆ ಹೋಗ್ಬೇಕು ಅಂತ ಹೇಳಿದ್ದು ಇಲ್ಲಿನವರಿಗೆ. ಅವ್ರು 21 ತೋರಿಸ್ತಾ ಇದ್ದಾರೆ. 12 ಕ್ರಮ ಸಂಖ್ಯೆ 12 ಕಾಮತ್ರೆ ಹೇಳಿ. ಅವ್ರು 12 ನೋಡಿ 21 ಹೇಳಿದ್ರು. ಹಾಗಾಗಿ ಹೌದಾ? ಅದಕ್ಕೆ ಶಾಲೆಗೆ ಹೋಗಿಲ್ಲ ಅವರೊಂದು. ಹಲೋ ಹಲೋ, ಈಗ ಫಸ್ಟ್ ಚಾನ್ಸ್ ಓಡಿಸಿದವರು ಇನ್ನೊಂದು ಚಾನ್ಸ್ ಬೇಕಂತಿದ್ದವರು ಕೂಡಲೇ ಕೆಳಗೆ ಹೋಗಬೇಕು ರಸ್ತೆಯಿಂದ. ಎರಡನೇ ಚಾನ್ಸ್ ಬೇಕಂತ ಹೇಳುವವರು ಕೆಳಗೆ ಹೋಗಿ, ಎರಡನೇ ಚಾನ್ಸ್ ಬೇಡ ಅಂತ ಹೇಳುವವರು ಇಲ್ಲಿ ಬಂದು ನಿಮ್ಮ ಗೌರವಧನವನ್ನು ತೆಗೆದುಕೊಂಡು ಹೋಗ್ಬೋದು. ಪೂಜಾರಿ ಗುರಮಕ್ಕಿ ಬೈಂದೂರು. ದೊಡ್ಡಯ್ಯ ಪೂಜಾರಿ ಗುರಮಕ್ಕಿ, ದೊಡ್ಡಯ್ಯ ಪೂಜಾರಿ ಗುರಮಕ್ಕಿ ಬೈಂದೂರು. 11.53 11.53 ಸಬ್ ಜೂನಿಯರ್ 18 ಸಿದ್ಧತೆಯಲ್ಲಿವೆ. ಹೇಳಿ ಅಣ್ಣ. ನೆಕ್ಸ್ಟ್ ಕಾಮತ್ರೆ ಹೇಳಿ. ಇದೀಗ ಓಡಿ ಬರುತ್ತಿರುವಂತ ಕೋಣ ಕ್ರಮ ಸಂಖ್ಯೆ 18 ಅಹಾನ ಅಭಿಯಾನ್ ಅಲ್ಬಾಡಿ ತೊನ್ನಾಸೆ ಸಬ್ ಜೂನಿಯರ್ ವಿಭಾಗ. ಕಾಮತ್ರೆ ಹೇಳಿ. ನಿಮ್ಮ ಚಾ ಬರುವ ಸಮಯ ನೋಡಿದಾಗ 20.17 ಸೆಕೆಂಡ್ಗಳಾಗಿದೆ. ಆಯ್ತು. ಅಹನ ಅವ್ಯಾನ ಅಲ್ಬಾಡಿ ತೊನ್ನಾಸೆ ಕ್ರಮ ಸಂಖ್ಯೆ ತೊನ್ನಾಸೆ ಅಹಾನ ಅವ್ಯಾನ್ ಅಲ್ಬಾಡಿ ತೊನ್ನಾಸೆ ಇವರ ಕೋಣಗಳು ಇದೀಗ ಸಾಗಿ ಬರುತ್ತಿರುವಂತ ಕೋಣ. ಕ್ರಮ ಸಂಖ್ಯೆ 18 13.73 ಹಲೋ 13.73 ಹಲಗೆ ಮತ್ತೆ ತೊನ್ನಾಸೆ. ಹಲಗೆ ಮತ್ತೆ ಹಗ್ಗ ಲಿಸ್ಟ್ ಕೊಡಿ. ಜೂನಿಯರ್ 27 ಸಿದ್ಧತೆಯಲ್ಲಿವೆ. ಶ್ರೀ ಜೈನ ಜಟ್ಟಿಗೇಶ್ವರ ಅನುಗ್ರಹ ಕೊಡೇರಿ. ಅಭಿ ಅವರೇ 2 ನಿಮಿಷ ನಿಲ್ಲಿಸಿ, ಕೋಣ ಬಿಡೋದು ನಿಲ್ಲಿಸಿ. ಎಲ್ಲ ಹಲಗೆ ವಿಭಾಗ ಮತ್ತು ಹಗ್ಗ ಹಿರಿಯ ವಿಭಾಗದ ಕೋಣದ ಮಾಲಕರ ಗಮನಕ್ಕೆ, ತಾವು ಕೂಡಲೇ ಕೋಣವನ್ನು ಕಟ್ಟಿ ರೆಡಿಯಾಗಿ ಬರಬೇಕು. ಇನ್ನೊಂದು 10 ನಿಮಿಷದೊಳಗೆ ನಿಮಗೆ ಫಸ್ಟ್ ಚಾನ್ಸ್ ಕೊಡ್ತೇವೆ. ಫಸ್ಟ್ ಚಾನ್ಸ್ ಅದ್ವಿನ್ ರವಿರಾಜ್ ಶೆಟ್ಟಿ ನೇರ್ಲಕಟ್ಟೆ, ತೆಕ್ಕಟ್ಟೆ ಆನಂದ್ ದೇವಡಿಗ, ಆತ್ಮಜ್ ನೀರಜ್ ಬಾರ್ಕೂರು, ದಿವಂಗತ ಶುಕ್ರ ಪೂಜಾರಿ ಮೊಳೆಬೈಲು, ಹಾಗೆ ಹಗ್ಗ ಹಿರಿಯ ಗಿರಿಜಾ ರೋಡ್ ಲೈನ್ಸ್ ಗಾಡಿ ಕೂಸ ಪೂಜಾರಿ ಕೋಟ, ಬಾಬಣ್ಣ ನಾಯ್ಕ್ ಒಡ್ಡಾಪಿ ಕೊಕ್ಕರ್ಣೆ, ಸಾಸ್ತಾನ ಗಣೇಶ್ ಪೂಜಾರಿ, ಬೈಂದೂರು ಸಸಿಹಿತ್ಲು ವೆಂಕಟ ಪೂಜಾರಿ ಎ ಮತ್ತು ಬಿ, ಅಡ್ಜಿಲ್ ಕುಂಜಾಲು ಧನ್ಯಶ್ರೀ ಹರೀಶ್ ನಾಯಕ್, ಪನ್ನಗ ಹೆಬ್ಬಾರ್ ಭಟ್ಕಳ. ಇದು 11 ಜೊತೆ ಕೋಣಗಳು ಕೂಡಲೇ ಕಟ್ಟಿ ರೆಡಿಯಾಗಿ ಬರಬೇಕು. ನಿಮಗೆ ಪ್ರಥಮ ಅವಕಾಶವನ್ನು ಈಗಲೇ ಕೊಡ್ತೇವೆ. ದಯವಿಟ್ಟು ಕೂಡಲೇ 10 ನಿಮಿಷದೊಳಗೆ ರೆಡಿ ಆಗಬೇಕು. ಈಗಾಗಲೇ ಸ್ಪರ್ಧಿಸಿದ ಕೋಣಗಳ ಮಾಲಕರಲ್ಲಿ ವಿನಂತಿ, ನೀವು ಆ ಕಡೆ ಹೋಗ್ಬೇಕು. ನಿಮಗೆ ಎರಡನೇ ಚಾನ್ಸ್ ಅನ್ನು ಕ್ರಮ ಸಂಖ್ಯೆ 27 ಸಿದ್ಧತೆಯಲ್ಲಿವೆ.
ಜೈನ ಜಟ್ಟಿಗೇಶ್ವರ ಅನುಗ್ರಹ ಕೊಡೇರಿ ಇವರ ಕೋಣಗಳು. ನಡುಮನೆ ಕಂಬಳದಲ್ಲಿ ಕ್ರಮ ಸಂಖ್ಯೆ 27 ಜೈನ ಜಟ್ಟಿಗೇಶ್ವರ ಅನುಗ್ರಹ ಕೊಡೇರಿ ಇವರ ಕೋಣಗಳು ಸಿದ್ಧತೆಯಲ್ಲಿವೆ. ಅಲ್ಲೇ ಜೈನ ಜಟ್ಟಿಗೇಶ್ವರ ಕೊಡೇರಿ ಕೊಡೇರಿ ಜೈನ ಜಟ್ಟಿಗೇಶ್ವರ ಇವರ ಕೋಣಗಳು. ಕ್ರಮ ಸಂಖ್ಯೆ 27. ತೆಗೆದುಕೊಂಡ ಸಮಯ 11.36. 11.36. ಇದೀಗ ಸಿದ್ಧತೆಯಲ್ಲಿವೆ. ಹಗ್ಗ ಕಿರಿಯ 19 ಸನ್ವಿತಾ ಶ್ರೀದುರ್ಗ ಸೌಕೂರು. ಸನ್ವಿತಾ ಶ್ರೀದುರ್ಗ ಸೌಕೂರು ಕ್ರಮ ಸಂಖ್ಯೆ 19 ಒಂದು ನಿಮಿಷ ಕಿರಿಯ ವಿಭಾಗದಲ್ಲಿ. ಅಭಿ ಅವರೇ, ಒಂದು ನಿಮಿಷ. ಈಗಾಗಲೇ ಒಂದೆರಡು ಜೊತೆ ಕೋಣಗಳು ಬಂದಿದ್ದೇವೆ. ಅವರ ಹೆಸರನ್ನು ನಾವು ನೋಂದಾಯಿಸಲಿಲ್ಲ. ಅವರಿಗೆ ರಸ್ತೆ ಭಾಗದಲ್ಲಿ ರಸ್ತೆಯಿಂದ ಹೋಗಿ ಅವರಿಗೆ ಓಡಿಸ್ಲಿಕ್ಕೆ ಒಂದು ಅವಕಾಶ ಕೊಡಿ. ಅದು ಸ್ಪರ್ಧೆಗೆ ಅದಿಲ್ಲ. ಹೌದಾ? ಆದರೆ ದಯವಿಟ್ಟು ಅವರು ಇಲ್ಲಿ ಬಂದು ಅವರ ಗೌರವಧನವನ್ನು ಪಡ್ಕೊಂಡು ಹೋಗಿ. ನೀವು ಅಷ್ಟು ದೂರದಿಂದ ಬಂದಿದ್ದೀರಿ, ನಮಗೆ ಸ್ಪರ್ಧೆಗೆ ಅವಕಾಶ ಇಲ್ಲದಿದ್ದು ನಿಮಗೆ ಗೌರವಧನ ನಾವು ನಡುಮನೆ ಕಂಬಳದವರು ಕೊಡುವುದಂತ ನಿಶ್ಚಯ ಮಾಡಿದ್ದಾರೆ. ಅದರಿಂದ ಗೌರವಧನ ಪಡ್ಕೊಂಡು ಹೋಗ್ಬೋದು ಇಲ್ಲಿ ಬಂದು. ಆದರೆ ಒಂದು ಸುತ್ತಾದರೂ ಓಡಿಸ್ಬೇಕು ನೀವು, ಸ್ಪರ್ಧೆಗಿಲ್ಲ. ಸನ್ವಿತಾ ಶ್ರೀದುರ್ಗ ಸೌಕೂರು ಇವರ ಕೋಣಗಳು ಇದೀಗ ಸಾಗಿ ಬರುತ್ತಿರುವಂತ ಕೋಣ. ಸೌಕೂರು ಸನ್ವಿತಾ ಶ್ರೀದುರ್ಗ. ಚಪ್ಪಾಳೆ ಇಲ್ವಾ? ಕೊಡಬೇಕು. 12.69. 12.69 ಕ್ರಮ ಸಂಖ್ಯೆ 11 ನಿತೀಶ್ ಹೆಗ್ಡೆ ಉಳ್ಳೂರು ಕಂದಾವರ. ಹಗ್ಗ ಕಿರಿಯ ವಿಭಾಗದಲ್ಲಿ ಕ್ರಮ ಸಂಖ್ಯೆ 11 ನಿತೇಶ್ ಹೆಗ್ಡೆ ಉಳ್ಳೂರು ಕಂದಾವರ. ಈ ವರ್ಷದ ಋತುದಲ್ಲಿ ಸಾಕಷ್ಟು ಬಹುಮಾನಗಳನ್ನು ಬಾಚಿಕೊಂಡಂತ ಕೋಣದ ಯಜಮಾನರು. ಸಂಘಟಕರ ಪರವಾಗಿ ವಿನಂತಿ. ಈಗ ಓಡಿಸುವ ಕೋಣ ಆಲೆ ಬುಡಿಯರೇ ನಿತೇಶ್ ಹೆಗ್ಡೆ ಉಳ್ಳೂರು ಕಂದಾವರ. ಕಾಮತ್ರೆ ಹೇಳಿ. ಸ್ವಲ್ಪ ಜೋಶ್ ಬೇಕು. 12.37. ಹಲೋ ಹೇಳಿ. ಇದೀಗ ಕ್ರಮ ಸಂಖ್ಯೆ 8 ಗಾಡಿ ಕೂಸಪೂಜಾರಿ ಗಿರಿಜಾ ರೋಡ್ ಲೈನ್ಸ್ ಕೋಟಾ. ಫಸ್ಟ್ ಟ್ರಿಪ್ ಗಿರಿಜಾ ರೋಡ್ ಲೈನ್ಸ್. ಕ್ರಮ ಸಂಖ್ಯೆ 8 ಹಾ. ಗಾಡಿ ಕೂಸುಪೂಜಾರಿ ಗಿರಿಜಾ ರೋಡ್ ಲೈನ್ಸ್ ಕೋಟಾ. ಕಾಮತ್ರೆ ಹೇಳಿ. ಗಿರಿಜಾ ರೋಡ್ ಲೈನ್ಸ್ ಫಸ್ಟ್ ಟ್ರಿಪ್. ಫಸ್ಟ್ ಟ್ರಿಪ್ ಬಿಡಿ. ಭೋಜಣ್ಣಂಗೆ ನಗು. ಈಗಾಗಲೇ ಹೇಳಿದಂತೆ ಯಾರಾದ್ರೂ ಓಡಿಸ್ಲಿಕ್ಕೆ ಮನ್ಸಿಲ್ಲ, ಕೇಳೋದಿಲ್ಲ, ಪ್ರೀತಿ ಮಾಡ್ಬೇಕಣ್ಣ. ಜೂನಿಯರ್ ಹಾಗೂ ಸಬ್ ಜೂನಿಯರ್ ವಿಭಾಗದಲ್ಲಿ ಇದು ಕಂಬಳ ಬಾನೆತ್ತರ ಗೆಜ್ಜಿಗೆ ಬಲ್ಲಂತ ಕೋಣಗಳಿವೆ. ಸ್ವಲ್ಪ ಹಿಂದೋಗ್ಬೇಕು. ಬಣ್ಣ ಬಣ್ಣದ ಅಂಗಿ, ಬಣ್ಣ ಬಣ್ಣದ ಲುಂಗಿ. ಅವರಿಗೆ ದಯವಿಟ್ಟು ಓಡಿಸ್ಲಿಕ್ಕೆ ಮನ್ಸಿಲ್ದಿದ್ರೆ ಇಲ್ಲಿ ಟೋಕನ್ ಅನ್ನು ಕೊಟ್ಟು ಗೌರವಧನವನ್ನ ಸ್ವೀಕರಿಸಬಹುದು. ಎಲ್ಲರಿಗೂ ಹೌದೌದು. ಅಲ್ಲ, ಓಡಿಸ್ಲಿಕ್ಕೆ ಮನ್ಸಿಲ್ದಿದ್ರೆ ಅವರು ಟೋಕನ್ ಅನ್ನ ತಕೊಂಡು ಇಲ್ಲಿ ಕೊಟ್ಟು ಕೊಟ್ಟ ಗಾಡಿ ಕೂಸ ಪೂಜಾರಿ ಭೋಜ ಪೂಜಾರಿ ಗಿರಿಜಾರ್ ರೋಡ್ ಲೈನ್ಸ್ ಕೊಟ್ಟ ಎಕ್ಸ್ಪ್ರೆಸ್. ಸಮಯ 10.75. 10.75 ಗಾಡಿ ಕೂಸ ಪೂಜಾರಿ ಗಿರಿಜಾ ರೋಡ್ ಲೈನ್ಸ್. ಒಂದು ಚಪ್ಪಾಳೆ ಕೊಡಬೇಕು. ಹಲೋ, ಪೇತ್ರಿಕನ್ನಾರು ದಿವಂಗತ ಮಾಬಲ್ ನಾಯ್ಕ್ ಸಿದ್ಧತೆಯಲ್ಲಿವೆ. ಕ್ರಮ ಸಂಖ್ಯೆ 19 ಸೆನ್ಸರ್ ಸಿದ್ಧತೆಯಲ್ಲಿವೆ. ಪೇತ್ರಿಕನ್ನಾರು ಮಾಬಲ್ ನಾಯಕರ ಕೋಣಗಳು. ಪೇತ್ರಿಕನ್ನಾರು ದಿವಂಗತ ಮಹಾಬಲ ನಾಯಕ್ ಸಬ್ ಜೂನಿಯರ್ ವಿಭಾಗದಲ್ಲಿ ಕ್ರಮ ಸಂಖ್ಯೆ 19. ಕಾಮತ್ರೆ ಹೇಳಿ. ಬೆಳಗ್ಗೆ ಮೋದಿಯವರು ಬಂದು ಶುಭಾಶಯ ಕೋರಿದ್ದಾರೆ ನಮ್ಮ ನಡುಮನೆ ಕಂಬಳಕ್ಕೆ. ಹೌದೌದು. ಅದನ್ನ ಅಲ್ಲಿ ಅವರಿಗೆ ಆಮಂತ್ರಣ ಕೊಟ್ಟಾಗ ಅವರು ಈ ಕಂಬಳದ ಬಗ್ಗೆ ಒಂದು ಪ್ರಶಂಸೆಯನ್ನು ಕೊಟ್ಟಿದ್ದರು. ಆ ಕ್ಲಿಪ್ ಅನ್ನು ಪೇತ್ರಿ ಕನ್ನಾರು ದಿವಂಗತ ಮಾಬಲ ನಾಯಕರ ಕೋಣಗಳು. ಪೇತ್ರಿ ಕನ್ನಾರು ಮಾಬಲ ನಾಯಕರ ಕೋಣಗಳು. ಈಗಾಗಲೇ ಈ ಕಂಬಳವನ್ನು
12.60. 24 ಕಣ್ಣುಗಳು ವೀಕ್ಷಿಸ್ತೇವೆ ನೇರವಾಗಿ. 12.60. 12.60 ಪೇತ್ರಿ ಕನ್ನಾರು ದಿವಂಗತ ಮಾಬಲ ನಾಯಕ್. ಸಂಘಟಕರ ಪರವಾಗಿ ವಿನಂತಿ, ಈಗಾಗಲೇ ಓಡಿಸಿದ ಕೋಣಗಳನ್ನು ಪುನಃ ಓಡಿಸ್ಲಿಕ್ಕೆ ಮನಸ್ಸಿಲ್ದಿದ್ರೆ ನಿಮ್ಮ ಟೋಕನ್ಗಳನ್ನು ಇಲ್ಲಿ ಕೊಟ್ಟು ಪ್ರೋತ್ಸಾಹ ಧನವನ್ನು ಪಡೆದುಕೊಂಡು ಹೋಗಬಹುದು. ಈ ಕಂಬಳಕ್ಕೆ ಈ ವರ್ಷದ ಬೈಂದೂರು ತಾಲೂಕು ಸಮಿತಿ ಅಧ್ಯಕ್ಷರು ಶ್ರೀಯುತ ಮಂಜುನಾಥ್ ಪೂಜಾರಿ ಅವರು ಶುಭಾಶಯನ್ನು ಕೋರಿದ್ದಾರೆ. ಅವರಿಗೆ ಕೂಡ ಅಭಿನಂದನೆಗಳು. ಹಗ್ಗ ಕಿರಿಯ ಪ್ರದೀಪ್ ಶೆಟ್ಟಿ ಹವರಾಲು ಪ್ರದೀಪ್ ಶೆಟ್ಟಿ ಅವರ ಕೋಣಗಳು ಇದೀಗ ಕ್ರಮ ಸಂಖ್ಯೆ 10 ಅಲ್ವಾ? 10. ಅಲ್ಲಿ ಪೆಟ್ಟು ಬಿತ್ತು. ಹಲೋ, ಹೇಳಿ. ಸಮಯ ಹೇಳಿ. 12.01. ಇವರು ಕಾಂಪಿಟೇಷನ್ಗೆ ಬೇಡ ಅಂತ ಹೇಳಿದ್ದಾರೆ, ಆದ್ರೂ ಓಡಿಸಿದ್ದಾರೆ ಅವರು. 12.01. ಅದೇ ಆಯ್ತಾಯ್ತು. ಕ್ರಮ ಸಂಖ್ಯೆ 22 ಹಗ್ಗ ಕಿರಿಯ ದಿವಂಗತ ಸಂಜೀವ ಪೂಜಾರಿ ಕಳುವಿತ್ಲು ಕೆರ್ಗಾಲು ನಾಯಕನಕಟ್ಟೆ. ಕ್ರಮ ಸಂಖ್ಯೆ 22 ದಿವಂಗತ ಸಂಜೀವ ಪೂಜಾರಿ ಕಳಹಿತ್ಲು ಕೆರ್ಗಾಲು. ಕಾಮತ್ರೆ, ಅದೀಗ ಈಗ ತಾನೇ ಹೋಗಿದ್ದಂತ ಕೋಣ ಕ್ರಮ ಸಂಖ್ಯೆ 9 ಅಶ್ವಥ್ ಶೆಟ್ಟಿ ಹವರಾಲು. ಅಶ್ವಥ್ ಶೆಟ್ಟಿ 12.01 ಆಗ್ಬೇಕು. ಸಾರಿ, ಅದೇ ಇಲ್ಲಿ ಹೇಳಿದ್ರು. ಅಲ್ಲ, ನಾವು ನೋಡಿದ್ದೇವೆ. ಹಲೋ, ಹೇಳಿ. ದಿವಂಗತ ಒಂದ್ ನಿಮಿಷ. ಸಂಜೀವ ಪೂಜಾರಿ ಕಳೀತ್ಲು. ಒಂದ್ ನಿಮಿಷ. ಈಗ ಬಂದ ಕೋಣ ಯಾರ್ದಪ್ಪ? ದಿವಂಗತ ಸಂಜೀವ ಪೂಜಾರಿ ಕಳೀತ್ಲು ಕೆರ್ಗಾಲು. ಕ್ರಮ ಸಂಖ್ಯೆ 22 11.53. 11.53 ಹಗ್ಗ ಕಿರಿಯ ಕ್ರಮ ಸಂಖ್ಯೆ 4 ಮಂದರ್ತಿ ಶಿರೂರು ರಾಮನಾಯಕರಿವರ ಕೋಣಗಳು. ಬೆಳಗಾಂ ಸತೀಶ್ ಶೆಟ್ರು ಈ ನಮ್ಮ ಕಂಬಳಕ್ಕೆ ಆಗಮಿಸಿದ್ದಾರೆ. ಕಂಬಳದ ಮನೆಯವರ ಪರವಾಗಿ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಕಾಮತ್ರೆ, ಹೇಳಿ. ಬರೀ ಚಾ ಅಲ್ಲ, ನಾವು ಕಳ್ಸಿದ್ದೆಲ್ಲ ಒಂದು ಮಧ್ಯ ಯಾರು ತಿಂದ್ರ ಅಂತ ಹೇಳಿ, ಚಾ ಮಾತ್ರ ನಿಮ್ಗೆ ಕೊಟ್ರು. ನಾವು ಎಲ್ಲ ಸಿದ್ಧತೆಯನ್ನು ಮಾಡಿ ಕಳ್ಸಿದ್ದೇವೆ. ಎಲ್ಲಿ ತಂದವ್ರನ್ನ ಈಗ ವಿಚಾರಿಸ್ಬೇಕು ನಾವು. ಖಂಡಿತ ಎಲ್ಲ ಕಡೆಗಳಲ್ಲಿ ಕ್ಯಾಮರಾ ಇದೆ. ಹೌದೌದು, ಈಗ ಸಾಯಂಕಾಲ ಸಿಗ್ತಾರೆ ಅವ್ರು, ಆದ್ರೆ ನೀವು ಮನೆಗೆ ಹೋಗಿರ್ತೀರಲ್ಲ. ಕ್ರಮ ಸಂಖ್ಯೆ 4 ಮಂದರ್ತಿ ಶಿರೂರು ರಾಮನಾಯಕರ ಕೋಣಗಳು. ಕ್ರಮ ಸಂಖ್ಯೆ 4 ಮಂದರ್ತಿ ಶಿರೂರು ರಾಮನಾಯ್ಕ ಆಗಿಲ್ಲ ಅವರ ಕೋಣಗಳು ಸಿದ್ಧತೆಯಲ್ಲಿ. ಅಣ್ಣ ಪೆಟ್ಟಿಜಿ ಪ್ರೀತಿ ಮಾತ್ರ. ಕೋಟದ ನಿಖಿಲಿದ್ದಾನೆ, ನಿದ್ದೆ ಬಿಡ್ತಾನೆ ಕಂಬಳಕ್ಕೋಸ್ಕರ. ನಿಖಿಲ್, ಮೇಲ್ಭಾಗದಲ್ಲಿ ಕೋಣಗಳು ಬರ್ತವೆ, ಜಾಗ್ರತೆ ಇರಬೇಕು. ಅಲೇ ಮಂದರ್ತಿ ಶಿರೂರು ಮಂದರ್ತಿ ರಾಮನಾಯಕರ ಕೋಣಗಳು. ಕ್ರಮ ಸಂಖ್ಯೆ 4ರಲ್ಲಿ ಕಿರಿಯ ವಿಭಾಗದಲ್ಲಿ ಮಂದರ್ತಿ ಶಿರೂರು ರಾಮನಾಯ್ಕ ಅವರ ಕೋಣಗಳು 14.00. 14.00 00. ಕ್ರಮ ಸಂಖ್ಯೆ 29 ಸಿದ್ಧತೆಯಲ್ಲಿವೆ. ಯಾವ ವಿಭಾಗ? ಸಬ್ ಜೂನಿಯರ್ ದಿವಂಗತ ನಾರಾಯಣ ಪೂಜಾರಿ ಹೊಳೆಕಡೆ ಮನೆ ಎಳಜಿತ್ ಬೈಂದೂರು ಹೊಳೆಕಡೆ ಮನೆ ಎಳಜಿತ್ ಬೈಂದೂರು. ಅದ್ಭುತ ಓಟ, ಒಳ್ಳೆ ಭವಿಷ್ಯ.
ಒಂದು ಚಪ್ಪಾಳೆ ಕೊಡಬೇಕು ಎಳೆ ಕೋಣಕ್ಕೆ. 12.29 12.29 ಎಳಜಿತ್ ಬೈಂದೂರು ಕೋಣಗಳು ಚಿಕ್ಕದಾದರೂ ಕೋಣಗಳು. ಓಟವನ್ನ ಕ್ರಮ ಸಂಖ್ಯೆ 5 ಹಗ್ಗ ಕಿರಿಯ ಸಿದ್ಧತೆಯಲ್ಲಿವೆ. ಸಮೃದ್ಧಿ ಪ್ರಸಿದ್ಧಿ ದುರ್ಗಾ ಫ್ರೆಂಡ್ಸ್ ಕಂಚಿಕಾನ್ ಬೈಂದೂರು ಹೇಳೋಣ. ದುರ್ಗಾ ಫ್ರೆಂಡ್ಸ್ ಕಂಚಿಕಾನ್ ನಂಬರ್ ಹೇಳಿ. ಕ್ರಮ ಸಂಖ್ಯೆ 5 ನಡುಮನೆ ಸಮೃದ್ಧಿ ಕಂಬಳದಲ್ಲಿ ಪ್ರಸಿದ್ಧಿ 5. ದುರ್ಗಾ ಫ್ರೆಂಡ್ಸ್ ಕಂಚಿಕಾನ ಕ್ರಮ ಸಂಖ್ಯೆ 5. ಕಾಮತ್ರೆ ಹೇಳಿ. ಒಂದು ಚಿನ್ನದ ಉಂಗುರ ಸಿಕ್ಕಿದೆ. ಸತ್ಯವ? ಹ್ಮ್ ಯಾಕಂದ್ರೆ ಈಗಿನ ರೇಟಿಗೆ ಚಿನ್ನ ಎಲ್ಲ ಹಾಕೊಂಡ್ ಬಪ್ಪವರು ಬಹಳ ಕಡಿಮೆ ಮಾರೆ. ಲಾಕರ್ ಅಗ್ರಿಮೆಂಟ್ ಸ್ವಲ್ಪ ತಿಕ್ಕಿ ಕಾಣ. ಸ್ವಲ್ಪ ತಡಿಲಿ. ಇಲ್ಲಿ ಕಳ್ಸ್ ನಾನ್ ತಿಕ್ಕಿ ಕಾಣ್ತೆ. ಕ್ರಮ ಸಂಖ್ಯೆ 5 ಹಾ. ಸಮೃದ್ಧಿ ಪ್ರಸಿದ್ಧಿ ದುರ್ಗಾ ಫ್ರೆಂಡ್ಸ್ ಕಂಚಿಕಾನ್ Correct. ಬೈಂದೂರು ಬಿಡ್ಲಿ. ನಂಬರ್ 5 ಕ್ರಮ ಸಂಖ್ಯೆ 5 ನಡುಮನೆ ಕಂಬಳದಲ್ಲಿ ಒಟ್ಟು ಎಷ್ಟು ಕೋಣಗಳು ಇವತ್ತು? ಒಟ್ಟು 65. 65. ನೆನಪಿಟ್ಕೊಳ್ಳಿ, ಈ ವರ್ಷ 65ರ ಯಜಮಾನಿಕೆ ಪಾಲು. ಹೌದು. ಪ್ರತಿ ಹಾಗೆ ಒಂದು ವರ್ಷದ ಮನೆಯ ಹಾಗೆ ಕೋಣಗಳು. ಕಂಬಳದಲ್ಲಿ ನಮ್ಗೆ ಕೋಣಗಳ ಸಂಖ್ಯೆ ಏನು ಕಡಿಮೆ ಆಗ್ಲಿಲ್ಲ, ಹಾ. ವರ್ಷಕ್ಕೆ ಜಾಸ್ತಿ ಆಗ್ತಾ ಇದೆ. ದುರ್ಗಾ ಯಾಕಂದ್ರೆ ಫ್ರೆಂಡ್ಸ್ ಕಂಚಿಕಾನ್ ಬೈಂದೂರು ದುರ್ಗಾ ಫ್ರೆಂಡ್ಸ್ ಕಂಚಿಕಾನ್ ಎಕ್ಸ್ಪ್ರೆಸ್ 10.34 10.34 ಚಪ್ಪಾಳೆ ಇಲ್ವಾ? 10.34. ಹ್ಮ್ ಮತ್ತೆ ಇಲ್ಲಿ ವಿಶೇಷತೆ ಅಂದ್ರೆ ಕಂಬಳ ಮನೆಯವರ ಸಂಘಟನೆ ಅವರು ಬರೇ ಬಹುಮಾನ ಅಲ್ಲ, ಬಂದವರಿಗೂ ಕೂಡ ಹಗ್ಗ ಕಿರಿಯ ಕ್ರಮ ಸಂಖ್ಯೆ 25 ಸಿದ್ಧತೆಯಲ್ಲಿವೆ. 25 ಈ ವರ್ಷ 25. ಆ ಪ್ರೋತ್ಸಾಹ ಧನ ಕೊಡ್ಲಿಕ್ಕೆ ಹೋಗಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಗೆ ಕೋಣಗಳ ಕೊರತೆ ಆಗಲಿಲ್ಲ. ಪ್ರತಿ ವರ್ಷ ಜಾಸ್ತಿ ಆಗ್ತಾ ಇದೆ. ಆದ್ರಿಂದ ನಾನು ಹೇಳ್ತಾ ಇರೋದು, ಈ ಕಂಬಳದ ಕೋಣಗಳನ್ನು ಸಾಕಿದ ಮಾಲಕರಲ್ಲಿ ನಾವು ಕಂಬಳದ ಮನೆಯವರು ಅನಂತ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ. ಯಾಕಂದ್ರೆ ನಮಗೆ ಸ್ಫೂರ್ತಿಯೇ ನೀವು ಕೋಣಗಳನ್ನು ಕರ್ಕೊಂಡು ಬಂದ್ರೆ ನಮ್ಮ ಈ ಕಂಬಳ ವೈಭವಯುತವಾಗಿ ನಡೀತದೆ. ಈ ನಿಟ್ಟಿನಲ್ಲಿ ನಿಮ್ಮ ಸಹಕಾರಕ್ಕೆ ಮತ್ತೊಮ್ಮೆ ವಂದಿಸುತ್ತಾ ಕ್ರಮ ಸಂಖ್ಯೆ 25 ಹಾ, ಬಾರ್ಕೂರು ನಾಗರಮಠ ಐತ ಪೂಜಾರಿ ಎ ಬಾರಕೂರು ನಾಗರಮಠ ಐತ ಪೂಜಾರಿ ಎ ಕ್ರಮ ತಾಯ್ನೆಲದ ಸಂಖ್ಯೆ ತಂಡ. 25. ಊರಿದು ಓಡ್ಸೋರು ಗೋಪಿ. ಗೋಪಿ ಹೌದು. ಅಲ್ಲ, ಭರತ್ ನಾಯ್ಕ್. ಸಾರಿ, ಭರತ್ ನಾಯ್ಕ್. ಗೋಪಿ ಬಾರ್ಕೂರು ನಾಗರಮಠ ಐತ ಪೂಜಾರಿ ಎ ಕೋಣಗಳು. ಚಪ್ಪಾಳೆ ಕೊಡ್ಬೇಕು. ಎರಡು ಜೊತೆ ಕೋಣಗಳ ಐತ ಪೂಜಾರಿ ಯಜಮಾನಿಕೆ ಪಾಲನ್ನು ಪಡ್ಕೊಂಡವರು ಬಾರ್ಕೂರು ಐತ ಪೂಜಾರಿ ಇವರ ಯಜಮಾನಿಕೆ. 12.60. 12.60. ಒಂದು ಉತ್ತಮವಾದ ಓಟವನ್ನು ನಾವು ಈಗ ನೋಡ್ತಾ ಇದ್ದೇವೆ. 12.60 ಬಾರ್ಕೂರು ನಾಗರಮಠ ಐತ ಪೂಜಾರಿ ಎ. ಇದೀಗ ಸ್ಪರ್ಧೆಯ ಕಣದಲ್ಲಿ ಸಿದ್ಧತೆಯಲ್ಲಿವೆ. ಕ್ರಮ ಸಂಖ್ಯೆ 6 ಸಬ್ ಜೂನಿಯರ್ ಶ್ರೀ ದುರ್ಗಾ ಕೂಡ್ಲಿ ಬಿ ಗುರುರನ್ನ ಇವರ ಯಜಮಾನಿಕೆ ಪಾಲು. ಕ್ರಮ ಸಂಖ್ಯೆ ಬಹುಶಃ ಹೇಳೋಣ? ಎರಡು ಜೊತೆ ಕೋಣಗಳು. ಕ್ರಮ ಸಂಖ್ಯೆ ಹಲೋ 6. ಅಲ್ಲಿ ಇನ್ನು ಎಷ್ಟು ಜೊತೆ ಬಾಕಿ ಇದೆ? ಅಲ್ಲಿ ಇನ್ನು 5 ಜೊತೆ ಕೋಣಗಳು ಬಾಕಿ ಇವೆ. ಅದಾದ್ಮೇಲೆ ಬೇರೆ ಯಾವ್ದು ಬಿಡುದು ಬೇಡ. ಇಲ್ಲಿ ಹಲಗೆ ಮತ್ತು ಇದನ್ನು ಕೆಳಗಿಳಿಸ್ತೇವೆ. ಆಯ್ತು ಅವ್ರನ್ನೆಲ್ಲ ಸ್ವಲ್ಪ ಹಿಂದೆ ನಿಲ್ಲಿಸಿ. ಈಗ ಬಂದವರನ್ನೆಲ್ಲ ಸಬ್ ಜೂನಿಯರ್ ಇದ್ದರೆ ಹಿಂದೆ ನಿಲ್ಲಿಸಿ. ಶ್ರೀ ದುರ್ಗಾ ಕೂಡ್ಲಿ ಬಿ. ಶ್ರೀ ದುರ್ಗಾ ಕೂಡ್ಲಿ ಅಲ್ಲಲ್ಲಿ ಕುಂದ ಕನ್ನಡ ಕೊಡ 10.80. ಒಂದು ಅತ್ಯುತ್ತಮ ಓಟ. ಈಗ ಕೂಡ ಸಾಯಂಕಾಲ ಬಿಡ. ಈಗ ಒಂದು ಹೇಳಿಕೆ ಬಂದಿದೆ. ಕುಚ್ಚೂರು ಕಡಮಣಂತಾಯ ಧೂಮಾವತಿ ಗರಡಿಯ ಸಾಂಪ್ರದಾಯಿಕ ಕುಚ್ಚೂರು ಕಂಬಳ ಡಿಸೆಂಬರ್ 9. ಹಲೋ, ಹೇಳಿ. ಇದೀಗ ಬಂದ ಕೋಣದ ಸಮಯ ಒಂದ್ ಸ್ವಲ್ಪ ತಿಳಿಸ್ಬೇಕು. ಕುಡ್ಲಿ
10.80. 10.80. ಧನ್ಯವಾದಗಳು. ಇದೀಗ ಸ್ಪರ್ಧೆಯ ಕಣದಲ್ಲಿ ಕ್ರಮ ಸಂಖ್ಯೆ ಹೊಸಕೇರಿ ಅವರೇ ಹೇಳಿ. ಕ್ರಮ ಸಂಖ್ಯೆ ಎಷ್ಟು? 21. ಸಬ್ ಜೂನಿಯರಾ? 21 ಸುಬ್ರಾಯ ನಾಯ್ಕ್, ಅಂಕ್ರಾಲ ಮುದ್ದೂರು, ಹಗ್ಗ ಕಿರಿಯ. ಹಗ್ಗ ಕಿರಿಯ ವಿಭಾಗದಲ್ಲಿ ಕ್ರಮ ಸಂಖ್ಯೆ 21 ಸುಬ್ರಾಯ ಸುಬ್ರಾಯ ನಾಯ್ಕ್, ನಾಯ್ಕ್ ಅಂಕ್ರಾಲು. ಅಂಕ್ರಾಲು. ಸುಬ್ರಾಯ ನಾಯ್ಕ್, ಅಂಕ್ರಾಲು. ಹಲೋ, ಅಂಕ್ರಾಲು. ಅಂಕ್ರಾಲು. ಹಗ್ಗ ಹಿರಿಯ ಮತ್ತು ಹಲಗೆಯವರು ಕೂಡಲೇ ರೆಡಿಯಾಗಿ ಬರಬೇಕು. ಖಾಲಿ ಇನ್ನು 4 ಜೊತೆ ಕೋಣ ಬಾಕಿ. 13.62. 13.62. ಸಬ್ ಜೂನಿಯರ್ 8. ಕಂಬಳದ ಕರೆಯಲ್ಲಿ ಹೊಸಕೆರೆ. ವೀರ ಮಹಾಸತಿ ಹೊನ್ನೆಮಡೆ ಭಟ್ಕಳ. ಕ್ರಮ ಸಂಖ್ಯೆ 8 ವೀರಮಾಸತಿ ಹೊನ್ನೆಮಡೆ ಭಟ್ಕಳ. ಹೊನ್ನೆಮನೆ ಭಟ್ಕಳ. ಭಟ್ಕಳ ಭಟ್ಕಳ. ಭಟ್ಕಳ ಹೊನ್ನೆಮನೆ ವೀರಮಾಸತಿ. ವೀರಮಾ 11.60. ಹಲೋ, ಹೇಳಿ. ಅಲ್ಲಿ ದಂಡೆ ಮೇಲೆ ಅಲ್ಲಿ ಕೂತವರ ಗಮನಕ್ಕೆ, ಹಾ ಹೇಳಿ. ಅಲ್ಲಿ ತಂತಿ ಹೋಗಿದೆ, ಜಾಗ್ರತೆ. ತಂತಿ ಹೋಗಿದೆ ಅಂದ್ರೆ ವಿದ್ಯುತ್ ತಂತಿ. ಇದು ಮನೋರಂಜನೆಗಾಗಿ ಒಂದಿದ್ರಲ್ಲಿ ಬರ್ತೀವಿ. ಎಲ್ಲ ಕ್ಯಾಮೆರಾಗಳನ್ನು ಆನ್ ಮಾಡ್ಕೊಂಡಿದ್ದೇವೆ. ಓ, ನಡುಮನೆ. ನಡುಮನೆ ಕ್ರಮ ಸಂಖ್ಯೆ ಹೇಳೋಣ. ಇದು ಮನರಂಜನೆಗಾಗಿ. ಮನೋರಂಜನೆ ಹಾಗೆ ಮನೋರಂಜನೆ. ಮನರಂಜನೆ ವೆರಿ ಗುಡ್. ಒಳ್ಳೆ ಮನೋರಂಜನೆ ಆಗಿದೆ. ಸಾಂಪ್ರದಾಯಿಕ. ಕ್ರಮ ಸಂಖ್ಯೆ 18 ಹಗ್ಗ ಕಿರಿಯ. ಹಾ. ಸೆನ್ಸರ್ ಸಿದ್ಧತೆಯಲ್ಲಿದೆ. ದಿವಂಗತ ರವಿ ಮೊಗವೀರ, ಕಾರ್ಕಡ ಸಾಲಿಗ್ರಾಮ. ಕ್ರಮ ಸಂಖ್ಯೆ ಕಾರ್ಕಡ 18. ಸಾಲಿಗ್ರಾಮ ಇವರ ಕೋಣಗಳು. ಕ್ರಮ ಸಂಖ್ಯೆ 18 ಕ್ರಮ ಸಂಖ್ಯೆ 18 ಕಿರಿಯ ವಿಭಾಗದಲ್ಲಿ ರವಿ ಮೊಗವೀರ, ದಿವಂಗತ ರವಿ ಮೊಗವೀರ, ಕಾರ್ಕಡ ಸಾಲಿಗ್ರಾಮ. ಕಾರ್ಕಡ ಸಾಲಿಗ್ರಾಮ. ಸನಿಯದ ಊರು ಕಾರ್ಕಡ ಸಾಲಿಗ್ರಾಮ. ಹಾ. ಇನ್ನೊಂದು ಹೇಳಿಕೆ, ಡಿಸೆಂಬರ್ 12ನೇ ತಾರೀಕೆ ಒಡ್ಡಂಬೆಟ್ಟು ಕಂಬಳ, ಕೊಕ್ಕರ್ಡೆ ಹತ್ರ ಒಡ್ಡಂಬೆಟ್ಟು, ಅಲ್ಲಿ 12 ಡಿಸೆಂಬರಿಗೆ ಕಂಬಳ ಇದೆ. ಅಲ್ಲೇ ದಿವಂಗತ ರವಿ ಮೊಗವೀರ, ಕಾರ್ಕಡ ಸಾಲಿಗ್ರಾಮ. ಸಾಲಿಗ್ರಾಮ ಸಾಲಿಗ್ರಾಮ. ಸೀದಾ ಸಾಲಿಗ್ರಾಮಕ್ಕೆ. ಇಲ್ಲ ಬರ್ತಾ ಇದೆ. 14.99. ಹಲೋ, ಹೇಳಿ. ಹಲಗೆ ವಿಭಾಗ ಮತ್ತು ಗೋಧಿ ವಿಭಾಗ ಇಳಿಸ್ಬೋದು ಈಗ. ಹಗ್ಗ ಹಿರಿಯ ಕೂಡಲೇ ಬರಬೇಕು. ಹಲೋ, ಕಾಮತ್ರೆ ಹೇಳಿ. ಒಬ್ರು ಕಾಣೆಯಾಗಿದ್ದಾರೆ. ಸೂರಾಲ್ನ ಆಕಾಶ್, ಗೋಧಿ ಬೈ ಬಣ್ಣ, 5.2 ಅಡಿ ಎತ್ತರ ಇದ್ದಾರೆ. ಕನ್ನಡ, ತಮಿಳು, ಇಂಗ್ಲಿಷ್ ಮಾತಾಡ್ತಾರಂತೆ. ಹೌದಾ? ಸೂರಲ್ ಆಕಾಶ್ ಅವರ ಮನೆಯವರು ಇಲ್ಲಿ ಕಾಯ್ತಾ ಇದ್ದಾರೆ ಹೌದಾ? ಕೋಣ ಓಡಿಸ್ಲಿಕ್ಕೆ. ಸೂರಾಲು ಆಕಾಶ ಬರ್ತಾರೆ. ಅವ್ರು ಇಲ್ಲಿ ಈಗ ಕಳೆದು ಹೋದ ಬಗ್ಗೆ ರಿಪೋರ್ಟ್ ಮಾಡಿದ್ದಾರೆ, ಅಲ್ಲಿ ಕಳ್ಸಿದ್ದೇನೆ. ಆಯ್ತು, ಬರ್ಬೋದು. ಹಾಗೆ ನಮ್ಮೊಂದಿಗಿದ್ದಾರೆ ಮಾಧ್ಯಮ ಮಿತ್ರರು, ಬಂಡಿಮಠದವರು. ನಿಮ್ಮನ್ನು ಕೂಡ ಗುರುತಿಸಿಕೊಂಡಿದ್ದೇವೆ. ಶಿವರಾಮಾಚಾರ್, ಹೌದು, ಅವರು ಕೂಡ ಹಾಗೆ ನಮ್ಮ ಬಾರ್ಕೂರು ಪರಿಸರದ ಪ್ರತಿಯೊಂದು ಕಾರ್ಯಕ್ರಮವನ್ನು ಕೂಡ ಅವರು ಟಿವಿಯಲ್ಲಿ ಪ್ರಸಾರ ಮಾಡುವುದಲ್ಲದೆ ಪ್ರಜಾವಾಣಿ ಮತ್ತೆ ಉಳಿದ ಪತ್ರಿಕೆಯಲ್ಲಿ ಅವರು ಸಾಕಷ್ಟು ಪಾಲುದಾರಿಕೆ ಇದೆ ಅಂತೆ. ಹೌದೌದು, ಪತ್ರಿಕೆಯಲ್ಲಿ ಹಾಕ್ತಾರೆ ಸುದ್ದಿಯನ್ನ. ನೋಡಿ, ಬಾಲ್ಕನಿ ಎಲ್ಲ ಫುಲ್ ಆಗಿದೆ. ಬಣ್ಣ ಬಣ್ಣದ ಅಂಗಿ, ಬಣ್ಣ ಬಣ್ಣದ ಲುಂಗಿ, ಹಾಗೆ ಬಣ್ಣ ಬಣ್ಣದ ಸೀರೆ. ತಾಯಂದಿರು, ಸೋದರಿಯರು. ಈ ಕಂಬಳದ ಮೇಲೆ ಅಮ್ಮ ಮಮತೆ, ಪ್ರೀತಿ. ಹಲೋ, ಹಾ, ಎಷ್ಟು ಜೊತೆ ಬಾಕಿ ಇದೆ ಇನ್ನು? ಹಲೋ ಅಭಿ ಅವರೇ, 1 ನಿಮಿಷದಲ್ಲಿ ಕೊಡ್ತೇವೆ. ರಿಪೋರ್ಟ್ ಆಗ್ತಾ ಇದೆ. ಆ, 6 ಜೊತೆ ಚೇರ್ಕಾಡಿ ಬಾಕಿ ಇದೆ. ಅಭಿ ಅವರೇ, ಹಾ, ಚೇರ್ಕಾಡಿಯವರು ಪುನಃ ಒಂದೊಂದು ಹೇಳಿಕೆ ಹೇಳಿದ್ರ 8ನೇ ತಾರೀಕಿಗೆ ಡಿಸೆಂಬರ್ ಕ್ರಮ ಸಂಖ್ಯೆ ಎಷ್ಟು? ಚೇರ್ಕಾಡಿ ದೊಡ್ಡ ಮನೆಯಲ್ಲಿ ಕಂಬಳ. ಕ್ರಮ ಸಂಖ್ಯೆ 26 ಸಬ್ ಜೂನಿಯರ್. ಹಲೋ, ಹೇಳಿ. ಸೆಕೆಂಡ್ ಸುತ್ತನಾ? ಅದು ಅಲ್ಲ, ಸೆಕೆಂಡ್ ಚಾನ್ಸಾ? ಫಸ್ಟ್ ಸುತ್ತೆ. ಸೆಕೆಂಡ್ ಚಾನ್ಸಾ? ಯಾವ್ದು, ನಂಬರ್ ಎಷ್ಟು? ಅಲ್ಲ, ಸೆಕೆಂಡ್ ಚಾನ್ಸ್ ಬಿಡುದು ಬೇಡ ಅಂದಿರಲ್ಲ. ಇಲ್ಲ
ಈಗ ಅಲ್ಲಿ ಬಾಕಿ ಎಷ್ಟಿದೆ ಹೇಳಿ? ಜೂನಿಯರ್ ಅಲ್ಲೇ ಕೆಲವು ಬಾಕಿ ಇದೆಯಲ್ಲ ಅಭಿ ಅವರೇ. ಎರಡನೇ ಚಾನ್ಸ್ಗೆ ಯಾರನ್ನು ಬಿಡಬೇಡಿ. ಬಾರ್ಕೂರು ನಾಗರಮಠ ಫಸ್ಟ್ ಚಾನ್ಸ್. ಎಷ್ಟು ನಂಬರ್? ಆಯ್ತ ಪೂಜಾರಿ ಬಿ ಇವರ ಕೋಣಗಳು. 26. ಕಾಮತ್ರೆ ಹೇಳಿ. ಈ ಕಂಬಳಕ್ಕೆ ಆಯ್ತ ಪೂಜಾರಿಗೆ ಒಂದು ಗಟ್ಟಿಯಾದ ಚಪ್ಪಾಳೆ ಕೊಡಬೇಕು. ಹಾ ಎರಡೂ ಜೊತೆ ಕೋಣ ಯಜಮಾನಿಗೆ ಪಾಲನ್ನು ಪಡ್ಕೊಂಡಿದ್ದಾರೆ. ಖಂಡಿತ, ಇದೀಗ ಖಂಡಿತ. ಬಿ ಇವರ ಕೋಣಗಳು. ಆಯ್ತ ಪೂಜಾರಿ ಬಾರ್ಕೂರು ಇವರ ಕೋಣಗಳು. ಬಾರ್ಕೂರು ನಾಗರಮಠ ಐತ ಪೂಜಾರಿ ಬಿ ಕ್ರಮ ಸಂಖ್ಯೆ 26. 26. ಹಗುರಣ್ಣ ಹೊಡಿಬೇಡಿ. ಇನ್ನು ಎಷ್ಟು ಬಾಕಿ ಇದೆ ಅಲ್ಲಿ ಫಸ್ಟ್ ಚಾನ್ಸ್ ಬಿಡ್ಲಿಕ್ಕೆ? 5 ಇದೆ. ಅದು 5 ಆದ್ಮೇಲೆ ಯಾರನ್ನು ಬಿಡಬೇಡಿ. ಇಲ್ಲ, ಇಲ್ಲ, ಬಿಡೋದೇ ಇಲ್ಲ. ಹಗ್ಗ ಮತ್ತು ಹಲ್ಗೆ ಇಳಿಸ್ಲಿಕ್ಕೆ ಉಂಟು. 17.60. 28 ಹಗ್ಗ ಕಿರಿಯ ಬ್ರಹ್ಮಬಂಟ ಶಿವರಾಯ ಬನ್ನಾಡಿ ಕ್ರಮ ಸಂಖ್ಯೆ ಕೆರೆಯಲ್ಲಿ 28 ಹೊಸಕೆರೆ. ಕಿರಿಯ ವಿಭಾಗ. ಬ್ರಹ್ಮಬಂಟ ಶಿವರಾಯ ಬನ್ನಾಡಿ ಬ್ರಹ್ಮಬಂಟ ಶಿವರಾಯ. ಡಿಸೆಂಬರ್ 14 ಬನ್ನಾಡಿಯ ಕಂಬಳ ಮಹೋತ್ಸವ. 13.65. 13.65 ಬನ್ನಾಡಿ ಶಿವರಾಯ ಬಂಟ ಬ್ರಹ್ಮಬಂಟ. ಅಭಿ ಅವರೇ, ಹಾ, ಸಬ್ ಜೂನಿಯರ್ ನಲ್ಲಿ ಎಲ್ಲರೂ ಓಡಿಸಿ ಆಗಿದೆ. ಅವರಿಗೆ ದ್ವಿತೀಯ ಸುತ್ತನ್ನು ಬಿಡಬೇಡಿ. ಇಲ್ಲ ಇಲ್ಲ ಇಲ್ಲ, ಹಾ. ಈ ನಿಮ್ಮ ಕಿರಿಯ ವಿಭಾಗದ ಅಪ್ಪಣೆ ಇಲ್ಲದೆ ಬಿಡೋದಿಲ್ಲ. ಅಲ್ಲ, ಸಬ್ ಜೂನಿಯರ್ ಮಾಸ್ತಿಯಮ್ಮ ಮಾಸ್ತಿಕಟ್ಟೆ ಬಹಳ 13 ಸೆಕೆಂಡ್ಗಿಂತ ಮೇಲೆ ಇದ್ದವರು. ಹಲೋ ಹಲೋ, ಸಬ್ ಜೂನಿಯರ್ ವಿಭಾಗದವರು ಎಲ್ಲ 10, 11ರಲ್ಲಿ ಇದ್ದಾರೆ. ದಯವಿಟ್ಟು 13ರ ಮೇಲಿದ್ದವರು ಅವ್ರ ಚಾನ್ಸ್ ಬಿಟ್ಟು ಕೊಟ್ಟರೆ ಬಹಳ ಒಳ್ಳೆಯದು. ನಮಗೆ ಕಂಬಳ ಸಮಯದೊಳಗೆ ಮುಗಿಸ್ಲಿಕ್ಕೆ ಆಗ್ತದೆ. ನಿಮ್ಮ ಗೌರವವನ್ನು ಈಗಲೇ ಕೊಡ್ತೇವೆ ನಾವು. ಖಂಡಿತ. ಇದೆಲ್ಲವನ್ನು ಗಮನಿಸಿಕೊಂಡು ನಡುಮನೆ ಕಂಬಳ. ಹಾ. ಕ್ರಮ ಸಂಖ್ಯೆ ಹೇಳೋಣ. ಕ್ರಮ ಸಂಖ್ಯೆ 7 ಹಗ್ಗ ಕಿರಿಯ ಶ್ರೀ ಮಾಸ್ತಿಯಮ್ಮ ಮಾಸ್ತಿಕಟ್ಟೆ ಕುಮಾರಿ ಸ್ಫೂರ್ತಿ ಕುಂದಬಾರಂದಾಡಿ ಅವರ ಕೋಣಗಳು. ಕುಮಾರಿ ಸ್ಫೂರ್ತಿ ಕುಂದಬಾರಂದಾಡಿ ಮಾಸ್ತಿಯಮ್ಮ ಮಾಸ್ತಿಕಟ್ಟೆ. ಮಾಸ್ತಿಕಟ್ಟೆ. ಆಗಿಲ್ಲ. ಓಡಿಸುವವರು ವಿಶ್ವನಾಥ ದೇವಾಡಿಗ. ಬಡಗಿನಲ್ಲಿ ಅತಿ ಹೆಚ್ಚು ಬಹುಮಾನಗಳು ಪಡೆಯುವಂತಹ ಏಕೈಕ ಓಟಗಾರರಲ್ಲಿ ಮಿಂಚಿನ ಓಟಗಾರರು ಕೂಡ ಹೌದು ವಿಶ್ವನಾಥ ದೇವಾಡಿಗ. ಈಗಾಗಲೇ ಅತಿ ಹೆಚ್ಚು ಆದಾಯ ಪಡೆಯುವಂತಹ ಏಕೈಕ ಓಟಗಾರರಲ್ಲಿ ಬರೋರು ಕೂಡ ವಿಶ್ವನಾಥ ದೇವಾಡಿಗ ಬೈಂದೂರು. ಲಕ್ಷಕ್ಕೂ ಮಿಕ್ಕಿ ಆದಾಯ. ಡಿಮಾಂಡ್. ವಿಶ್ವನಾಥ ದೇವಾಡಿಗೆ ಅವರ ಹಗ್ಗದ ಸವಾರಿದಲ್ಲಿ ಮಾಸ್ತಿಕಟ್ಟೆ ಮಾಸ್ತಿಯಮ್ಮ ಕುಮಾರಿ ಸ್ಫೂರ್ತಿ ಕುಂದಬಾರಂದಾಡಿ. 12.61. 12.61. ಚಪ್ಪಾಳೆ ಇಲ್ವಾ? ಬಾರ್ಕೂರಿಗೆ ಬಂದಿದ್ದೀರಿ. ದಾನದಲ್ಲಿ ಶ್ರೇಷ್ಠ ದಾನ ಇವತ್ತು ಚಪ್ಪಾಳೆ ದಾನ. ಹೊಸಕೆರೆಗೆ ನೀರು ಕೊಡಿ. ಕ್ರಮ ಸಂಖ್ಯೆ 24 ದಿವಂಗತ ಶೀನ ಪೂಜಾರಿ ಕೊಟ್ಟ ಮಣೂರು ಪಡುಕೆರೆ ಹಗ್ಗ ಕಿರಿಯ. ಕ್ರಮ ಸಂಖ್ಯೆ 24 24. ದಿವಂಗತ ಶೀನ ಪೂಜಾರಿ ಕೋಟ ಮಣೂರು ಪಡಕೆರೆ ಅವರ ಪಡುಕೆರೆ ಕೋಣಗಳು. ಕಾಮತ್ರೆ ಹೇಳಿ. ಪಡುಕೆರೆ ಹೌದು. ದಿವಂಗತ ಶೀನ ಪೂಜಾರಿ ಕೋಟ ಮಣೂರು ಪಡುಕೆರೆ ದಿವಂಗತ ಶೀನ ಪೂಜಾರಿ ಕೊಟ್ಟ ಮಣೂರು ಪಡುಕೆರೆ. ಹನ್ನೊಂದು 11.92. ಹಲೋ, ಹಗ್ಗ ಕಿರಿಯ ಇದೀಗ ಸಿದ್ಧತೆಯಲ್ಲಿ ಆದ್ಯ ಆಯುಷ್ ಶ್ರೀನಿಧಿ ಮಣೂರು ಕೋಟ ಇತ್ತೀಚಿನ ಋತುಮಾನದಲ್ಲಿ ಕಂಬಳ ಕ್ಷೇತ್ರಕ್ಕೆ ಪಾದಾರ್ಪಣೆ. ಶ್ರೀನಿಧಿ ಮಣೂರು ಕೋಟ ಕ್ರಮ ಸಂಖ್ಯೆ 6. ಮಣೂರಲ್ಲೂ ಕೂಡ ಕಂಬಳ ಆಗಿದೆ. ಹೌದೌದು, ಸಾಂಪ್ರದಾಯಿಕ ಕಂಬಳ. ಖಂಡಿತ. ಮೊನ್ನೆ ಎಡತಾಡಿಯಲ್ಲಿ ಆಯ್ತು ಸಾಂಪ್ರದಾಯಿಕ ಕಂಬಳ. ಇನ್ನು ವಂಡಾರಲ್ಲಿ ಐತಿಹಾಸಿಕ ಕಂಬಳ. ಹೌದು, ಅದು ಕೂಡ ಸಾಂಪ್ರದಾಯಿಕ. ಅಲ್ಲಿ ಯಾವುದೇ ಕಾಂಪಿಟೇಷನ್ ಇಲ್ಲ.
ಹರಕೆ ಹರಕೆ. ಮಣೂರು ಶ್ರೀನಿಧಿ, ಮಣೂರು ಕೋಟ ಆದ್ಯ ಆಯೇಶ್ ತಮ್ಮ ಮಕ್ಕಳ ಹೆಸರನ್ನು ಕೋಣಕ್ಕಿಟ್ಟು ಆದ್ಯ ಆಯೇಶ್ ಮಣೂರು ಪಡುಕೆರೆ ಪಡುಕೆರೆ. ಸಾಕಷ್ಟು ಗಣ್ಯರು ನಮ್ಮ ಕಂಬಳಕ್ಕೆ ಬಂದಿದ್ದೀರಿ, ಹೌದು. ಎಲ್ಲ ಸ್ವಾಗತಿಸಿಕೊಂಡಿದ್ದೇವೆ. 12.99 12.99 ಕ್ರಮ ಸಂಖ್ಯೆ 15 ಚಾರ್ವಿಕ್ ಚಿನ್ಮಯ್ ನಾಗೂರು. ಕ್ರಮ ಸಂಖ್ಯೆ 15 ಚಾರ್ವಿಕ್ ಚಿನ್ಮಯ್ ಪೂಜಾರಿ ನಾಗೂರು. ಓಡಿಸುವರು ಹರೀಶ್ ಬೈಂದೂರು. ಚುರುಕು ಮಾಡಿ. ಮತ್ತೊಮ್ಮೆ ಕಮಲದ ಮಾಲಕರಲ್ಲಿ ವಿನಂತಿ, ಈಗ ಸ್ವಲ್ಪ ಬದಲಾವಣೆ ಕಾಮತ್ರೆ. ಹೇಳಿ. ಇದೀಗ ಹಾ. ಸಿದ್ಧತೆಯಲ್ಲಿ ಕ್ರಮ ಸಂಖ್ಯೆ 20 ಬ್ರಹ್ಮಾವರ ಅಜಿತ್ ಪೂಜಾರಿ. ಓರ್ವ ಉದ್ಯಮಿಗಳು ಅಜಿತ್ ಪೂಜಾರಿ. ಪ್ರತಿ ವರ್ಷ ಕಂಬಳಕ್ಕೆ ಅಜಿತ್ ಪೂಜಾರಿ ಅವರ ಒಂದು ಕೊಡುಗೆ ಇದೆ. ಅದೇ ಒಂದು ಜೊತೆ ಕೋಣಗಳನ್ನು ಇಳಿಸುವಂತ ಹೆಗ್ಗುರುತು ಉದ್ಯಮಿಗಳು- ಬ್ರಹ್ಮಾವರದ ಅಜಿತ್ ಪೂಜಾರರು ಇವರ ಕೋಣಗಳು. ಉದ್ಯಮಿಗಳು ಎಲ್ಲರ ಚಿತ್ತ ಅಜಿತ್ ಪೂಜಾರರ ಕೋಣದತ್ತ. ಅವರೆಲ್ಲ ಈ ಕಂಬಳಕ್ಕೆ ಪ್ರೋತ್ಸಾಹ ಕೊಡ್ಲಿಕ್ಕೆ ಕೋಣಗಳನ್ನು ಕಳಿಸಿದ್ರೆ ಮುಂದೊಂದು ದಿನ ಈ ಕಂಬಳಗಳು ಅತ್ಯಂತ ಇನ್ನೂ ಯಶಸ್ವಿಯಾಗಿ ನಡೀತವೆ. ಅಜಿತ್ ಪೂಜಾರಿ ಬ್ರಹ್ಮವರ 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 ಬ್ರಹ್ಮಾವರ ಅಜಿತ್ ಪೂಜಾರಿ ಇವರ ಕೋಣಗಳು. ಅತ್ಯುತ್ತಮ ಓಟ 11.26. ಉತ್ತಮವಾದ ಓಟ 11.26. 11.26. ಹಲೋ ಹೇಳಿ. ಬರೀಚ ಕ್ರಮ ಸಂಖ್ಯೆ 15 ಜೂನಿಯರ್. ಹಾ, ನಂಬರ್ ಎಷ್ಟು? 18 ನಂಬರ್ 15. 15 ಚಾರ್ವಿಕ್ ಚಿನ್ಮಯ್ ಪೂಜಾರಿ ನಾಗೂರು. 15 ಅಲ್ಲ ಅಣ್ಣ ಅದು. 15 ಹಾ, ಚಾರ್ವಿಕ್ ಚಿನ್ಮಯ್ ಪೂಜಾರಿ ನಾಗೂರು. ಕತ್ತಲಾಗ್ತಾ ಇದೆ ಅಲ್ಲ, ಅದು ಹಾಗೆ ಕರೆಕ್ಟ್ ಈಗ ನಾನು ಹೇಳಿದ್ದು ಸರಿ ಇದೆ. ಸರಿ. ಕ್ರಮ ಸಂಖ್ಯೆ 15. ಹಾ, ಚಾರ್ವಿಕ್ ಪೂಜಾರಿ ನಾಗೂರು ಇವರ ಕೋಣಗಳು. ಶ್ವಾನದಳ ಗ್ರಾಮ ಸಿಂಹ ಆಗಮನವಾಗಿದೆ. ತಪಾಸಣೆ ನಡೀತಾ ಇದೆ, ಏನಾಗೋದಿಲ್ಲ. ಇವತ್ತು ಉಡುಪಿಗೆ ಸಾಕಷ್ಟು ಸ್ಕ್ವಾಡ್ ಬಂದಿದೆ. ಸಮಯ 12.99. 12.99. ಎಷ್ಟು ಬಾಕಿ ಇದೆ? ಎಷ್ಟು ಬಾಕಿ ಹಗ್ಗ ಇತ್ತು? ಕಿರಿ ಭಾಗದಲ್ಲಿ ಕ್ರಮ ಸಂಖ್ಯೆ 14 ಶ್ರೀ ಸ್ವಾಮಿಧಾಮ ಹೊಳೆಕಟ್ಟು ಕುಂಬಾಶಿ. ಪ್ರಥಮ ಅವಕಾಶದ ಕೊನೆಯ ಅವಕಾಶದವರು ಹೊಳೆಕಟ್ಟು ಕುಂಬಾಶಿ. ಕಂಬಳ ಕ್ಷೇತ್ರದಲ್ಲಿ ಸಾಕಷ್ಟು ಬಹುಮಾನಗಳನ್ನು ಪಡೆದಂತ ಯಜಮಾನಿಗೆ ಪಾಲು ಶ್ರೀ ಸ್ವಾಮಿಧಾಮ ಹೊಳೆಕಟ್ಟು ಕುಂಬಾಶಿ. ಇಂದು ನಡುಮನೆ ಕಂಬಳದಲ್ಲಿ ತೆಂಕಿನ ಭಾಗದಲ್ಲೂ ಕೂಡ ಹೆಸರು ಸ್ವಾಮಿಧಾಮ ಹೊಳೆಕಟ್ಟು ಕುಂಬಾಶಿ. ಕುಂಬಾಶಿ ಹೊಳೆಕಟ್ಟು ಕುಂಬಾಶಿ. ಹಲೋ 11.03. 11.03. ಹಲೋ ಹೇಳಿ. ಗದ್ದೆಗಿಳಿಸಿ ಹಲಗೆ ಹಗ್ಗ ಹಿರಿಯ. ಹಲಗೆ ಆಯ್ತಾ? ಆಯ್ತು ಆಯ್ತು. ಅಲ್ಲಿ ಆಯ್ತಾ? ಬನ್ನಿ ಹಲಗೆ ಬನ್ನಿ. ಹಲಗೆ ಹಗ್ಗ ವಿಭಾಗದವ್ರು ಬನ್ನಿ. ಹಲಗೆ ಭಾಗದಲ್ಲಿ ಒಟ್ಟು 4 ಜೊತೆ ಕೋಣಗಳು. ಕ್ರಮ ಸಂಖ್ಯೆ 1 ಅದ್ವಿನ್ ರವಿರಾಜ್ ಶೆಟ್ಟಿ ನೇರಳಕಟ್ಟೆ ಕೊಡ್ಲಾಡಿ. ಕ್ರಮ ಸಂಖ್ಯೆ 2 ಆನಂದ ದೇವಾಡಿಗ ಮೇಲುಗುಡ್ಡೆ ಮನೆ ಕೋಟ. ಕ್ರಮ ಸಂಖ್ಯೆ 3 ಆತ್ಮಧೀರಜ್ ಬಾರ್ಕೂರು. ಕ್ರಮ ಸಂಖ್ಯೆ 4 ದಿವಂಗತ ಶುಕ್ರ ಪೂಜಾರಿ ಮೊಳೆಬೈಲು ಕಿರಿಮಂಜೇಶ್ವರ. ಒಟ್ಟು 4 ಜೊತೆ ಕೋಣಗಳು. ಹೌದು. ಹಗ್ಗ ಹಗ್ಗ ಹಿರಿಯ ವಿಭಾಗದಲ್ಲಿ ಕ್ರಮ ಸಂಖ್ಯೆ 1 ಗಿರಿಜಾ ರೋಡ್ ಲೈನ್ಸ್ ಕೋಟ ಗಾಡಿ ಕುಸಪೂಜಾರಿ ಕೋಟ. ನಂಬರ್ 2 ಬಾಬಣ್ಣ ನಾಯ್ಕ ಕೊಕ್ಕರ್ಣೆ ಒಡ್ಡರ್ಸೆ. ಕ್ರಮ ಸಂಖ್ಯೆ 3 ಸಾಸ್ತಾನ ಗಿರೀಶ್ ಗಣೇಶ್ ಪೂಜಾರಿ ಮೂಡೋಡು ಸಾಸ್ತಾನ. ಕ್ರಮ ಸಂಖ್ಯೆ 4 ಬೈಂದೂರು ಸಸಿತ್ಲು ವೆಂಕಟ ಪೂಜಾರಿ ಎ. ಕ್ರಮ ಸಂಖ್ಯೆ 5
ಬೈಂದೂರು ಸಸಿತ್ರಿ ವೆಂಕಟ ಪೂಜಾರಿ ಬಿ. ಬಿ. ಕ್ರಮ ಸಂಖ್ಯೆ 6 ಅರ್ಜಿಲ್ ಕುಂಜಾಲು ಧನ್ಯಶ್ರೀ ಹರೀಶ್ ನಾಯ್ಕರ ಕೋಣಗಳು. ನಂಬರ್ 7 ಪನ್ನಗ ಹೆಬ್ಬಾರ್ ಭಟ್ಕಳ. ಕಾಮತ್ರೆ 11 ಜೊತೆ ಕೋಣಗಳನ್ನು ಕಾಮತ್ರೆ ರದ್ದುಗೊಳಿಸಬೇಕು. ಕಾಮತ್ರೆ ಹೇಳಿ. ಒಂದ್ ನಿಮಿಷ, ನೀವು ಅಲ್ಲಿ ಹೇಳಿ ಆಯ್ತಲ್ಲ, ನಾನು ಇಲ್ಲಿ ಇಳಿಯುವಾಗ ಹೆಸರು ಹೇಳ್ತೇನೆ ಅವರದ್ದು. ಹಾ, ಅದು ಯಾರ್ದಪ್ಪಣ್ಣ? ಇದು ಯಾರ್ದದು ಕೋಣ? ಕೊಕ್ಕರ್ಣೆ ಒಡ್ಡಾಪೆ ಈಗ ಇಳಿದದ್ದು. ಈಗ ಇಳಿತಾ ಇರುವಂತಹದ್ದು ಕೊಕ್ಕರ್ಣೆ ಒಡ್ಡಾಪಿ. ಇದು ಯಾರ್ದು? ಕೊಕ್ಕರ್ಣೆ ಬಾಬಣ್ಣ ನಾಯಕ್ ಕೊಕ್ಕರ್ಣೆ ವಡ್ಡಾಪೆ. ಬಾಬಣ್ಣ ನಾಯಕ್ ಕೊಕ್ಕರ್ಣೆ ಒಡ್ಡಾಪೆ ಅವರ ಕೋಣಗಳು ಈಗ ನಡುಮನೆ ಕಂಬಳದ ಓಟದ ಆಗಮಿಸಿಕೊಂಡಿವೆ. ಸಿದ್ಧತೆಗಾಗಿ ಹೋಗ್ತಾ ಇದ್ದಾವೆ. ಮುಂದಿನಿಂದ ಹಗ್ಗ ಹಿರಿಯ ವಿಭಾಗ ಪ್ರಥಮವಾಗಿ ಇಳಿದ ಕೋಣ ಆತ್ಮನಿರಾಜ್ ಬಾರ್ಕೋರು, ಎರಡನೇ ಇಳಿದಂತ ಕೋಣ ಆನಂದ ದೇವಡಿಗ ಮೇಲ್ಗುಡ್ಡೆ ಮನೆ, ತೆಕ್ಕಟ್ಟೆ ಹಾಗೆ ಮೇಲುಗುಡ್ಡೆ ಆನಂದ ದೇವಾಡಿಗ. ಬಾಬಣ್ಣ ನಾಯಕ್ ಒಡ್ಡಾಪಿ. ಅದನ್ನು ಅನುಸರಿಸಿಕೊಂಡು ಬರುತ್ತಿರುವಂತ ಕೋಣ ಬಾಬಣ್ಣ ನಾಯಕ್ ಕೊಕ್ಕರ್ಣೆ ವಡ್ಡಾಪೆ. ಈಗ ಗದ್ದೆಗೆ ಇಳಿಯುವಂತ ಕೋಣ ರವಿರಾಜ್ ಶೆಟ್ಟಿ ಕೊಡ್ಲಾಡಿ. ರವಿರಾಜ್ ಶೆಟ್ಟಿ ಕೊಡ್ಲಾಡಿ ನೇರಳಕಟ್ಟೆ. ಹಲೋ, ನಿಮ್ದಲ್ಲ? ಯಾರು ಮನೆಗೆ ಹೋಗ್ಬೇಡಿ. ಬಲಿಷ್ಠ ಬಲಾಢ್ಯ ಕೋಣಗಳ ಮನೋರಂಜನೆ ಓಟ ಇನ್ನು ಆರಂಭವಾಗ್ಲಿಕ್ಕಿವೆ. ಇಷ್ಟೊತ್ತಾದಲ್ಲ ಎಳೆಯ ಕೋಣಗಳು. ತೆಕ್ಕಟ್ಟೆ ಹಿಡಿತಗಾರರ ಜೀವ ನೋಡಿ, ದಷ್ಟ ಪುಷ್ಟ, ಕ್ವಿಂಟಲ್ ಮಾದರಿಯ ತೂಕ, ಕೋಣಕ್ಕೆ ತಕ್ಕಂತ ಆಯ. ಈ ಕೋಣಗಳನ್ನು ಸಾಕೋದು ಬಲ್ಲಿ ಹಗ್ಗ ಹಿರಿಯ ವಿಭಾಗ ಕಾರ್ ಪಡ್ಕೊಳ್ಳೋದು ಗಿರಿಜಾ ರೋಡ್ ಅಷ್ಟೇ ಲೈನ್ಸ್. ಸಾಹಸದ ಕೆಲಸ. ಗಿರಿಜಾ ರೋಡ್ ಲೈನ್ಸ್ ಭೋಜ ಪೂಜಾರ್ ಅವರದ್ದು ಹಗ್ಗ ಹಿರಿಯ ವಿಭಾಗ. ಅಣ್ಣ ಸೆಕೆಂಡ್ ಫ್ಲೋರ್ ಹೋಗಿ ಬೇಗ, ಹಿಂದೆ ಹಗ್ಗವ ಹಲಗೆ ಅಲ್ಲಿಗೆ ಅವರು ಸ್ವಲ್ಪ ಹಿಂದೆ ನಿಲ್ಲಿಸಬೇಕು, ಸ್ವಲ್ಪ ಹಿಂದೆ ನಿಲ್ಲಿಸಬೇಕು, ನಮ್ಮೊಂದಿಗೆ ಸಹಕರಿಸಬೇಕು. ಕಿರಿಯ ಮತ್ತು ಸ್ವಲ್ಪ ಹಿಂದೆ ಹೋಗ್ಬೇಕು. ಜೂನಿಯರ್ ತೆಕ್ಕಟ್ಟೆ. ವಿಭಾಗದಲ್ಲಿ ಓಡಿಸ್ಲಿಕ್ಕೆ ಮನಸ್ಸಿಲ್ದಿದ್ರೆ ಕೂಡಲೇ ಇಲ್ಲಿ ನಿಮ್ಮ ಟೋಕನ್ ಅನ್ನು ಕೊಟ್ಟು ಪ್ರೋತ್ಸಾಹ ಧನವನ್ನು ಸ್ವೀಕರಿಸಿ ಹೋಗಬಹುದು. ನೀವು ಕೊನೆಯವರೆಗೆ ಕಾಯ್ಬೇಕಂತಿಲ್ಲ. ಯಾಕಂದ್ರೆ ಸಾಧಾರಣ 11, 12ರಲ್ಲಿ ಉತ್ತಮವಾದ ದಾಖಲಾತಿ ಇದೆ. ನೀವು 14, 15 ಓಡಿಸ್ಲಿಕ್ಕೆ ಮನಸ್ಸಿಲ್ದೆ ಇದ್ರೆ ದಯವಿಟ್ಟು ಇಲ್ಲಿ ಕೊಕ್ಕರ್ಣೆ ವಡ್ಡಾಪೆ ಟೋಕನ್ ಅನ್ನು ಅಂದದ ಕೊಟ್ಟು ಚಂದದ ನಿಮ್ಮ ಪ್ರೋತ್ಸಾಹ ಧನವನ್ನ ಸಮವಸ್ತ್ರ, ಪಡೆಯಬೇಕಾಗಿ ವಿನಂತಿ. ಆ ಲುಂಗಿ, ಆ ಅಂಗಿ, ತಲೆಗೆ ಮುಂಡಾಸು, ಆ ನಗು. ತಕಣಿ ಮುಂತೆ ಕಣ್ಣಿ ಸ್ವಲ್ಪ. ಈಗಾಗಲೇ ವಿದೇಶಿ ಕೋಣ ಕೂಡ ಬಂದಿದೆ ನಮ್ಮೊಂದಿಗೆ. ಹಗ್ಗ ಹಿರಿಯ ವಿಭಾಗ ಗಣೇಶ್ ಪೂಜಾರಿ ಸಾಸ್ತಾನ. ಹಗ್ಗ ಹಿರಿಯ ವಿಭಾಗ ಹಾ ಗಣೇಶ್ ಪೂಜಾರಿ, ಮತ್ತೆ ಮುಂದೆ ನೀವು ಮುಂದರಿಸಿ. ಸಾಸ್ತಾನ ಪಾಂಡೇಶ್ವರ. ಹಾ, ಅಣ್ಣ ಪ್ರೀತಿ ಮಾತ್ರ, ಹೊಡಿಲಿಕ್ಕಿಲ್ಲ. ಪೇಟದವರೆಲ್ಲ ಪೀಠದಲ್ಲಿದ್ದಾರೆ. ನೇರಳಕಟ್ಟೆ ರವಿರಾಜ್ ಶೆಟ್ರು ಉದ್ಯಮ ಕ್ಷೇತ್ರದಲ್ಲಿ ಇದ್ದುಕೊಂಡು ಅಲ್ಲಿ ಬಿಡುವಾಗ ವರ್ಷ ಇಡೀ ಕಂಬಳ ಕ್ಷೇತ್ರದಲ್ಲಿ ಒಂದಿಷ್ಟು ಪಾಲು ಕಂಬಳಕ್ಕೆ. ಅಭಿ ಅವರೇ, ಹಾ ಬಿಡುವಾಗ ಕ್ರಮ ಸಂಖ್ಯೆ ಪ್ರಕಾರವೇ ಬಿಡಿ. ಆಯ್ತಾಯ್ತಾಯ್ತು. ಅಲ್ಲಿ ಈಗ ಅಲ್ಲಿ ಹೋದವರು ಹಾ ಅಲ್ಲಿ ಬಿಡುವಾಗ ಕ್ರಮ ಸಂಖ್ಯೆ ಬಿಡಿ. ಹ್ಮ್ ಹಗ್ಗ ವಿಭಾಗ ಫಸ್ಟ್ ಬಿಡಿ, ಎರಡನೇ ಹಲಗೆ ವಿಭಾಗ ಬಿಡಿ. ಉಳ್ಳೂರು ಕಂದಾವರದ ಗಣೇಶರು ಆ ವರ್ಷ ಸಪೂರ ಇದ್ರು. ಈ ವರ್ಷ ಎಲ್ಲ ಆಯಕಟ್ಟು, ಸಾಕಷ್ಟು ತಾಲೀಮು. ಜೋಡುಕೆರೆ ಸಂಬಳ ಬೆಂಬಲ, ಫುಲ್ ಅಡ್ವಾನ್ಸ್. ಹರೀಶ್ ಸ್ವಲ್ಪ ಮುಂದೆ ತಗೊಂಡು ಆಸ್ಥಾನ ಪಾಂಡೇಶ್ವರ. ಇನ್ನೊಂದು ಇಳುವಷ್ಟು ಜಾಗ ಇಟ್ಟು ನಿಲ್ಲಿಸಿ. ಹಗ್ಗ ಹಿರಿಯ ವಿಭಾಗ ಹರೀಶ್ ನಾಯ್ಕ್ ಅಡ್ಜಿಲ್. ಸ್ವಲ್ಪ ಅಣ್ಣ, ಮುಂದೆ ಇದ್ಯಾವ್ದಣ್ಣ? ನಿಲ್ಲಿಸಿ, ಮುಂದೆ ನಿಲ್ಲಿಸಿ ಸರ್. ಮುಂದೆ ಇಲ್ಲಿ ಇನ್ನು ಮುಂದೆ. ಗಿರಿಜಾ ರೋಡ್ ಲೈನ್ ಇನ್ನು ಮುಂದೆ. ಫಸ್ಟ್ ಟ್ರಿಪ್, ಮೂರನೇ ಟ್ರಿಪ್. ಹಾ ಹಿಂದೋಯ್ನಿ. ಯಾರು ಬರ್ಲಿ. ಕಂಬಳ ಕ್ಷೇತ್ರದಲ್ಲಿ ತನ್ನದೇ ಆದಂತ ಚಾಪನ್ನು ಮೂಡಿಸುವಂತ ಹೆಗ್ಗುರುತು ಸಾಸ್ತಾನ ಪಾಂಡೇಶ್ವರ ಗಣೇಶ ಪೂಜಾರಿ.
ಈ ವರ್ಷ ಮಿಷಿನ್ ಕೊಯ್ಲು ಸ್ವಲ್ಪ ಆದಾಯ ಜಾಸ್ತಿ ಇದೆ, ಹಾಗಾಗಿ ಬಣ್ಣ ಬಣ್ಣದ ಅಂಗಿ, ಬಣ್ಣ ಬಣ್ಣದ ಲುಂಗಿ. ಸಾಸ್ತಾನ ಪಾಂಡೇಶ್ವರ ಗಣೇಶ ಪೂಜಾರಿ ಅವರ ಬಳಗ. ಭಟ್ಕಳ ಚಪ್ಪಾಳೆ ಕೊಡಬೇಕು. ಹೆಬ್ಬಾರರು ಹರೀಶ್ ಸಸಿತ್ಲವರು ಬೇಗ ಬರಬೇಕು. ನಮ್ಮೂರಿನ ಕೋಣ ಕಾಮತ್ರೆ. ಹಲೋ, ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಅಂತ ಕಾಣ್ತದೆ, ಮತ್ತೆ ಪ್ರಯತ್ನಿಸೋಣ. ಸಲ್ ಹೋಗಿದ್ದಾರೆ. ಎಂತ ಅಭಿಜಿತ್? ಹಲೋ ಗಣೇಶ್ ಪೂಜಾರ್ರೆ, ಕೋಣಗಳನ್ನು ಹೇಗೆ ಸಾಕ್ತೀರಿ? ಹೌದು, ನಿಮ್ಮ ಬಳಗ ನೋಡಿದ್ರೆ ಸ್ವಲ್ಪ ಕಷ್ಟ ಆಗ್ತದೆ. ಹಲೋ ಅಭಿಜಿತ್, ಹೇಳಿ. ಆದಷ್ಟು ಬೇಗ ಬಿಡ್ಲಿಕ್ಕೆ ಪ್ರಯತ್ನ ಮಾಡಿ. ಖಂಡಿತ ಖಂಡಿತ, ಪ್ರಯತ್ನದಲ್ಲಿ ನಾವಿದ್ದೇವೆ. ಯಜಮಾನರು ನಮ್ಮೊಂದಿಗೆ ಸಹಕಾರ ಕೊಡ್ಬೇಕಣ್ಣ. ಅಲ್ಲಿ ದಾರಿ ಬಿಡಿ, ದಾರಿ ಬಿಡಿ. ಕಡುಬಿಡಿ ಕಡುಬಿಡಿ ಕುಂದ ಕನ್ನಡದಲ್ಲಿ. ಅಭಿ ಅವರೇ, ಹಾ ನಾನೊಂಚೂರು ಲೀಸ್ಟ್ ಹೇಳ್ತೇನೆ, ಕರೆಕ್ಟ್ ನೋಡಿ. ಹಾ ಹಲಗೆ ವಿಭಾಗದಲ್ಲಿ ಹಾ ಅದ್ವಿನ್ ರವಿರಾಜ ಶೆಟ್ಟಿ 1, ಹೋಗ್ಲಿ ಹೋಗ್ಲಿ, ನೀವು ಮುಂದೆ ನೇರಳಕಟ್ಟೆ ಕೊಟ್ಲಾಡಿ. ಹೌದು. ನಂಬರ್ 1. 2 ತೆಕ್ಕಟ್ಟೆ ಆನಂದ ದೇವಾಡಿಗ ಮೇಲ್ಗುಡ್ಡೆ ಮನೆ ತೆಕ್ಕಟ್ಟೆ. ತೆಕ್ಕಟ್ಟೆ ಆನಂದ್ ದೇವಾಡಿಗ ಮೇಲುಗುಡ್ಡೆ ಮನೆ. ನಂಬರ್ 3 ಆತ್ಮ ನೀರ ಹಗ್ಗ ಸಸಿತ್ಲು ಹಾ, ವೆಂಕಟ ಪೂಜಾರಿ, ದಿವಂಗತ ವೆಂಕಟ ಪೂಜಾರರು. ಇದೀಗ ಗದ್ದೆಗಿಳಿಯುತ್ತಿರುವ ಕೋಣ ದಿವಂಗತ ಎ. ವೆಂಕಟ ಪೂಜಾರಿ ಸಸಿತ್ಲು. ವೆಂಕಟ ಪೂಜಾರಿ ಸಸಿತ್ಲು ಬಿ. ಸ್ವಲ್ಪ ಕಂಬಳ ಮುಂದೆ ಕ್ಷೇತ್ರದ ಮಾಣಿಕ್ಯ. ನೀರಿಗೆ ಹೋಗ್ಲಿ, ನೀರಿಗೆ ಹೋಗ್ಲಿ. ಇದು ನಮ್ಮೊಂದಿಗಿಲ್ಲ, ಆದ್ರ ಅವರ ಹೆಸರು ಅಜರಾಮರ. ನಂಬರ್ 4 ದಿವಂಗತ ಶುಕ್ರ ಪೂಜಾರಿ ಮೊಳೆವೈಲು ಕಿರಿಮಂಜೇಶ್ವರ. ನಿಲ್ಲಿ, 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 ನಿಲ್ಲಿ. ಕಿರಿಮಂಜೇಶ್ವರ. ಇದು ಒಟ್ಟು 4 ಜೊತೆ ಹೌದು ಹೌದು ಅಲ್ವಾ? ಹೌದು. ಅದೇ ರೀತಿ ಹಿರಿಯ ವಿಭಾಗದ ಹೇಳ್ತೇನೆ. ಹಾ, ಗಿರಿಜಾ ರೋಡ್ ಲೈನ್. ಹೌದು, ಇಲ್ಲಿ 7 ಮತ್ತೆ ಹಲಗೆಯಲ್ಲಿ 4. ಒಟ್ಟು 11. ಹೌದು, 11. ಹಾ, ಬೈಂದೂರು ಮೊಳೆಬೈಲು ಹಲಗೆ ವಿಭಾಗ. ಮತ್ತೊಮ್ಮೆ ವಿನಂತಿ, ಪ್ರೋತ್ಸಾಹ ಧನವನ್ನ ಪಡೆಯಲಿಕ್ಕೆ ಇಚ್ಛಿಸುವವರು ಕೂಡಲೇ ಬಂದು ಟೋಕನ್ ಅನ್ನು ಕೊಟ್ಟು ನಿಮ್ಮ ಪ್ರೋತ್ಸಾಹ ಧನವನ್ನ ಪಡೆದು ಮುಂದಿನ ಸಾರಿ ಕೂಡ ಬರಬೇಕಂತ ಮತ್ತೆ ವಿನಂತಿಸ್ತಾ ಇದ್ದೇವೆ. ಮೊಳೆಬೈಲರು ಸ್ವಲ್ಪ ಮುಂದೆ ಕಣಿ, ಸಗಣಿ ಹಾಕಿ ಆಯ್ತಾದ್ರೆ. ಪನ್ನಗ ಹೆಬ್ಬಾರ್ ಭಟ್ಕಳ ಹಗ್ಗ ಹಗ್ಗ ವಿಭಾಗ. ಕಾಮತ್ರೆ, ಹೇಳಿ. ಡಿಸೆಂಬರ್ 30ಕ್ಕೆ ಅತ್ರಾಡಿ ಕಂಬಳ ಅಂತೆ. ಬೆಳಕಿಲ್ಲ, ಹಾ, ಹಗಲಲ್ಲಿ ಓಡುವಂತ ಸ್ಪರ್ಧೆ. ಡಿಸೆಂಬರ್ 30ಕ್ಕ ಹೌದೌದು, ಅತ್ರಾಡಿಯಲ್ಲಿ. ಅತ್ರಾಡಿ 10ನೇ ತಾರೀಕು. ಅಲ್ಲಲ್ಲಿ ಸೆಲ್ಫಿ, ಈ ಕಂಬಳದ ಮೆರುಗು. ಹಾ ಹಾ, ಸ್ವಲ್ಪ ಹಿನ್ನೆಲೆ 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 ಸ್ವಲ್ಪ ಹಿನ್ನೆಲೆ ಅಲ್ಲ, ಡಿಸೆಂಬರ್ 10 ಅತ್ರಾಡಿ ಕಂಬಳ. ಬಹಳ ಉರುಡುತ್ತೆ ಹಿನ್ನೆಲೆ. ಡಿಸೆಂಬರ್ 10 ಅತ್ರಾಡಿ ಕಂಬಳ. ಅತ್ರಾಡಿ ಕಂಬಳ. ಇದೀಗ ಚಿನ್ನದ ಬಣ್ಣದ ವರ್ಣರಂಜಿತ ಉಡುಗೆ ತೊಡುಗೆ ಮೇಲೆ ಸಾಗಿ ಬರುತ್ತಿರುವಂತ ತಂಡ ಡಿಸೆಂಬರ್ ನಸಿತ್ಲು 10ಕ್ಕೆ ವೆಂಕಟ ಪೂಜಾರಿ ಬೈಂದೂರು. ಡಿಸೆಂಬರ್ 10ಕ್ಕೆ ಮತ್ತೊಂದು ಕಂಬಳ ಇತ್ತೆ ತೆಗ್ಗರ್ಸೆಯಲ್ಲಿ. ತಗ್ಗರ್ಸಿಯ ಹೌದು. ಅಲ್ಲಿಂದ ಇಲ್ಲಿಗೆ ಹೌದು, ಆ ತುದಿಯಿಂದ ಈ ತುದಿ. ಬೈಂದೂರು ಟು ಉಡುಪಿ. ಬೈಂದೂರು ಟು ಉಡುಪಿ. ವೆಂಕಟ ಪೂಜಾರಿ ಇಷ್ಟು ವರ್ಷ ನಮ್ಮೊಂದಿಗೆ ಅಲ್ಲ ಇರ್ಲಿ ಅಪ್ಪ, ಅವ್ರ ಬದಿಗೆ ಇರ್ಲಿ. ಈಗ ಸೆಕೆಂಡ್ ಅಲ್ಲ ಹಲಗೆಯವರಿಗೆ ಬಿಡುದಿಲ್ಲಂತೆ. ರೆಡಿ ಇದ್ದಾರಂತೆ, ಬಿಡ್ತಾರಂತೆ ಯಾರು? ಹಲಗೆ ಅವರು. ಅಡ್ಡಿಲ್ಲ, ಯಾಕಂದ್ರೆ ನಾಳೆ ಕ್ರಮ ಸಂಖ್ಯೆ 3. ಇವರು ಅಬ್ಜೆಕ್ಷನ್ ಮಾಡಬಾರ್ದು ಅವ್ರು, ಯಾಕಂದ್ರೆ ನಮ್ಮ ಕ್ರಮ ಪ್ರಕಾರ ಹೋಗ್ಬೇಕಲ್ಲ. ಸಬ್ ಜೂನಿಯರ್, ಜೂನಿಯರ್, ಹಗ್ಗ, ಹಲಗೆ. ಮತ್ತೆ ಒಂದೇ ಚಾನ್ಸ್ ಆದ್ಮೇಲೆ ಮತ್ತೆ ಬದಲಾವಣೆ ಮಾಡುವ, ಹೇಗ್ ಬೇಕಾದ್ರೆ ಅಲ್ವಾ? ಇದೆಲ್ಲ ಗಮನಿಸ್ಕೊಳ್ಬೇಕು. ಫಸ್ಟ್ ಬಂದವರು ಫಸ್ಟ್, ಎರಡನೇ ಯಾವ್ದು ಬಿಡ್ಬೇಕು ನೀವ್ ಹೇಳ್ಬೇಕು. ಈಗ ನಿಮ್ಮ ಅಪ್ಪಣೆ ಇಲ್ಲದೆ ಬಿಡೋದಿಲ್ಲ. ಅಲ್ಲ ಅಲ್ಲಿ ಹಲಗೆ ಹಗ್ಗದವ್ರು ರೆಡಿ ಇದ್ದಾರಾ? ಇಲ್ಲ ಇಲ್ಲ ಇಲ್ಲ, ಆಗದ ಹಲಗೆ ಬಿಡಿ. ಅಲ್ಲಗೆ ಭಾಗ ಜೋಡುಕೆರೆ ಬಾರ್ಕೂರು ಶ್ರೀ ಬಿ ಶಾಂತರಾಮ ಶೆಟ್ಟಿ ಅವರ ಕೋಣಗಳು. ಕ್ರಮ ಸಂಖ್ಯೆ 3 ಕಂಬಳ ಕ್ಷೇತ್ರಕ್ಕೆ ಕರ್ನಾಟಕ ರಾಜ್ಯೋತ್ಸವವನ್ನು ಪಡೆದುಕೊಂಡವರು. ಇವೆಲ್ಲವನ್ನು ನೆನಪಿಸಿಕೊಂಡು ನಡುಮನೆ ಕಂಬಳದಲ್ಲಿ ಪ್ರಥಮ ಅವಕಾಶ ಹಲಗೆ ಭಾಗ. ಹಲಗೆ ಸವಾರಿಗನಾಗಿ ರಾಘವೇಂದ್ರ ರಾಂಪೈತ್ಲು ಬೈಂದೂರು, ಬಹು ಬೇಡಿಕೆಯ ಓಟಗಾರರು. ಹಲಗೆ ಸವಾರಿಗ ತೆಂಕು ದಿಕ್ಕಿನಲ್ಲಿ ಬೈಂದೂರು ಭಾಗದವರು ಬಹಳಷ್ಟು ಬೇಡಿಕೆಯ ಗೋರಿ ಸವಾರಿಗರು ಮತ್ತು ಓಟಗಾರರು. ಹೌದು, ಈ ಓಟಗಾರರಿಗೆ ಸಾಕಷ್ಟು ಡಿಮಾಂಡ್ ಇದೆ.
ಮದುವೆ ಹುಡುಗಿಯು ಕೂಡ ಡಿಮಾಂಡ್ ಕೊಡ್ತಾ ಇದ್ದಾರೆ. ಲಕ್ಷಕ್ಕೂ ಮಿಕ್ಕಿ ಆದಾಯ ಇದೆ. ಬೈಂದೂರು ಅಷ್ಟು ಸುಲಭದ ಭಾಗದಲ್ಲಿ ಓಟಗಾರರಲ್ಲ ನಮ್ಮದು. ಬೈಂದೂರು ಭಾಗದ ಹಿರಿಯ ಓಟಗಾರ, ಹಲಗೆ ಓಟಗಾರ ಭಾಸ್ಕರ್ ದೇವಾಡಿಗ, ದೇವಾಡಿಗರು. ಹಾಗೆ ರಾಘವೇಂದ್ರ ರಾಂಪೆತ್ಲು, ಕಾಮನಮನೆ ರಾಘು, ಹಾಗೆ ಹಗ್ಗದ ಇದರಲ್ಲಿ ವಿಶ್ವನಾಥ್ ದೇವಾಡಿಗ, ವಿವೇಕ್ ಪೂಜಾರಿ, ಭಟ್ಕಳ ಮಂಜು ಶಂಕರ್. ಒಂದು ಚಪ್ಪಾಳೆ ಕೊಡಬೇಕು. ನೀವು ಕೊಡುತ್ತಿರುವಂತ ಒಂದು ಯಜಮಾನಿಕೆ ಪಾಲು, ಗೌರವದ ಚಪ್ಪಾಳೆ. ಹಬ್ಬ ಇದು ಯಾವ್ದಣ್ಣ? ಹಲಗೆ ವಿಭಾಗದಲ್ಲಿ ಈಗಾಗಲೇ ಓಡಿರುವಂತಹ ಕೋಣಗಳು 10.47. ಕ್ರಮ ಸಂಖ್ಯೆ 1 ಹಲಗೆ ಅದ್ವಿನ್ ರವಿರಾಜ್ ಶೆಟ್ಟಿ, ನೇರಳಕಟ್ಟೆ ಕೊಡ್ಲಾಡಿ. ಈ ವರ್ಷದ ಋತುಮಾನದಲ್ಲಿ ಬಹುಮಾನಗಳನ್ನು ಬಾಚಿಕೊಂಡಂತ ಯಜಮಾನರ ಪಾಲು ಅಂದ್ರೆ ನೇರಳಕಟ್ಟೆ ರವಿರಾಜ್ ಶೆಟ್ರು. ಹಲಗೆ ವಿಭಾಗದಲ್ಲಿ ಈಗ ಸ್ಪರ್ಧಿಸುವಂತಹ ಕೋಣಗಳು ಕ್ರಮ ಸಂಖ್ಯೆ 1 ಕೊಡ್ಲಾಡಿ ರವಿರಾಜ್ ಶೆಟ್ಟಿ. ತಡ ಮಾಡಬೇಡಿ, ಕತ್ಲೆ ಆಗ್ತಾ ಬಂತು. ಅಭಿ ಅವರೇ, $10.98. ದಯವಿಟ್ಟು ಅಲ್ಲೇ 10.98. ದಯವಿಟ್ಟು ಅಲ್ಲೇ ನಮ್ಮ ಬಾರ್ಕೋರ್ ಟೀಮಿನವರು ಯಾರಾದ್ರೂ ಇದ್ರು ಒಬ್ರು ಇಲ್ಲಿ ಬನ್ನಿ. ಬಾರ್ಕೋರ್ ಟೀಮಿನವರು ಯಾರಾದ್ರೂ ಒಬ್ರು ದಯವಿಟ್ಟು ಒಬ್ರು ಇಲ್ಲಿ ಬನ್ನಿ. ಹಲೋ, ಹೇಳಿ. ಸಿದ್ಧತೆಯಲ್ಲಿದೆ. ತೆಕ್ಕಟ್ಟೆ ಆನಂದ ದೇವಾಡಿಗ 2 ತೆಕ್ಕಟ್ಟೆ ಆನಂದ ದೇವಾಡಿಗ, ಮೇಲ್ಗುಡೆ ಮನೆ ತೆಕ್ಕಟ್ಟೆ, ಮೇಲುಗುಡ್ಡೆ ಮನೆ ಆನಂದ ದೇವಾಡಿಗ ತೆಕ್ಕಟ್ಟೆ. ಏನಾಗೋದಿಲ್ಲ, ಅಷ್ಟು ಸುಲಭಕ್ಕೆ ಬಿಡ್ಲಿಕ್ಕಿದ್ದು ರಿಮೋಟ್ ಕಾರಲ್ಲ. ಪ್ರತಿಷ್ಠೆಯ ಕಂಬಳದ ಕೋಣ ಬಿಡ್ಲಿಕ್ಕಿದ್ದು ರಿಮೋಟ್ ಕಾರಲ್ಲ. ಪ್ರತಿಷ್ಠೆಯ ಕಂಬಳದ ಕೋಣ. ನಂಬರ್ 1 ಹಗ್ಗ ಹಿರಿಯ ನಂಬರ್ 1 ಹಗ್ಗ ಹಿರಿಯ ವಿಭಾಗದಲ್ಲಿ ಗಿರಿಜಾ ರೋಡ್ ಲೈನ್ಸ್ ಗಾಡಿ ಕೂಸ ಪೂಜಾರಿ ಕೋಟ. ಸೆನ್ಸರ್ ಸರಿ ಇದೆ. ಹಗ್ಗ ಸಬ್ ಜೂನಿಯರ್ ಮತ್ತೆ ಕಿರಿಯ ವಿಭಾಗದವರಿಗೆ ಮತ್ತೊಮ್ಮೆ ವಿನಂತಿ, ಓಡಿಸ್ಲಿಕ್ಕೆ ಮನಸ್ಸಿಲ್ದಿದ್ರೆ ದಯವಿಟ್ಟು ಇಲ್ಲಿ ಪ್ರೋತ್ಸಾಹ ಧನವನ್ನ ಪಡೆದು ನೀವು ಮುನ್ನಡೆಯಬಹುದು. ಹೇಳಿ. ಬಂದಂತ ಕಂಬಳಾಭಿಮಾನಿಗಳು 11.01. ನೆಕ್ಸ್ಟ್ ಯಾರು? 11.01. ನೆಕ್ಸ್ಟ್ ಯಾರು? ಹಗ್ಗ ಹಿರಿಯ ಕ್ರಮ ಸಂಖ್ಯೆ 4 ಬೈಂದೂರು. ಒಂದು ನಿಮಿಷ ಪೂಜಾರಿ. ಅಭಿ ಅವರೇ ಬಿಡಬೇಡಿ ಬಿಡುದಿಲ್ಲ. ಅಭಿ ಅವರೇ ಬಿಡಬೇಡಿ. ಇಲ್ಲ, ಈಗ ಓಟಕ್ಕೆ ರೆಡಿಯಾಗಿ ನಿಂತಿರುವಂತದ್ದು ದಿವಂಗತ ಸಸಿಹಿತ್ಲು ವೆಂಕಟ ಪೂಜಾರಿ ಅವರ ಕೋಣಗಳು. ವೆಂಕಟ ಪೂಜಾರಿ ಬಗ್ಗೆ ಒಂದು 2 ನಿಮಿಷ ನಮ್ಮ ಈ ನಡುಮನೆ ಕಂಬಳದವರ ಪರವಾಗಿ ಮಾತನಾಡಬೇಕಾಗಿದೆ. ವೆಂಕಟ ಪೂಜಾರಿ ಅವರು ಈ ಕಂಬಳ ಪ್ರಾರಂಭವಾದಂದಿನಿಂದ ನಮ್ಮ ಈ ಬಾರ್ಕೂರು ಕಂಬಳಕ್ಕೆ 1 ಅಥವಾ 2 ಜೊತೆ ಕೋಣವನ್ನು ತಂದು ಅವರು ಮುಂಚಿತವಾಗಿ ಬಂದು ನಮ್ಮೊಂದಿಗೆ ಸಹಕರಿಸ್ತಾ ಇದ್ರು. ಅವರ ಆತ್ಮಕ್ಕೆ ಭಗವಂತನು ಶಾಂತಿ ಕೊಡಲಿ ಅಂತ 1 ನಿಮಿಷ ಎಲ್ಲರೂ ನಿಂತ್ಕೊಂಡಿದ್ದಾರೆ. ಅಲ್ಲಿ ಅವರ ಆತ್ಮಕ್ಕೆ ಶಾಂತಿ ಕೋರಬೇಕಂತ ನಾನು ವಿನಂತಿ ಮಾಡ್ತೇನೆ.
ಧನ್ಯವಾದಗಳು. ವೆಂಕಟ ಪೂಜಾರವರು ನಮ್ಮ ಈ ಕಂಬಳಕ್ಕೆ ಪ್ರತಿನಿಮಿಷ ಬೈಂದೂರು ವಿಭಾಗದ ಅಧ್ಯಕ್ಷರಾಗಿ ಸಸಿಹಿತ್ಲು ವೆಂಕಟ ಪೂಜಾರರು ಭಾಳಷ್ಟು ವರ್ಷ ಆ ಭಾಗದಲ್ಲಿ ಅಧ್ಯಕ್ಷರಾಗಿದ್ದರು. ಅವರ ಒಂದು ಮರಣಾನಂತರ ಅವರ ಅಳಿಯ ಮಂಜು ಪೂಜಾರಿಯವರು ಆ ಸ್ಥಾನವನ್ನು ಅವರು ವಹಿಸ್ಕೊಂಡಿದ್ದಾರೆ. ಮಂಜು ಪೂಜಾರು ನಮ್ಮ ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ನಾವು ನಡುಮನೆ ಕಮಲದವರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇವೆ. ಸಾಸ್ತಾನ ಗಿರೀಶ್ ಗಣೇಶ್ ಪೂಜಾರಿ. ಸಾಸ್ತಾನ ಗಿರೀಶ್ ಗಣೇಶ ಪೂಜಾರರ ಕೋಣಗಳು ಪಾಂಡೇಶ್ವರ. ಮೂಡಹಡು ಪಾಂಡೇಶ್ವರ. ನಿಮ್ಮೂರು ಅಭಿ ಅವರೇ? ಪಾಂಡೇಶ್ವರ. ಹೌದು, ನಮ್ಮದು ಎಲ್ಲ ನಮ್ಮದೇ. ಹೌದೌದು, ಕಂಬಳ ನಮ್ಮದೇ. ಹೌದು. ಕಂಬಳ ಪ್ರಾರಂಭಕ್ಕೆ ಸ್ವಲ್ಪ ಮಸಾಲೆ ಹಾಕಿದ್ದು ಗಣೇಶ್ ಪೂಜಾರ್. ಹೌದು, ಖಂಡಿತ ಅಭಿಯವರಿಗೆ ಖಂಡಿತ. ಬಿಡಿ ಬಿಡಿ ಬಿಡಿ, ಅಷ್ಟು ಸುಲಭಕ್ಕೆ ಬಿಡೋದಿಲ್ಲ ನಾವು, ಸಮಯಕ್ಕೆ ಸರಿಯಾಗಿ ಬಿಡ್ತೇವೆ. ಮಗ ಗಿರೀಶ ಪೂಜಾರಿ ಓರ್ವ ಪ್ರತಿಭಾ ಸಂಪನ್ನ ವಿದ್ಯಾಸಂಸ್ಥೆಯಲ್ಲಿ ಓದುವಂತ ಹುಡುಗ, ಎಳೆಯ ವಯಸ್ಸಲ್ಲಿ ಕಂಬಳಕ್ಕೆ ಧುಮುಕಿದ. ಅದೆಷ್ಟೋ ಚಕ್ಕರ್ ಕಂಬಳಕ್ಕೆ ಹಾಜರ್ ನಮ್ಮ ಗಿರೀಶ್ ಪೂಜಾರರು. ಕಂಬಳ ಅಂದ್ರೆ ಹಾಗೆ. ಮೂಡೋಡು ಅವರೇ ಬಿಡಿ. ಬಿಡ್ತೇವೆ. ಕೋಣ ಕೇಳೋದಿಲ್ಲ, ಪೂಜಾರರು ಕೇಳೋದಿಲ್ಲ. ನೀವು ಹತ್ರ ಇದ್ದೀರಿ ಅಲ್ಲ. ದಯವಿಟ್ಟು ಸಬ್ ಜೂನಿಯರ್ ವಿಭಾಗದವರು ಸಾಸ್ತಾನ ಬಹಳ ಕಡಿಮೆ ಟೈಮ್ ಇರುವವರು ದಯವಿಟ್ಟು ಎರಡನೇ ಅವಕಾಶಕ್ಕೆ ಬಾರದೆ ನಮ್ಮೊಂದಿಗೆ ಸಹಕರಿಸಿದ್ರೆ ಬಹಳ ಉತ್ತಮ. ಯಾಕಂತ ಆಸ್ಥಾನ ಪಾಂಡೇಶ್ವರ ಅಕ್ಕ. ಹಲೋ, ಪ್ರೋತ್ಸಾಹಧನ ಸ್ವೀಕರಿಸುವವರು ದಯವಿಟ್ಟು ಬಂದು ಚೀಟಿಯನ್ನು ಕೊಟ್ಟು ಪ್ರೋತ್ಸಾಹಧನ ಪಡೆಯಬೇಕಾಗಿ ವಿನಂತಿ. ಮಾತ್ರ ಎಲ್ಲ ಫೋಟೋ ತೆಗೆದಿದ್ದಾರೆ, ಎಲ್ಲ ಕಳಿಸಿಕೊಡಿ. ಎಲ್ಲ ತೆಗ್ದಿರಂತ್ರಿ? ಹೌದು, ತೆಗ್ದಿರಲ್ಲ. ಹಾ, ನಮ್ಮ ಅರವಿಂದ್ ಅವರಿದ್ದಾರೆ ಕಂಬಳದಲ್ಲಿ. ಇನ್ಸ್ಟಾಗ್ರಾಮ್ ಅಲ್ಲಿ ನಮ್ಮ ಕಂಬಳವನ್ನು ಹೆಚ್ಚಿಸುವುದು ಅರವಿಂದ್ ಪೂಜಾರಿ, ಅವರ ತಂಡ ನಮ್ಮೊಂದಿಗಿದೆ. ಈಗ ಯಾರ್ದು ಬಿಡ್ತೀರಿ ನೀವೀಗ? ಈಗ ಕೊಕ್ಕರಣೆ ಒಡ್ಡಪೆ ದಿವಂಗತ ಬಾಬಣ್ಣ ನಾಯಕರು, ಕ್ರಮ ಸಂಖ್ಯೆ 2. ಬಾಬಣ್ಣ ನಾಯಕರು ಕೂಡ ಹಾಗೆ ಸಾಕಷ್ಟು ವರ್ಷಗಳಿಂದ ಕಂಬಳದ ಕೋಣಗಳನ್ನು ಕಟ್ಟಿದಂತೆ ಯಜಮಾನಿಗೆ ಪಾಲು. ಈ ದಂಡೆ ಮೇಲೆ ಕೂತು ಈ ನೋಡೋದೇ ಅಂದ ಚಂದ. ಕಂಬಳವನ್ನು ನೋಡಿದ್ರೆ ಗ್ರಾಚಾರಗಳೆಲ್ಲ ದೂರ ಆಗ್ತದೆ, ದುಷ್ಟಶಕ್ತಿಗಳು ನಮ್ಮ ಹತ್ರ ಬರೋದಿಲ್ಲ. ಅಲ್ಲೇ ಬಾಬಾ ಪಡ್ಕೊಂಡಿದ್ದಾರೆ ನಡುಮನೆ ಕಂಬಳದಲ್ಲಿ. ಈಗಾಗಲೇ ನಡುಮನೆ ಕಂಬಳ, ಈ ಅದ್ದೂರಿಯ ಕಂಬಳವನ್ನು ತುಳುನಾಡ ವಾರ್ತೆ ಸಂಸ್ಥೆ ನೇರ ಪ್ರಸಾರದಲ್ಲಿ, ಹಾಗೆ ಸಾಕಷ್ಟು ಫೇಸ್ಬುಕ್, ವಾಟ್ಸಪ್, ಇನ್ಸ್ಟಾಗ್ರಾಮ್ ಅಲ್ಲಿ ಕ್ಲಿಕ್ಕಿಸಿಕೊಂಡು ಪನ್ನಗೆ ಹೆಬ್ಬಾರ್ ಭಟ್ಕಳ ಹಗ್ಗ ಹಿರಿಯ ಭಾಗದಲ್ಲಿ ಕ್ರಮ ಸಂಖ್ಯೆ 7 ಪನ್ನಗೆ ಹೆಬ್ಬಾರ್ ಭಟ್ಕಳ. ಪನ್ನಗೆ ಹೆಬ್ಬಾರ್ ಭಟ್ಕಳ ಇವರ ಕೋಣಗಳು. ಹಗ್ಗದ ಸವಾರಿಗನಾಗಿ ಶ್ರೀಕಾಂತ್ ಕೊಕ್ಕರಣೆ. ಏನು ತುರ್ತು ಸಭೆ ಅಂದ್ರೆ ನೀವು ಬಿಡ್ತಾ ಇಲ್ಲ. ಎಮರ್ಜೆನ್ಸಿ ಮೀಟಿಂಗ್ ನೀವು ಬಿಟ್ರೆ ನಾವು ಈ ಕಡೆ. ಪನ್ನಗೆ ಹೆಬ್ಬಾರ್ ಭಟ್ಕಳ ಪನ್ನಗೆ ಹೆಬ್ಬಾರ್ ಇವರ ಕೋಣಗಳು. ಭಟ್ಕಳ 11.54 ಈ ಸಂದರ್ಭದಲ್ಲಿ ನಮ್ಮೊಂದಿಗಿದ್ದಾರೆ ಅವರು ಯಜಮಾನರು, ಜಿಲ್ಲಾ ರಾಜ್ಯೋತ್ಸವವನ್ನು ಅಂದು ಪಡೆದುಕೊಂಡವರು. ಇಂದು ನಮ್ಮ ಜೊತೆ ಹಂಡಿಕೆರೆ ಮನೆತನದ ರಾಘವೇಂದ್ರ ಶೆಟ್ರು, ಕಂಬಳ ಕ್ಷೇತ್ರ. ಇದೆ ಅದಣ್ಣ, ಸ್ಪರ್ಧೆ ಇಲ್ಲ, ಮನೋರಂಜನೆ. ಯಾರ್ದು ಬಡಾಬೆಟ್ಟು ಕೆರಾಡಿ
ಅವಕಾಶ ಕೊಡ್ಲಿಲ್ಲಲ್ಲ. ಆಯ್ತು 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 ಕೊಡಿ, ಕೊಡಿ, ಕೊಡಿ ಬೇಗ. ಕೊಡಿ 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 ದೂರದ ಕೆರಾಡಿಯಿಂದ ಬಂದಿದ್ದಾರೆ. ಕೊಡಿ, ಕೊಡಿ, ಗಾಂಧಾರ ಕೊಡಿ, ನಡೆದಂತ ಕೊಡಿ. ಜಾಗ. ಸ್ಪರ್ಧೆಗೆ ಕೆರಾಡಿ ಇನ್ನೊಂದು- ಮಣ್ಣಿನಿಂದ ಬಂದಿದ್ದಾರೆ. ಒಂದು ಚಪ್ಪಾಳೆ. ಆ ಆಯ್ತು. ಕೆರಾಡಿಯಲ್ಲಿ ಕೂಡ ಕಂಬಳ ನಡೀತದೆ. ಆಯ್ತು ಅಲ್ಲ ಈಗ ಈಗಾಗಲೇ ಒಂದ್ಸರಿ ಓಡಿಸಿದವರಿಗೆ ಎರಡನೇ ಅವಕಾಶ ಕೊಡಬೇಡಿ. ಇಲ್ಲ ಇಲ್ಲ ಇಲ್ಲ, ಮೊದಲ ಅವಕಾಶ. ಹಾ. ಬಡಬೆಟ್ಟು ಕೆರಾಡಿ. ಕೆರಾಡಿ ಅವರು ಓಡಿಸಿ ಇಲ್ಲಿ ಬಂದು ಪ್ರೋತ್ಸಾಹಧನವನ್ನ ಪಡೆದುಕೊಂಡು ಒಂದು ಹೋಗಿಬಿಡ್ತಾರೆ. ಚಪ್ಪಾಳೆ ಕೊಡಬೇಕು ಪ್ರದರ್ಶನಕ್ಕಾಗಿ. ಹಾಗೆ ಕಂಬಳ ಉಳಿಸಿ ಬೆಳೆಸುವಲ್ಲಿ ಬಡಬೆಟ್ಟಿನ ಈ ತಂಡಕ್ಕೆ ಒಂದು ಚಪ್ಪಾಳೆ. ಎಳೆಯ ಪಡೆ ಕೆರಾಡಿ. ಓಡಿಸುವ ಹೆಸರಣ್ಣ ಅಣ್ಣಪ್ಪ ನಾಯ್ಕ್, ಮುಂಬೈ. ಕೆರಾಡಿ. ಹಲೋ, ಹೇಳಿ. ಹಗ್ಗ ಸೀನಿಯರ್ ಒಂದ್ ಜೊತೆ ಬರ್ಲಿಕ್ಕಿದೆ. ಬಿಡಿ ಅಣ್ಣ ಹೊತ್ತಾಗ್ತದೆ. ಅಲ್ಲ, ಕೆರಾಡಿ ಬಡಬೆಟ್ಟು ಮಿಂಚಿನ ಓಟ. ಒಂದು ಚಪ್ಪಾಳೆ ಕೊಡಬೇಕು. ಕೆರಾಡಿ ಬಡಬೆಟ್ಟು. ಆ ಕ್ರಮ ಸಂಖ್ಯೆ 6 ಹಗ್ಗ ಹಿರಿಯ ಧನ್ಯಶ್ರೀ ಅರ್ಜಿಲು ಕುಂಜಾಲು ಹರೀಶ್ ನಾಯ್ಕರ ಕೋಣಗಳು. ಅಭಿಜಿತ್ ಅವರೇ, ಬ್ರಹ್ಮಾವರದಲ್ಲಿ ಪ್ರತಿಷ್ಠೆಯ ಧನ್ಯಶ್ರೀ ಸಂಸ್ಥೆ ಫ್ಲೆಕ್ಸ್ ಉದ್ಯಮ. ಕಂಬಳದ ಮೇಲೆ ಅಪಾರ ಅಭಿಮಾನ. ಕ್ರಮ ಸಂಖ್ಯೆ 6 ಅರ್ಜಿಲ್ ಕುಂಜಾಲು ಧನ್ಯಶ್ರೀ ಹರೀಶ್ ನಾಯ್ಕ. ಪರಿಚಾರಕರ ಗಮನಕ್ಕೆ, ಅಲ್ಲಲ್ಲಿ ಹೊಡಿಲಿಕ್ಕಿಲ್ಲ, ಪ್ರೀತಿ ಮಾತ್ರ ಮಾಡಬೇಕು ಕಂಬಳದಲ್ಲಿ. ಇಲ್ಲಿವರೆಗೆ ನೀವು ಹೊಡಿದೆ ಸಹಕಾರ ಕೊಟ್ಟಿದ್ದೀರಿ. ಹೌದು, ಸುಪ್ರೀಂ ಕೋರ್ಟಿಗೆ ಹೋಗ್ತಾರೆ. ಹೌದೌದು, ಆಗ್ಲಿಕ್ಕೆ ಹೋಗಿ ದಯವಿಟ್ಟು ಯಾವುದೇ ಕೋಣಗಳಿಗೆ ಹೊಡೆಯುವಂತ ಒಂದು ಅಲ್ಲೇ ಅರ್ಜಿಲು ಕುಂಜಾಲು, ಅರ್ಜಿಲು ಕುಂಜಾಲು ಧನ್ಯಶ್ರೀ ಹರೀಶ್ ನಾಯ್ಕರ ಕೋಣಗಳು. 11:21. ಬಿಡಿ ಬಿಡಿ ಬಿಡಿ, ಅಕ್ಕ ಕೊಡಿ, ಅಲ್ಲಿ ಬಿಡಿ. ಯಾವ್ದಣ್ಣ ಇದು? 11:21. ಕೊಂಬು ಕೊಂಬು. ಅಣ್ಣ ಬ್ರೇಕ್ ಕೊಡಿ, ಅವ್ರಿಗೆ ಚಾ ಕೊಡಿ. ಹೌದು, ಈಗ ನಂಬರ್ 5 ಬಿಡ್ತಾ ಇರೋದು ಇದಲ್ಲ ಇದಲ್ಲ ಇದಲ್ಲ. ನಿಮ್ಗೆ ಅರಕೆ ಅರಕೆ ಅರಕೆ. ಬಿಡಿ ಬಿಡಿ, ಈಗ ಒಂದು ಬಾಕಿ ಇದೆಯಲ್ಲ, ಬಿಡಿ ಅದು. ಅರಕೆ ಅರಕೆ. ಅಲ್ಲ, ಇನ್ನು ಹರಕೆ ಬೇಡ. ಈಗ ಯಾವ್ದು ಕಾಂಪಿಟೇಷನ್ ಇದೊಂದು ಬಾಕಿ ಇದ್ದದ್ದು ಬಿಡಿ. ಸಸಿಟ್ಲ ಅವರದ್ದು ಬಿ ಇದೆಯಲ್ಲ. ಹೌದು, ಬಿಡ್ತಾ ಬಿಡ್ತೇವೆ. ಒಂದು ಬರ್ತಾ ಇದೆ, ಹಾ, ಒಂದು 5 ನಿಮಿಷ. 5 ಬಹಳ ಆಯ್ತು ಟೈಮ್. ಸಬ್ ಜೂನಿಯರ್ ಬಿಡ್ಬೋದಾ? ಹಕ್ಕದವರು ಓಡಿಸೋರು ಬರ್ಲಿಲ್ಲ. ಆಯ್ತಾಯ್ತು, ಸಬ್ ಜೂನಿಯರ್ ಬಿಡಿ. ಬಿಡುದಾ? ಬಿಡಿ. ಎಸ್, ಸಬ್ ಜೂನಿಯರ್. ಹಾ, ಸಬ್ ಜೂನಿಯರ್ ಪಟ 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 ಆಗ್ಬೇಕು. ಈಗ ಅರ್ಧ ಗಂಟೆ ಒಳಗೆ ಮುಗಿಬೇಕು. ದೇವದಾಸ್, ಅರ್ಧ ಗಂಟೆ ಒಳಗೆ ಮುಗಿಬೇಕು. ಹಲೋ, ಹೇಳು. ನಂಬರ್ 5 ದ್ವಿತೀಯ ಅವಕಾಶ ವರಶ್ರೀ ವಾದಿರಾಜ ಹಾಲಾಡಿ. ವರಶ್ರೀ ವಾದಿರಾಜ ಹಾಲಾಡಿ ದ್ವಿತೀಯ ಸುತ್ತಿನಲ್ಲಿ. ಕೆಲ ದಶಕಗಳ ಹಿಂದೆ ಸಾಕಷ್ಟು ಬಹುಮಾನ ಪಡೆದಂತ ಯಜಮಾನರು ವರುಣ್ ವರಶ್ರೀ ವಾದಿರಾಜ ಹಾಲಾಡಿ ಅವರು. ಈ ವರ್ಷ ಎಳೆಯ ಕೋಣದ ಯಜಮಾನಿಕೆ ಪಾಲು. ಅಲ್ಲ, ವರಶ್ರೀ ವಾದಿರಾಜ ಹಾಲಾಡಿ. ಹಾಲಾಡಿ ವರಶ್ರೀ ವಾದಿರಾಜ ಹಾಲಾಡಿ 12.61. 11.12. 12.61. ಇದೀಗ ಸ್ಪರ್ಧೆಯಲ್ಲಿ ಕ್ರಮ ಸಂಖ್ಯೆ 22 ಸಬ್ ಜೂನಿಯರ್ ಜೂನಿಯರ್. ಕ್ರಮ ಸಂಖ್ಯೆ 22 ಸುಬ್ರಾಯ್ ನಾಯ್ಕ್, ದಿವಂಗತ ಸಂಜೀವ ಪೂಜಾರಿ, ಕಳೆಯಿತ್ಲು ಕೆರಗಾಲು ನಾಯಕನಕಟ್ಟೆ. ಕ್ರಮ ಸಂಖ್ಯೆ 21 ಅಣ್ಣ, ನೀನು 22 ದಿವಂಗತ ಸಂಜೀವ ಪೂಜಾರಿ, ಕಳೆಯಿತ್ಲು ಕೆರಗಾಲು. 22 12.13. ನೀವು ನಂಬರ್ 1 ಹೇಳ್ತೀರಿ ಮಾರ್ರೆ, ಬೇರೆ ಓದಿ ಹೇಳ್ತಾ ಇದ್ರಿ. ಜೋಡ್ಕೆರೆ ತರ ಮಾಡ್ತಾ ಇದ್ದಾರೆ ಸ್ವಲ್ಪ. ಈಗ ಸಬ್ ಜೂನಿಯರ್ 4 ಇನ್ನು ಹೆಚ್ಚು ನಂಬರ್ ಹೇಳಬೇಡಿ. ಎಲ್ಲ ಶ್ರೀ ಸಂಕುಮಾಸತಿ ಸಂಕದಗುಂಡಿ ಶಿರೂರು. ಇದೀಗ ಓಡಿ ಬರ್ತಿರುವಂತ ಕೋಣ ಸಂಕುಮಾಸತಿ ಶಿರೂರು ಸಂಕದಗುಂಡಿ. ಕಾಮತ್ರೆ ಹೇಳಿ. ತುರ್ತು. ಹೌದು,
ಕ್ರಮ ಸಂಖ್ಯೆ 4 ಸಂಕು ಮಹಾಸತಿ ಸಂಕದಗುಂಡಿ ಶಿರೂರು. ಆರಂಭಿಕ ನಿಶಾನೆಗಾರರಾಗಿ ವಿಶ್ವನಾಥ ಪ್ರಭುಗಳು. ಶಿರ್ವ ಅವರೊತ್ತಿಗೆ ಜೊತೆಯಲ್ಲಿ ದೇವದಾಸ್ ಹೊಸಕೆರೆ. ಈ ಕರೆಯಲ್ಲಿ ಹೊಸಕೆರೆ. ಹೌದು. ಬಿಳಿ ಅಂಗಿ ಹಾಗೆ ಇದೆ. ಯಾರದ್ದು? ವಿಶ್ವನಾಥ್ ಪ್ರಭುಗಳದ್ದ. ಶ್ರೀ ಸಂಕುಮಾಸತಿ ಸಂಕದಗುಂಡಿ ಶಿರೂರು. ಅಣ್ಣ ಕ್ರಮ ಸಂಖ್ಯೆ 4 ಸಂಕುಮಾಸತಿ ಬಿಡಿಯಣ್ಣ. ಬಿಡ್ತೇವೆ. ಅಬ್ಬಬ್ಬಾ ದಷ್ಟ ಪುಷ್ಟ. ಇದೇ ಬರುವ 7ನೇ ತಾರೀಕು ಡಿಸೆಂಬರ್ ಆದಿತ್ಯವಾರ ದಿವಸ ತೋನ್ಸೆ ಪಡುಮನೆ ಕಂಬಳ ಜರುಗಲಿಕ್ಕಿದೆ. ಅದಕ್ಕೆ ಎಲ್ಲ ಕಂಬಳ ಅಭಿಮಾನಿಗಳನ್ನು ಹಾಗೂ ಮಾಲಕರನ್ನ ಆಹ್ವಾನಿಸ್ತಾ ಇದ್ದೇವೆ. ಶ್ರೀನಿಧಿ ಮಣ್ಣೂರು ಅಲ್ಲಿ ಪರಿಚಾರಕರಿಗೆ ಕಾರ್ಡ್ ಕೊಡ್ತೇವೆ. ಇನ್ನು ಓಡ್ಲಿಕ್ಕಿಲ್ಲ, ನೋಡ್ಲಿಕ್ಕೆ ಮಾತ್ರ. ಇದೇ ಡಿಸೆಂಬರ್ 7ನೇ ತಾರೀಕು ಆದಿತ್ಯವಾರ ತೋನ್ಸೆ ಪಡುಮನೆ ಕಂಬಳ ನಡೀಲಿಕ್ಕಿದೆ. ಎಲ್ಲ ಕಂಬಳ ಮಾಲೀಕರಲ್ಲಿ ವಿನಂತಿ, ಹೆಚ್ಚಿನ ಸಂಖ್ಯೆಯಲ್ಲಿ ಸಂಕುಮಾಸತಿ ಸಂಕದಗುಂಡಿ ಶಿರೂರು. ಸಂಕುಮಾಸತಿ ಸಂಕುಮಾಸತಿ ಸಂಕದಗುಂಡಿ ಶಿರೂರು. 11.41 11.41 11.41. ಇದೀಗ ಸಬ್ ಜೂನಿಯರ್ ಕ್ರಮ ಸಂಖ್ಯೆ 17 ಸೆನ್ಸರ್ ಸಿದ್ಧತೆಯಲ್ಲಿದೆ. ದಿವಂಗತ ಬಾಬಣ್ಣ ನಾಯಕ್ ಕೊಕ್ಕರಣೆ ಒಡ್ಡಾಪೆ. ದಿವಂಗತ ಬಾಬಣ್ಣ ನಾಯಕ್ ಕೊಕ್ಕರಣೆ ಒಡ್ಡಾಪೆ ಇವರ ಕೋಣಗಳು ಸಿದ್ಧತೆಯಲ್ಲಿವೆ. ಕ್ರಮ ಸಂಖ್ಯೆ 17. ಬಿಡಿ ಬಿಡಿ ಬಿಡಿ. ಕ್ರಮ ಸಂಖ್ಯೆ 17 ಬಾಬಣ್ಣ ನಾಯಕ ಕೊಕ್ಕರ್ಣೆ ಒಡ್ಡಾಪೆ. ನಿಮಗೆ ಕೊಟ್ಟ ಸಮಯ ಮುಗಿತಾ ಇದೆ. ಹೌದೌದು, ಓಟಗಾರರು ಗಮನಿಸಿಕೊಳ್ಬೇಕು. ಓಡಿಸುವವರು ಬಾಬು ನಾಯಕ್ ಇಲ್ಲಿ ಬೇಕಾಗಿದ್ದಾರೆ. ಮತ್ತೆ ದಯವಿಟ್ಟು ಕೊಕ್ಕರಣೆ ಒಡ್ಡಾಪೆ ಬಾಬಣ್ಣ ನಾಯಕರಿವರ ಕೋಣಗಳು. ಮೊದಲ ಸುತ್ತಲ್ಲಿ 11.72 ಆದ್ರೆ ಈ ಸುತ್ತಲ್ಲಿ 11.22 11.22. ಇನ್ನೊಂದು ಹಗ್ಗ ಕಿರಿ ಭಾಗ ಕ್ರಮ ಸಂಖ್ಯೆ 2 ಸಿದ್ಧತೆಯಲ್ಲಿವೆ. ಹಗ್ಗ ಕಿರಿ ಭಾಗ ನೀರಜಾತ್ಮಜ್ ಬಾರ್ಕೋರು. ಅಭಿ ಅವ್ರೆ ಹೇಳಿ. ನಾಳೆ ಒಂದು ಕಂಬಳ ಉಂಟು. ತಲ್ಲೂರು ಗುಲ್ವಾಡಿ ಎಲ್ಲ ಬರ್ಬೇಕು ನೀವು. ನಮ್ಗೆ ರಜೆ ಇಲ್ಲ. ಅಲ್ಲದೆ ಕ್ವಾಣದ ಮಾಲೀಕರಿಗೆ ನೀವು ಬಿಟ್ರು. ನೀರಜಾತ್ಮಜ್ ಬಾರ್ಕೋರು ಶ್ರೀ ಬಿ ಶಾಂತರಾಮ ಶೆಟ್ಟರ ಕೋಣಗಳು. ಆತ್ಮಜ್ ನೀರಜ್ ಬಾರ್ಕೋರು ಮೊದಲ ಸುತ್ತಲ್ಲಿ 10.82 10.60 10.60. ಒಂದು ಚಪ್ಪಾಳೆ ಕೂತ್ಬೇಕು. ಮೊದಲ ಸುತ್ತಲೇ 10.82. ಇದೀಗ ಸಾಧನೆಯ ಹಾದಿಯಲ್ಲಿ 10.60. ಇದೀಗ ಹಗ್ಗ ಹಿರಿಯ ಭಾಗ ಸ್ಪರ್ಧೆ ಕಣದಲ್ಲಿ ದಿವಂಗತ ವೆಂಕಟ ಪೂಜಾರಿ ಸಸಿತ್ಲು ಬೈಂದೂರು ಬಿ ಸೆನ್ಸಸ್ ಸಿದ್ಧತೆಯಲ್ಲಿವೆ. ಬೈಂದೂರು ಎಕ್ಸ್ಪ್ರೆಸ್ ನೀವೆಲ್ಲ ನೋಡ್ತಿರ್ಬೋದು. ಬಲಾಢ್ಯ ಕೂಡ ಈ ವರ್ಷದ ಋತುಮಾನದಲ್ಲಿ ಬಹುಮಾನಗಳ ಮೇಲೆ ಬಹುಮಾನ. ವೆಂಕಟ ಪೂಜಾರಿ ಸಸಿತ್ಲು ಬೈಂದೂರು. ಕಲ್ಚಾಪುರದ ಹತ್ರ ಬರ್ಲಿ. ವೆಂಕಟ ಪೂಜಾರಿ ಸಸಿತ್ಲು ಬೈಂದೂರು ಬಿ.
ಈ ಕೋಣಗಳ ಸಾಕ್ಲಿಕ್ಕೆ ಸಾಕಷ್ಟು ಶ್ರಮ ಇದೆ, ಸಾಕಷ್ಟು ಯಾವ್ದು ಈಗ ಆದಾಯ ಬೇಕು. BMW ಆಡಿ ಏನ್ ಬೇಕಾದ್ರೂ ಸರ್ವಿಸ್ ಮಾಡಬಹುದು. ವೆಂಕಟ ಪೂಜಾರಿ ಸಸಿತ್ಲು ಬೈಂದೂರು ಬೈಂದೂರು ವೆಂಕಟ ಪೂಜಾರಿ ಸಸಿತ್ಲು 11.02 11.02 ಕ್ರಮ ಸಂಖ್ಯೆ 12 ಸಬ್ ಜೂನಿಯರ್. ಕ್ರಮ ಸಂಖ್ಯೆ 12 ಸಬ್ ಜೂನಿಯರ್. ಗಿರಿಜಾ, ರೋಡ್ ಲೈನ್ಸ್, ಕೋಟ, ಗಾಡಿ, ಕುಸಪೂಜಾರಿ ಅವರ ಕೋಣಗಳು, ಎಳೆಯ ಕೋಣಗಳು. ಕೋಟ, ಗಿರಿಜಾ, ರೋಡ್ ಲೈನ್ಸ್, ಎಳೆಯ ಕೋಣಗಳು. ಚಪ್ಪಾಳೆ ಕೊಡಬೇಕು ಭೋಜ ಪೂಜಾರಿ ಅವರ ಯಜಮಾನಿಕೆ. ಬಡಗಲ್ಲೇ ಎಳೆಯ ಕೋಣಗಳು ಸಾಕಿ ತೆಂಕಿಗೆ. ಹಲೋ 12.28 12.28 ಚಪ್ಪಾಳೆ ಕೊಡಬೇಕು. ಮೊದಲ ಅವಕಾಶದಲ್ಲಿ 12.40. ಹಲೋ ಹೇಳಿ. ಕ್ರಮ ಸಂಖ್ಯೆ 13 ನಾಗಲಕ್ಷ್ಮಿ ವಸುಚಂದ್ರ ನಿಲಯ, ಕನ್ನಾರು ಪೇತ್ರಿ ಕನ್ನೋತೀರ್ಥ. ಯಾವ್ದಣ್ಣ? ಗೋಪಾಲ್ ನಾಯ್ಕ್ ಕಲ್ಬಾಡಿ. 13 ಗೋಪಾಲ್ ನಾಯ್ಕ್ ಕಲ್ಬಾರಿ ಗುಬ್ಬಿಗುಡ್ಡೆ. 12.37 ಸಬ್ ಜೂನಿಯರ್ 11 ಇದೀಗ ಸಿದ್ಧತೆಯಲ್ಲಿವೆ. ಉದಯ ನಾಯ್ಕ್ ಸೂರಾಲು ಗುಂಡಿಬೈಲು. ಕ್ರಮ ಸಂಖ್ಯೆ ಹೇಳಿಪ್ಪ. ಉದಯ ನಾಯ್ಕ್ ಸೂರಾಲು ಗುಂಡಿಬೈಲು. ಕ್ರಮ ಸಂಖ್ಯೆ ಹೇಳಿ. 11 11 11 ಉದಯ ನಾಯ್ಕ್ ಸೂರಾಲು ಗುಂಡಿಬೈಲು. ಕಾಮತ್ರೆ ಹೇಳಿ. ಹಲೋ ಹೌದು 11 ನೋಟ್ ಆಯ್ತು, ಬಿಡಿ ನೀವು. ಅದೇ 11 ಸಾಗ್ಲಿ. ಹಾ, ಸೂರಾಲು ಗುಂಡಿಬೈಲು ಒಳಬೈಲು ಉದಯ ನಾಯಕರ ಕೋಣಗಳು. ಕರಿಷ್ಮಾ ಬಿಡು. ಉದಯ ನಾಯ್ಕ ಸೂರಾಲು ಗುಂಡಿನ ಬೈಲು. ಸ್ವಲ್ಪ ಒಳ ಬೈಲ, ಗುಂಡಿ ಬೈಲ. ಸ್ವಲ್ಪ ಒಳ ಬೈಲಲ್ಲ ಇದು. ಬಿಡಿ ಬಿಡಿ. ಹಾ, ಕತ್ಲಾಯ್ತ. ತುರ್ತು ಸಭೆ ಕಾಣಿ ಲೈಟ್ ಎಲ್ಲ ಹಾಕಿ ಆಯ್ತ. ಅದು ಡೆಮೋ. ನೀವು ಬೆಳಗ್ಗೆ ಮಾಡ್ತೀರಿ ಗೊತ್ತಾಯ್ತು. ಕಂಬಳ ಹಾ, ಗುಂಡಿಬೈಲು ಸೂರಾಲು ಉದಯ ನಾಯಕರ ಕೋಣಗಳು. ಸೂರಾಲು ಗುಂಡಿ ಬೈಲು ಸೂರಾಲು ಅರಮನೆ. ಉದಯ ನಾಯಕ್ 12.73 12.73 ಇದೀಗ ಸಬ್ ಜೂನಿಯರ್ ಕ್ರಮ ಸಂಖ್ಯೆ 9. ಹಲೋ ಹೇಳಿ. ಕಾಮತ್ರ ಹೇಳಿ. ಈ ಕೋಣ ನೋಡಿ, ಕೋಣದ ಓಟಗಾರ ನೋಡಿ. ಈಗ ಆಯ್ತಾಯ್ತು. ಅಂದ ಚಂದ. ನಡೂರು ಖಂಡಿಕೆ ಸ್ವಸ್ತಿಶ್ರೀ ಪರೀಕ್ಷಿತ ಪೂಜಾರಿ. ನಡೂರು ಖಂಡಿಕೆ ಸ್ವಸ್ತಿಶ್ರೀ ಪರಿಶಿಷ್ಟ ಪೂಜಾರನ ಕೋಣಗಳು. ಓಡಿಸುವವರು ಸುನಿಲ್ ನಾಯಕ್. ಕೋಣಕ್ಕೆ ತಕ್ಕ ಓಟಗಾರ. ಒಂದು ಚಪ್ಪಾಳೆ ಕೊಡಬೇಕು ಅಣ್ಣ. ಫುಲ್ ಜಪ್ಲಿಕ್ಕಿಲ್ಲ, ಮಿಷನ್ ಬಂದಿದೆ. 13.06 13.06 ಹಗ್ಗ ಕಿರಿ ಭಾಗ. ಕ್ರಮ ಸಂಖ್ಯೆ 25 ಕ್ರಮ ಸಂಖ್ಯೆ 25 ಬಾರ್ಕೂರು ನಾಗರಮಠ ಆಯ್ತ ಪೂಜಾರಿ ಎ ಕೋಣಗಳು. ಬಾರ್ಕೂರು ನಾಗರಮಠ ಆಯ್ತ ಪೂಜಾರಿ ಎ ಕೋಣಗಳು ಹಗ್ಗ ಹಿರಿಯ ವಿಭಾಗದಲ್ಲಿ. ಬಾರ್ಕೂರು ನಾಗರಮಠ ಆಯ್ತ ಪೂಜಾರಿ ಅವರ ಎ ಕೋಣಗಳು. ಈ ವರ್ಷದ ನಡುಮನೆ ಕಂಬಳದಲ್ಲಿ 2 ಜೊತೆ ಕೋಣಗಳಂತಂದಂತ ಯಜಮಾನಿಕೆ ಪಾಲು ಬಾರ್ಕೂರು ಆಯ್ತ ಪೂಜಾರಿ ಇವರಿಗೆ ಸಲ್ತದೆ. ಈಗಾಗಲೇ 32,274 ಕ್ಯೂಸೆಕ್ ನೀರು ಒಳಹರಿವು. ದಯವಿಟ್ಟು ಮತ್ತೊಂದು ವಿನಂತಿ, ಹೆಚ್ಚಿಗೆ ಟೈಮ್ ಮತ್ತೋರ್ವ ಓಟಗಾರ ತೆಗೆದುಕೊಂಡು ಓಡಿರುವಂತಹ ಪುಟ್ಟ ಜೂನಿಯರ್ ವಿಭಾಗದ ರಾಘವೇಂದ್ರ ಕೋಣದ ಮಾಲಕರು ಓಡಿಸಲಿಕ್ಕೆ ಮನಸ್ಸಿದ್ದಲ್ಲಿ ಇಲ್ಲದಿದ್ದಲ್ಲಿ
ದಯವಿಟ್ಟು ಕೂಪನ್ ಅನ್ನು ಕೊಡಿದು ಪ್ರೋತ್ಸಾಹ ಧನವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಹಲೋ, ಹೇಳಿ ಹೇಳಿ ಬೇಗ. ಬಾರ್ಕೂರು ನಾಗರಮಠ ಐತ ಪೂಜಾರಿ ಏ. ಐತ ಪೂಜಾರಿ ಏ ಅಂತ ಇದ್ರಿ ಬಿಡ್ಲಿಲ್ಲ ನೀವು, 2 ಸಾರಿ ಆಯ್ತು. ಏ ಅಂದ್ರೆ ಒಂದನೇ ಬಾರ್ಕೋರು ಐತ ಪೂಜಾರಿ. ಆ ಪಾದರಕ್ಷೆ ಎಲ್ಲ ಮೇಲಾಕಿ ಕೂತ್ಕೊಳ್ಬೇಕಾಗ್ತದೆ, ಸ್ವಲ್ಪ ಗಮನಿಸ್ಕೊಳ್ಬೇಕು. ಇದು ಪುಣ್ಯಭೂಮಿ ಬಾರ್ಕೋರು. ಮೇಲ್ಭಾಗದಲ್ಲಿ ಕೂತವರ ಗಮನಕ್ಕೆ. ಬಾರ್ಕೋರು ಐತ ಪೂಜಾರಿ ನಾಗರಮಠ. ನಾಗರಮಠ ಬಾರ್ಕೋರು ಐತ ಪೂಜಾರಿ. ಬಾರ್ಕೂರು ನಾಗರಮಠ ಐತ ಪೂಜಾರಿ 13.30. ಬಾರ್ಕೂರು ನಾಗರಮಠ ಐತ ಪೂಜಾರಿ 13.30. ಮುಂದಿನ ತಯಾರಿ ಯಾರು? ಕ್ರಮ ಸಂಖ್ಯೆ 12 ಹಗ್ಗ ಕಿರಿ ಭಾಗ 12 ದೊಡ್ಡಯ್ಯ ಪೂಜಾರಿ ಗುರಮಕ್ಕಿ. ದೊಡ್ಡಯ್ಯ ಪೂಜಾರಿ ಗುರಮಕ್ಕಿ ಬೈಂದೂರು. ಬೈಂದೂರು. ಬೈಂದೂರು ಅವರು ಬಂದ್ರು. ದೊಡ್ಡಯ್ಯ ಪೂಜಾರಿ ಗುರಮಕ್ಕಿ. ಸಮಯ 11.41. 11.41. ಗುರಮಕ್ಕಿ. ದೊಡ್ಡಯ್ಯ ಪೂಜಾರಿ ಗುರಮಕ್ಕಿ. ಗುರಮಕ್ಕಿ ಬೈಂದೂರು. ಇದೀಗ ಸ್ಪರ್ಧಾ ಕಣದಲ್ಲಿ ಸಬ್ ಜೂನಿಯರ್ ಕ್ರಮ ಸಂಖ್ಯೆ 18. ಕ್ರಮ ಸಂಖ್ಯೆ 18 ಸಬ್ ಜೂನಿಯರ್ ವಿಭಾಗದಲ್ಲಿ ಅಹಾನ್ನ ಅಭಿಯಾನ ಅಲ್ಬಾಡಿ ತೊನ್ನ 08. ಹಲೋ, ಹೇಳಿ. ಇದೀಗ ಹೋದ ಕ್ರಮ ಸಂಖ್ಯೆ. ಹಲೋ, ಹೇಳಿ. ಒಂದು ನಿಮಿಷ. ಇಲ್ಲಿ 3 ಜನ ಕ್ರಮ ಸಂಖ್ಯೆ ಹೇಳ್ತಾರೆ ಅಣ್ಣ, ನಮ್ಗೆ ಗಮನಿಸ್ಕೊಳ್ಬೇಕು. ಇದೀಗ ಹೋದ ಯಜಮಾನರ ಹೆಸರೇನು? ಹಲೋ, ಇದೀಗ ಬಂದ ಕೋಣದ ಯಜಮಾನರ ಹೆಸರು ಒಂಚೂರು. ಇದೀಗ ಹೋದ ಕೋಣದ ಯಜಮಾನರ ಹೆಸರು ಬೇಕಾಗಿದೆ. ಈಗ ಓಡಿದ್ದು ಕಮತ್ರೆ, ಹೇಳಿ ಅಣ್ಣ. ಈಗ ಬಂದ ಕೋಣದ ಯಜಮಾನರ ಹೆಸರು ಒಂಚೂರು ಹೇಳಿ, ಇಲ್ಲಿ ಮಿಸ್ ಮಾಡಿದ್ದಾರೆ. ಅಲ್ಲ, ನನಗೆ ನಂಬರ್ ಹೇಳ್ಬೇಕಲ್ಲ ನೀವು. ನಂಬರ್ 2 ನಂಬರ್ ಹೇಳಿದ್ದಾರೆ ಅವರು. 18 15. ಇದೀಗ ಜೂನಿಯರ್ 18. 18 ಹೌದು. ಅಹನ ಅನನ್ಯ ಅಲ್ಬಾಡಿ ತೊಗರ್ಸೆ. ಇದೀಗ 18 ಕ್ರಮ ಸಂಖ್ಯೆ ಅಹಾನ್ಯ ಅಭಿಯಾನ ಅಲ್ಬಾಡಿ ತೊನ್ನಾಸೆ. ಇದೀಗ ಬರುತ್ತಿರುವ ಕೋಣ 15ಕ್ಕೆ ಹಾಕೋದು. ತೊನ್ನಾಸೆ. ಒಂದು ನಂಬರ್ ಹೇಳುದು ಬೇಡದಿದ್ದೆ. 14.50. ಹಲೋ, ಹೇಳಣ್ಣ, ನಂಬರ್ ಹೇಳು. ಸಬ್ ಜೂನಿಯರ್ ಇದೀಗ ಸಿದ್ಧತೆಯಲ್ಲಿ 14 ಚಂದ್ರದೇವಾಡಿಗ ನಾಗೂರು ಕೊಲ್ತೋಡು ಮನೆ. ಕ್ರಮ ಸಂಖ್ಯೆ 14 ಚಂದ್ರದೇವಾಡಿಗ ನಾಗೂರು ಕಲ್ತೋಡ್ಮಿ ಮನೆ. ಕ್ರಮ ಸಂಖ್ಯೆ 14 ಸುನಿಲ್ ನಾಯ್ಕ್ ಹಗ್ಗದ ಸವಾರಿಗ. ಕೋಣಕ್ಕೆ ತಕ್ಕ ಓಟಗಾರ, ಒಂದು ಚಪ್ಪಾಳೆ ಕೊಡಬೇಕು. ಬಹು ಬೇಡಿಕೆ ಓಟಗಾರರು. ಹದಿನಾಲ್ಕು 47. ಹಲೋ, ಹೇಳಿ ಹೇಳಿ. ಕ್ರಮ ಸಂಖ್ಯೆ 27 ಸಬ್ ಜೂನಿಯರ್ ದಿವಂಗತ ಶೀನ ಪೂಜಾರಿ ಕೋಟ ಮಣೂರು ಪಡುಕೆರೆ. ಕ್ರಮ ಸಂಖ್ಯೆ 27 ದಿವಂಗತ ಶೀನ ಪೂಜಾರಿ ಕೋಟ ಮಣೂರು ಪಡುಕೆರೆ. ಅಣ್ಣ, ಅದೇ ಶೀನ ಪೂಜಾರಿ ಕೋಟ ಮಣೂರು ಪಡುಕೆರೆ. ಮೊದಲ ಅವಕಾಶದಲ್ಲಿ 12.20 ಸಾಧನೆ. ಇದೀಗ ದ್ವಿತೀಯ ಅವಕಾಶ ದಿವಂಗತ ಶೀನ ಪೂಜಾರಿ ಮಣೂರು ಪಡುಕೆರೆ. ಸಾಕಷ್ಟು ವರ್ಷಗಳಿಂದ ಕೋಣಗಳ ಕಟ್ಟಿದಂತ ಯಜಮಾನರು ದಿವಂಗತ ಶೀನ ಪೂಜಾರಿಯ ಮನೆತನ. ಇವತ್ತು ಕಂಬಳ ಅಂತ ಬಾರ್ಕೂರಲ್ಲೆಲ್ಲ ಪಾಯಸ ಮಾಡಿದಾರಂತೆ. ಪರಿಮಳ ಕಾಮತ್ರೆ, ಹೇಳಿ ಹೇಳಿ. ದಿವಂಗತ ಶೀನ ಪೂಜಾರಿ ಮಣೂರು ಪಡುಕೆರೆ. ಬಿಡಿ ಬಿಡಿ.
ಕುಡಿ ಕುಡಿ. ಬಾನೆತ್ತರಕ್ಕೆ ಜಿಗೇಬಲ್ಲ ಕೋಣಗಳು ನಮ್ದು. ನಿಖಿಲ್ ತಡ ಮಾಡಬೇಡಿ, ತಡ ಮಾಡಬೇಡಿ, ಕತ್ತಾಯ್ತು. ನಿಖಿಲ್ ಎಲ್ಲಿದ್ಯಪ್ಪ? ಇಲ್ಲಿದ್ದ. ಹಲೋ ಹೇಳಿ. ಬಿಡ್ತೇವೆ. ಸಮಯ ಮೀರ್ತಾ ಇದೆ. ಮಣೂರು ಅಲೆ ಕೊಟ್ಟ. ಮಣೂರು ದಿವಂಗತ ಶೀನ ಪೂಜಾರಿ ಕೊಟ್ಟ. 13.78. ಜೂನಿಯರ್ 27 ಕ್ರಮ ಸಂಖ್ಯೆ. ಶ್ರೀ ಜೈನಜಟ್ಟಿಗೇಶ್ವರ ಡ್ರೈವರ್ ಮಂಜು, ಕೊಡೇರಿ. ಡ್ರೈವರ್ ಮಂಜು ಸ್ವಲ್ಪ ಇಲ್ಲಿ ವೇದಿಕೆ ಹತ್ರ ಬರಬೇಕು. ಜೈನಜಟ್ಟಿಗೇಶ್ವರ ಅನುಗ್ರಹ ಕೊಡೇರಿ ಮೊದಲ ಸುತ್ತಲ್ಲಿ 11.36 ಸಾಧನೆ. ಇದೀಗ ದ್ವಿತೀಯ ಸುತ್ತು. ಜೈನ ಜಟ್ಟಿಗೇಶ್ವರ ಹಗ್ಗ ಕಿರಿ ವಿಭಾಗ ಅನುಗ್ರಹ ಕೊಡೇರಿ. ಕೊಡೇರಿ ಜೈನ ಜಟ್ಟಿಗೇಶ್ವರ ಅನುಗ್ರಹ 11.29. 11.29. ಹಲೋ ಹೇಳಿ ಹೇಳಿ. ಸಿದ್ಧತೆಯಲ್ಲಿವೆ ಕ್ರಮ ಸಂಖ್ಯೆ 25 ಸಬ್ ಜೂನಿಯರ್. ಕ್ರಮ ಸಂಖ್ಯೆ 25 ಸಬ್ ಜೂನಿಯರ್. ಹಲೋ ಆಕಾಶ್ ಜೋಗಿನ ಮನೆ, ಆಶಿಕಾನ ಜೋಗನ ಮನೆ, ಸುಬ್ರಹ್ಮಣ್ಯ ನಾಯ್ಕ್ ಭಟ್ಕಳ. ಅಭಿ ಅವರೇ ಹೇಳಿ. ಕಂಬಳ ಲೈವ್ ನೋಡುವವರಿಗೆ ನಾ ಮುಂದ ಪುಟ್ಟ ಅಂತ ಹೇಳೋದು ಎಲ್ರಿಗೂ ಗೊತ್ತುಂಟು. ಹಲೋ, ಪುಟ್ಟ ಕಂಬಳದ ಅಭಿಮಾನಿಗಳಿಗೆ ಎಲ್ರಿಗೂ ಗೊತ್ತುಂಟು. ಹೌದು. ಅದರ ಮಾಲಕರಾದ ವಿಶ್ವನಾಥ್ ಪೂಜಾರಿ ಅವರು ಬಂದಿದ್ದಾರೆ. ಅವರಿಗೆ ಕಂಬಳದ ಮನೆಯವರ ಪರವಾಗಿ ಹೃತ್ಪೂರ್ವಕ ಸ್ವಾಗತ ಬಯಸ್ತಾ ಇದ್ದೇವೆ. ಧನ್ಯವಾದಗಳು. ಮಂಜು ನಿತೇಶ್ ಹೆಗಡೆ ಉಳ್ಳೂರು ಕಂದಾವರ ತೆಗೆದುಕೊಂಡ ಸಮಯ 12.99. 12.99. ಹಗ್ಗ ಕಿರಿಭಾಗ ಸ್ಪರ್ಧೆಯ ಕಣದಲ್ಲಿ 21 ಸುಬ್ರಹ್ಮಣ್ಯ ನಾಯ್ಕ್ ಅಂಕ್ರಾಲು, ಮುದ್ದೂರು ಅಂಕ್ರಾಲು ಸುಬ್ರಹ್ಮಣ್ಯ ನಾಯ್ಕ್ ಕಾಮತ್ರೆ. ಹೇಳಿ. ಸ್ವಲ್ಪ ಹೊಡೆತ ಕೊಡಬೇಕು. ಅಲ್ಲ, ಹೊಡೆತ ನೀವು ಕವಣ ಬಿಡದೆ ನಾನು ಹೊಡೆತೆ ಅಂತ ಮಾಡುದಿಲ್ಲ. ಹತ್ತಿರದವ್ರಿಗೆ ಹೊಡಿಕೆ ನಾನು ಅಷ್ಟೇ. ಸುಬ್ರಹ್ಮಣ್ಯ ನಾಯ್ಕ್ ಅಂಕ್ರಾಲು ಮುದ್ದೂರು. ಸುಬ್ರಾಯ ನಾಯ್ಕ್ ಅಂಕ್ರಾಲು ಮುದ್ದೂರು ಕ್ರಮ ಸಂಖ್ಯೆ 21 ಹಗ್ಗ ಕಿರಿಯ ವಿಭಾಗ ಈಗಾಗಲೇ ತಯಾರಿಯಲ್ಲಿ. ಅಂಕ್ರಾಲು ಮುದ್ದೂರು ಸುಬ್ಬಯ್ಯ ನಾಯ್ಕ್. ಸುಬ್ರಹ್ಮಣ್ಯ ನಾಯ್ಕರ ಕೋಣಗಳು. ಕಾಮತ್ರೆ ಹೇಳಿ. ಬಿಸಿ ಬಿಸಿ ಗೋಲಿ ಬಜೆ ಬಂದಿದೆ 2 kg. ಹಾ, ತಿನ್ನಿ ತಿನ್ನಿ. ಇಲ್ಲಿ 3.5 kg ಬಂದಿದೆ. ನೀವು ಬರ್ಲಿಲ್ಲ ಅಂತೇಳಿ ಆಗ್ಲಿಂದ ಸುಬ್ರಹ್ಮಣ್ಯ ನಾಯ್ಕ್ ಅಂಕ್ರಾಲು ಮುದ್ದೂರು. ಹಲೋ ಹಲೋ, ಗೌರವಧನ ಸ್ವೀಕರಿಸುವವರು ದಯವಿಟ್ಟು ಬಂದು ತಗೊಂಡು ಹೋಗಿ. ಹೌದೌದು, ಬೇಗ. ಓಟ ಪೂರೈಸಿದವರು ಬೇಗ ಬನ್ನಿ, ಬೇಗ ಬಂದು ತಗೊಂಡು ಹೋಗಿ. ಕ್ರಮ ಸಂಖ್ಯೆ 24 ಸ್ಪರ್ಧೆಯ ಕಣದಲ್ಲಿ 14.40. 4 ಗೌರವಧನ 7. ದಯವಿಟ್ಟು ಸ್ಪರ್ಧೆ ಮುಗಿಸಿದವರು ತಗೊಂಡು ಹೋಗಿ. ನಿಮಗೊಂದು ವೇಳೆ ಬಹುಮಾನ ಇದ್ರು ಮತ್ತೆ ಬಹುಮಾನ ಮತ್ತೆ ಸಿಗ್ತದೆ. ಈಗ ಒಂದು ಕವರ್ ತಗೊಂಡು ಹೋಗಿ. ಆಗ ಹೇಳಿ. ಸಬ್ ಜೂನಿಯರ್ ಕ್ರಮ ಸಂಖ್ಯೆ 24 ಕ್ರಮ ಸಂಖ್ಯೆ 24 ಸಬ್ ಜೂನಿಯರ್. ನಿಂಜೂರು ಬಿಟ್ಟು ಪುರುಷ ನಾಯಕರ ಕೋಣಗಳು. ಒಂದು ಚಪ್ಪಾಳೆ ಕೊಡಬೇಕು. ಪುರುಷ ಅಗ್ಗದ ನಾಯಕರ ಸವಾರಿ ಕೋಣಗಳು. ಮೇಲೆ ಗುರಿ ಮುಟ್ಟಿದಂತ ಯಜಮಾನರು. ನಿಂಜೂರು ಬಿಟ್ಟು ಪುರುಷ ನಾಯಕರ ಕೋಣಗಳು. 15.65. ಒಳ್ಳೆ 15.6. ಕ್ರಮ ಸಂಖ್ಯೆ ಅಣ್ಣ. ದ್ವಿತೀಯ ಬಾರಿಗೆ ಹಗ್ಗ ಕಿರಿಯ ವಿಭಾಗದಲ್ಲಿ ಯಾರಿಗೇನೋ ಗೊತ್ತಿಲ್ಲ, ಶಿವರಾಮಣ್ಣ. ಜನ ಬಹಳ ಮುಂದೆ ಬಂದ್ರಿ. ಈಗ ಅಲ್ಲಿ ಜನ ಬಹಳ ಮುಂದೆ ಬಂದ್ರೆ ಸ್ವಲ್ಪ ಹಿಂದೋಗಿ. ವಿಠಲಣ್ಣ, ಶಂಕರಣ್ಣ ಅವರು ಸ್ವಲ್ಪ ಹಿಂದೆ ಕಳಿಸಿ.
ಹಲೋ ಮಂಜು ಹೇಳಿ ಹೇಳಿ. ನೀಲಕಂಠ ಉದಾರ್ ಮಂಜು ಸ್ವಲ್ಪ ಹಿಂದೆ ಕಳ್ಸಿ, ಬೈಂದೂರು ಜನ ಹಿಂದೆ ತಕ್ಕರ್ಸೆ. ಸ್ವಲ್ಪ ಹಗ್ಗ ಹಿಂದೋದ್ರೆ ಕಿರಿಯ ವಿಭಾಗದಲ್ಲಿ ಎಲ್ರಿಗೂ ನೀಲಕಂಠ ತೋರುತ್ತೆ. ಉದ್ದಾರ್ ತೆಗ್ಗರ್ಸೆ. ತಗ್ಗರ್ಸೆ. ತಗ್ಗರ್ಸಿಯ ಕೋಣಗಳು. ಹಗ್ಗದ ಸವಾರಿಯನಾಗಿ ವಿಶ್ವನಾಥ ದೇವಾಡಿಗ ಬೈಂದೂರು ತಗ್ಗರ್ಸೆ ನೀಲಕಂಠ ಉದಾರ್. ಪವಿತ್ರ ಭೂಮಿ 11.02 11.02 ಸಬ್ ಜೂನಿಯರ್ ಹಗ್ಗ ಅತಿ ಕಿರಿಯ 15 ಸ್ವಾಮಿ ಅನುಗ್ರಹ ಧನ್ವಿ ಆದ್ಯ ಎಸ್ ದೇವಾಡಿಗ ಮಕ್ಕಿಮನೆ ನಾಗೂರು. $16.82 ಸಬ್ ಜೂನಿಯರ್ ಇದೀಗ ಸ್ಪರ್ಧೆ 26, 21 ಮಂದರ್ತಿ ಶಿರೂರು ಮತ್ತು ಮನೆ ಗೋಪಾಲ್ ನಾಯ್ಕರ ಕೋಣಗಳು. ಒಂದು ನಿಮಿಷ ಬಿಡಬೇಡಿ ಗೋಪಾಲ್ ನಾಯ್ಕರೇ, ಬಿಡಬೇಡಿ. ಓಟಗಾರರು ಹೋಗ್ಬೇಕು ಮೇಲೆ. ಒಂದು ನಿಮಿಷ. ಈ ಗದ್ದೆಯಲ್ಲಿ ಓಡುದು ಅಷ್ಟು ಸುಲಭದ ಮಾತಲ್ಲ. ಈಗ ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಗತವೈಭವ ಎನ್ನುವಂತ ಸಿನಿಮಾದ ಹೀರೋ ಹಾಗೂ ಹೀರೋಯಿನ್ ಇಲ್ಲಿ ನಮ್ಮೊಡನೆ ಬರಲಿಕ್ಕಿದ್ದಾರೆ. ಈಗಾಗಲೇ ನಮ್ಮ ಉಡುಪಿ ದಕ್ಷಿಣ ಕನ್ನಡದ ಹಲವಾರು ಸಿನಿಮಾಗಳನ್ನು ಮಾಡಿ ಅದರಲ್ಲಿ ಹೆಚ್ಚಿಗೆ ಕಂಬಳದ ಬಗ್ಗೆ ಪ್ರಾಧಾನ್ಯತೆ ಕೊಟ್ಟಿರುವಂತ ಮಂದರ್ತಿ ಶಿರೂರು ಮತ್ತು ಮನೆ ಗೋಪಾಲ್ ನಾಯ್ಕರ ಕೋಣಗಳು ಇದೀಗ ನಡುಮನೆ ಕಂಬಳದಲ್ಲಿ. ಮಂದರ್ತಿ 12.62 ಹಗ್ಗ ಕಿರಿಯ 12.62 ಈಗಾಗಲೇ ನಾವು ಗತವೈಭವ ಆ ಸಿನಿಮಾದ ಹೀರೋ ಸ್ವಾಮಿಧಾಮ ಹೊಳೆಕಟ್ಟು ಕುಂಬಾಶಿ ಹಾಗೂ ಹಗ್ಗ ಕಿರಿಯ ಸೆಕೆಂಡ್ ಚಾನ್ಸ್ ಅವರಿಗೆ ಕಂಬಳದ ಮನೆಯ ಪರವಾಗಿ ಮೊದಲ ಸ್ವಾಗತವನ್ನು ಚಾನ್ಸ್ ಅಲ್ಲಿ ಬಯಸ್ತೇನೆ. 11.03 ಸಾಧನೆ. ಸ್ವಾಮಿಧಾಮ ಹೊಳೆಕಟ್ಟು ಕುಂಬಾಶಿ ಬಡಗು ಹಾಗೂ ತೆಂಕಣದಲ್ಲಿ ಈ ಸ್ವಾಮಿಧಾಮ ಹೊಳೆಕಟ್ಟು ಕುಂಬಾಶಿ ಹೆಸರು ಸಾಕಷ್ಟು ಪ್ರಶಸ್ತಿ. ಸಂತೋಷ ಪೂಜಾರಿಯ ಜಮಾನಿಕೆ. ಕುಂಬಾಶಿ ತೆಗೆದುಕೊಂಡ ಸಮಯ 11:75 11:75. ಕೂಡಲೇ ಮುಂದಿನ ತಯಾರಿ. ಹಗ್ಗ ಕಿರಿಯುವಾಗ ಕ್ರಮ ಸಂಖ್ಯೆ 1 ಕೋಟೆಗಿಳಿಯಾರು ಹಂಡಿಕೆರೆ ರಾಘವೇಂದ್ರ ಶೆಟ್ಟಿ ಅವರ ಕೋಣಗಳು. ಹಗ್ಗ ಕಿರಿಯ ಎಡಭಾಗದಲ್ಲಿ ರಸ್ತೆಯಲ್ಲಿ ಹೋಗಿ ಅವಕಾಶ ಸಿಕ್ಕಿದ್ರೆ ನೀವು ಓಡಿಸ್ಕೊಂಡು ಬರ್ಬೋದು ಬೇಗ. ಈಗಾಗಲೇ ನಾನು ಹೇಳಿರುವಂತೆ ನಮ್ಮ ದಕ್ಷಿಣ ಕನ್ನಡ ಹಾಗೂ ಉಡುಪಿ ಕರಾವಳಿ ಭಾಗದ ಈ ಕಂಬಳವನ್ನ ತಮ್ಮ ಸಿನಿಮಾದಲ್ಲಿ ತೋರಿಸಿಕೊಂಡಿರುವಂತ ಗತವೈಭವ ಆ ಸಿನಿಮಾದ ಹೀರೋ ಶ್ರೀಯುತ ದುಷ್ಯಂತ್. ಬೇಗ ಬಿಡಿ, ಕತ್ಲಾಯ್ತು. ಬಿಡ್ತೇವೆ. ಹಗ್ಗದ ಸವಾರಿಗನಾಗಿ ಕಂಬಳದ ಜಾಕಿ ಪುಟ್ಟ ರಾಘವೇಂದ್ರ. ಈಗಾಗಲೇ ಗತವೈಭವ ಸೀರಿಯಲ್ ಸಿನಿಮಾದವರು ಎಡ್ತಾಡಿ, ಬೈಂದೂರು, ಬೊಳ್ಳಂಬಳ್ಳಿ, ಕುಂದಾಪುರ ಭಾಗದಲ್ಲಿ ಕೂಡ ಹಲವು ಕಂಬಳಗಳನ್ನ ನೋಡಿ ಅಲ್ಲಿ ಶೂಟಿಂಗ್ ಅನ್ನು ಮಾಡಿರ್ತಾರೆ. ಇವತ್ತು ನಮ್ಮ ಅದೃಷ್ಟವಶಾತ್ ಬಾರ್ಕೂರು ಕಂಬಳವನ್ನು ಕೂಡ ನೋಡ್ಲಿಕ್ಕೆ ಬಂದಿದ್ದಾರೆ. ಅವರಿಗೆ ಪ್ರೀತಿಯ ಸ್ವಾಗತ. ಹೌದು, ಸಿನಿಮಾ ಬಿಡುಗಡೆ ಆಗಿದೆ. ಹೆಚ್ಚಿನವರು ನೋಡ್ಬೇಕು. ಟಾಕೀಸ್ ನಲ್ಲಿ ಹೋಗಿ ನೋಡ್ಬೇಕಾಗಿ ಅವರ ಪರವಾಗಿ ನಾವು ಕೇಳ್ಕೊಳ್ತಾ ಇದ್ದೇವೆ. ಕೋಣ ಕೇಳೋದಿಲ್ಲ, ಶೇಖರ್ ದೇವಾಡಿಗರು ಕೇಳ್ತಾರೆ. ಎಷ್ಟೊತ್ತಿಗೆ ಬಿಡುವುದು ಕೋಣ? ಮೇಲ್ಭಾಗದಲ್ಲಿ ಅಂಗಡಿ ಮುಂಗಟ್ಟಿದೆ, ಯಾವುದೇ GST ಇಲ್ಲ, ನೇರ ಖರೀದಿ.
ಈಗಾಗಲೇ ಹೇಳಿದಾಗೆ 65 ಜೊತೆ ಕೋಣಗಳು ಬಂದಿದ್ದಾವೆ. 66 ಅಲ್ವಾ? 66 ಸಾರಿ. ಹಾ, ಹಾ. ಕಡೆಗೆ ಒಬ್ರು ಸ್ಯಾಂಪಲ್ ಓಡಿಸಿದ್ದಾರೆ ಕಿರಾಡಿ ಅವರು. ಹಂಡಿಕೆರೆ ರಾಘವೇಂದ್ರ ಶೆಟ್ಟಿ ಗಿಳಿಯಾರು, ಪೂಜಾರಿ ಬ್ರಹ್ಮವರ ಎಕ್ಸ್ಪ್ರೆಸ್, ಅಜಿತ್ ಪೂಜಾರಿ. 11:45. 11.45. ಈ ಭಾಗದಲ್ಲಿ ಕ್ರಮ ಸಂಖ್ಯೆ 7 ಸಿದ್ಧತೆಯಲ್ಲಿ. ಕಾಮತ್ರೆ ಕ್ರಮ ಸಂಖ್ಯೆ 7 ದಿವಂಗತ ಗಾಡಿ ಕೂಸದೇವಾಡಿಗ ಹೇರಾಡಿ ಬಾರ್ಕೋರು, ಕೂಸದೇವಾಡಿಗ, ಹೇರಾಡಿ ಬಾರ್ಕೋರು. 12.05. 12.05. ನೀವು ಕ್ರಮ ಸಂಖ್ಯೆ 23 ಜೂನಿಯರ್ ಹಾ, ಹಗ್ಗ ಕಿರಿಯ ಸ್ಪರ್ಧಾ ಕಣದಲ್ಲಿ ಮಣಿಬಂಗೇರ ನಾಗರಮಠ ಕ್ರಮ ಸಂಖ್ಯೆ 23. ಮಣಿಬಂಗೇರು ಓರ್ವ ಕಂಬಳದ ಅಭಿಮಾನಿ, ಕಂಬಳದ ಯಜಮಾನರು, ಸಾಕಷ್ಟು ವರ್ಷಗಳಿಂದ ಕಂಬಳದ ಕ್ಷೇತ್ರದಲ್ಲಿ. ಮಣಿಬಂಗೇರ ನಾಗರಮಠ. ಈ ಭಾಗದ ಕಂಬಳದಲ್ಲಿ ಅತಿ ಶಿಸ್ತಿನ ಕಂಬಳ ಅಂದ್ರೆ ಬಾರ್ಕೂರು ನಡುಮನೆ ಕಂಬಳ ಅಂದ್ರೆ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಇಲ್ಲಿನ ವ್ಯವಸ್ಥೆಗಳನ್ನ ನೋಡಿದ್ರೆ ಗೊತ್ತಾಗ್ತದೆ. ಖಂಡಿತ ಎಲ್ಲರ ಸಹಕಾರ, ಅದೇ ಎಲ್ಲರ ಮನೆಯವರಿಂದ ಹಿಡಿದು ಊರವರ ಸಹಕಾರ. ಬಾರ್ಕೂರು ನಾಗರಮಠ ಮಣಿಬಂಗೇರ ಮಣಿಬಂಗೇರ ನಾಗರಮಠ ಬಾರ್ಕೂರು. ಆ, ಈ ಸಂದರ್ಭದಲ್ಲಿ 13.17. ಕಾಮತ್ರೆ ಹೇಳಿ. ಓರ್ವ ಹೆಸರಾಂತ ಫೋಟೋಗ್ರಾಫರ್ ಕುಶಾಚಾರ್ ಬನ್ನಾಡಿ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಕ್ರಮ ಸಂಖ್ಯೆ 19 ಪೇತ್ರಿ ಕನ್ನಾರು ಮಾಬಲ ನಾಯಕರ ಕೋಣಗಳು, ಪೇತ್ರಿ ಕನ್ನಾರು ಮಾಬಲ ನಾಯಕರ ಕೋಣಗಳು. ಸಬ್ ಜೂನಿಯರ್ ವಿಭಾಗದ ಕ್ರಮ ಸಂಖ್ಯೆ 19. ಶಾಸ್ತನ ರವಿಶ್ರೀ ಅಂತ ಸ್ವಲ್ಪ ಹಿಂದೆ ಹೋಗ್ಬೇಕು. ನಿಮ್ಮ ಸಪೂರ್ವಜಿಯ ಮಕ್ಕಳಿಗೆ 12.87. ಕ್ರಮ ಸಂಖ್ಯೆ 10 12.87. ಕ್ರಮ ಸಂಖ್ಯೆ 10 ಸಮೃದ್ಧಿ ಪ್ರಸಿದ್ಧಿ ದುರ್ಗಾ ಫ್ರೆಂಡ್ಸ್ ಕಂಚಿಕಾನ್ ಬೈಂದೂರು. ಚಪ್ಪಾಳೆ ಕೊಡಬೇಕು, ಸುಮ್ಮನೆ ಕೂತ್ಕೊಳ್ಳೋದಲ್ಲ. .36. ಕ್ರಮ ಸಂಖ್ಯೆ 19 ಜೂನಿಯರ್ ಸಿದ್ಧತೆಯಲ್ಲಿವೆ. ಸನ್ವಿತಾ ಶ್ರೀದುರ್ಗ ಸೌಕೂರು. ಕ್ರಮ ಸಂಖ್ಯೆ ಎಷ್ಟು? ಕ್ರಮ ಸಂಖ್ಯೆ 19 ಸನ್ವಿತಾ ಶ್ರೀದುರ್ಗ ಸೌಕೂರು. ಸೌಕೂರು. ಕ್ರಮ ಸಂಖ್ಯೆ 19 ಹಗ್ಗ ಕಿರಿಯ ವಿಭಾಗದಲ್ಲಿ ತಯಾರಿಯಲ್ಲಿ. ಹಲೋ, ಅಲ್ಲಲ್ಲಿ ನಾದಸ್ವರ ವಿದೇಶಿಯ. ದಯವಿಟ್ಟು 19 ಕ್ರಮ ಸಂಖ್ಯೆ ಬಿಡಿ. ಗೌರವಧನ ಪಡ್ಕೊಂಡು ಹೋಗೋರು ಕೂಡಲೇ ಬಂದು ಪಡ್ಕೊಂಡು ಹೋಗ್ಬೇಕು. ಶ್ರೀದುರ್ಗ ಸೌಕೂರು ಶ್ರೀದುರ್ಗ ಇವರ ಕೋಣ ತೆಗೆದುಕೊಂಡ ಸಮಯ 12.31. 12 ಇದೀಗ ಸಿದ್ಧತೆಯಲ್ಲಿ ಹಗ್ಗ ಕಿರಿಯ ದಿವಂಗತ ಶೀನ ಪೂಜಾರಿ ಕೋಟಮಣೂರು. ನಂಬರ್ ಹೇಳು ಗುರು. 24 ದಿವಂಗತ ಶೀನ ಪೂಜಾರಿ ಕೋಟ ಮಣೂರು ಪಡುಕರೆ. ಬಡೂರು ಬಡುಕೆರೆ ದ್ವಿತೀಯ ಸುತ್ತಿಗಾಗಿ ಸೆಕೆಂಡ್ ಕಿರಿಯ ವಿಭಾಗದಲ್ಲಿ ಮೊದಲ ಚಾನ್ಸ್ ಅಲ್ಲಿ 11.92 ಸಾಧನೆ. ಸರಿ. ಬಿಡಿ ಕೊಡಿ ಹಗ್ಗ ಕಿರಿಯ ವಿಭಾಗ ಕ್ರಮ ಸಂಖ್ಯೆ 24 ದಿವಂಗತ ಶೀನ ಪೂಜಾರಿ ಕೋಟ ಮಣೂರು ಪಡುಕೆರೆ. ಓ ಅಣ್ಣ, ಓ ಅಲ್ಲೇ ದಿವಂಗತ ಶೀನ ಪೂಜಾರಿ
ಮಣೂರು ಪಡುಕೆರೆ. ಮಣೂರು ಪಡುಕೆರೆ ದಿವಂಗತ ಶೀನ ಪೂಜಾರಿ. 11.99. 11.99. ಹಲೋ 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 ಹಲೋ. ದೇವದಾಸ್ ಅಭಿಯವರ ಗಮನಕ್ಕೆ, ಹಾ ಅಲ್ಲಿ ಸೀನಿಯರ್ ಹಗ್ಗ ಮತ್ತು ಹಲಗೆ ಈಗ ಯಾರ್ದು ಬಿಡುವುದು ಬೇಡ. ಹಾ ಅಂದರೆ ಈ ಜೂನಿಯರ್ ಮತ್ತು ಇದು ಮುಗಿಸಿ ಹಾ. ಒಂದು 5 ನಿಮಿಷ ಸ್ವಲ್ಪ ಬ್ರೇಕ್ ಉಂಟಂತೆ ಅವರದ್ದು. ಅವ್ರದ್ದು ನಡುಮನೆ ಅವರು ಏನೋ ಒಂದು ಕಾರ್ಯಕ್ರಮ ಹಾಕ್ಕೊಂಡಿದ್ದಾರೆ. ಅದರಿಂದ 5 ನಿಮಿಷದಲ್ಲಿ ಅದು ಕಾರ್ಯಕ್ರಮ ಮುಗಿಸ್ತಾರೆ. ಅದಾದ ತಕ್ಷಣ ಇದನ್ನು ಬಿಡುವ, ಯಾವುದು ಹಲಗೆ ಮತ್ತು ಇದನ್ನು. ಆಯ್ತು. ಹೊಸಕೆರೆಯವರು ಕೂಡ ವಿಶ್ರಾಂತಿ ಬೇಕು. ಓ ಹೊಸಕೆರೆಯವರು ಅದೇ ಹೇಳಿದ್ದು. ಗೊತ್ತಾಯ್ತು. ಇದು ಆದಷ್ಟು ಬೇಗ ಮುಗಿಸಿ. ಕೊಟ್ಟಬುಡುಗೆರೆ ರಿಜ್ವಾನ್ ಬ್ಯಾರಿ. ಕೋಟ ಪಡುಕೆರೆ ರಿಜ್ವಾನ್ ಬ್ಯಾರಿ. ಕೊಟ್ಟಬುಡುಗೆರೆ ರಿಜ್ವಾನ್ ಬ್ಯಾರಿ ಹಗ್ಗಕಿರಿ ವಿಭಾಗದಲ್ಲಿ ಇದು ತನಕ ಹಗ್ಗದ ಓಟಗಾರನ ಬದಲಿಸಿದಂತ ಯಜಮಾನರಂದ್ರೆ ರಿಜ್ವಾನ್ ಬ್ಯಾರಿ ಅವರು. ಶ್ರೀಕಾಂತ್ರಿಗೆ ಇನ್ನೂ 5 ವರ್ಷ ಕೂಡ ಟೆಂಡರ್ ಇದೆ. ಕೊಟ್ಟ ರಿಜ್ವಾನ್ ಬ್ಯಾರಿ. ಕೊಟ್ಟಬುಡುಗೆರೆ ರಿಜ್ವಾನ್ ಬ್ಯಾರಿ. ರಿಜ್ವಾನ್ ಬ್ಯಾರಿ ಕೊಟ್ಟ 11.64. 11.64. ಅರ್ಜಿಲು ಕುಂಜಾಲು ಧನ್ಯಶ್ರೀ ಹರೀಶ್ ನಾಯಕರ ಕೋಣಗಳು. ಹಗ್ಗ ಹಿರಿಯ ಹಗ್ಗ ಹಿರಿಯ ಬಿಡ್ಲಿಕ್ಕಿಲ್ಲ ನನ್ನ. ದಯವಿಟ್ಟು ಹಲೋ ವೆಂಕಟ ಪೂಜಾರ ಮಕ್ಕಳು ಯಾರಾದರೂ ಒಬ್ಬರು ಇಲ್ಲಿ ಬಂದು ಹೋಗ್ಬೇಕು. ದಯವಿಟ್ಟು ವೆಂಕಟ ಪೂಜಾರ ಮಕ್ಕಳು ಸಸಿತ್ಲು ಬಿಡ್ಬೇಕಾ? ಸ್ವಲ್ಪ ಗರದಾಡ್ದು ಮಾಡಿ ಹಿಂದೋಗಿ. ಹಗ್ಗ ಹಿರಿಯ ಅರ್ಜಿಲು ಕುಂಜಾಲು ಧನ್ಯಶ್ರೀ ಹರೀಶ್ ನಾಯಕರ ಕೋಣಗಳು. ಹಗ್ಗ ಹಿರಿಯ ಸೆಕೆಂಡ್ ಚಾನ್ಸ್. ಮೊದಲ ಸಾಧನೆ 11.21. ಇದೊಂದು ಅವಕಾಶ ಇದೆ ಇವರಿಗೆ, ತಲ್ಲೂರಿಗೆ ಹೋಗ್ಲಿಕ್ಕಿದೆ. ಹರೀಶ್ ನಾಯ್ಕರು ಬ್ರಹ್ಮಾವರದಲ್ಲಿ ಹೆಸರಾಂತ ಸಂಸ್ಥೆ ಫ್ಲೆಕ್ಸ್. ಧನ್ಯಶ್ರೀ ಇದರ ಮಾಲಕರು, ಕಂಬಳ ಕ್ಷೇತ್ರದಲ್ಲಿ ಯಜಮಾನರು. ಆಗಿಲ್ಲ. ಅಣ್ಣ ಕ್ರಮ ಸಂಖ್ಯೆ ಹೇಳಿ. ಕ್ರಮ ಸಂಖ್ಯೆ 6. ಯಾವ ವಿಭಾಗ? ಹಗ್ಗ ಹಿರಿಯ ವಿಭಾಗ. ಹಗ್ಗ ಹಿರಿಯ ವಿಭಾಗ ಕ್ರಮ ಸಂಖ್ಯೆ 6. ಅರ್ಜಿಲು ಕುಂಜಾಲು ಧನ್ಯಶ್ರೀ ಹರೀಶ್ ನಾಯಕರ ಕೋಣಗಳು. ಹಲೋ ಕ್ರಮ ಸಂಖ್ಯೆ ಕ್ರಮ ಸಂಖ್ಯೆ 2 ಸಬ್ ಜೂನಿಯರ್ ಶ್ರೀದುರ್ಗ ಕುಡ್ಲಿ ಗುರುರಾಜ್ ನಾಯ್ಕ್ ಎ. ಶ್ರೀದುರ್ಗ ಕೂಡ್ಲಿ ಸನಿಯಾದ ಕುಡ್ಲಿಯ ಭಾಗದ ಯಜಮಾನಿಕೆ ಪಾಲು. ಈ ಒಂದು ನಡುಮನೆ ಕಂಬಳಕ್ಕೆ 2 ಜೊತೆ ಕೋಣಗಳು ತಂದಂತ ಏರಿಕೆ 12.80. 12.80. ಕ್ರಮ ಸಂಖ್ಯೆ 28 ಜೂನಿಯರ್ ಸಬ್ ಜೂನಿಯರ್ ಬ್ರಹ್ಮವರ ಮರ್ಬು ಹಂದಾಡಿ ತಿಮ್ಮಪ್ಪ ಶೆಟ್ಟಿ. ಹಂದಾಡಿ ಮರ್ಬು ತಿಮ್ಮಪ್ಪ ಶೆಟ್ಟಿ ಅವರ ಕೋಣಗಳು. ನಂಬರ್ ಹೇಳಿ, ನಂಬರ್ ಆಗ್ತದ? 28. ನಂಬರ್ 28. ಬ್ರಹ್ಮವರ ಮರ್ಬು ಹಂದಾಡಿ ತಿಮ್ಮಪ್ಪ ಶೆಟ್ಟಿ. ಹಂದಾಡಿ ಮರ್ಬು ತಿಮ್ಮಪ್ಪ ಶೆಟ್ಟಿ. ನೀರು ಬಿಡ ಮಗ. 14.11. 14.11. ಸಬ್ ಜೂನಿಯರ್ 8. ಸಬ್ ಜೂನಿಯರ್ 8. ವೀರ ಮಹಾಸತಿ ಹೊನ್ನೆಮನೆ ಭಟ್ಕಳ. ಹಲೋ ವೀರಮಾಸತಿ ಹೊನ್ನೆಮನೆ ಭಟ್ಕಳ.
ಒಂದು ನಿಮಿಷ ಅಣ್ಣ, ಇಲ್ಲಿ ನಿಂತವರು ಸಬ್ ಜೂನಿಯರ್ ಇದೀಗ ಸ್ಪರ್ಧೆಯಲ್ಲಿ 16. ಅಲ್ಲಿ ವಿದೇಶಿ ವಾದ್ಯದವರು ಸ್ವಲ್ಪ ನಮ್ಮ ಮಂದಿ ಸಹಕರಿಸಬೇಕು. ನೀವು ಕಂಬಳಕ್ಕೆ ಬಂದಿದ್ದೀರಿ. ಹಲೋ, ಹಾ ಯಜಮಾನ್ರು, ಕೋಣದ ಪರಿಚಾರಕರು, ಒಮ್ಮೆ ಹಾ ಮುಂದಿನ ತಯಾರಿ ಹೇಳಿ. ದೇವದಾಸ್ ಅವ್ರ ಹತ್ರ ಒಂದು ಫೋನ್ ಮಾಡ್ಲಿಕ್ಕೆ ಹೇಳಿ. ಅಭಿ ಅವರೇ ಹೇಳಿದ್ದೇವೆ. ಈಗ ಬಂದ ಕೋಣದ ಸಮಯ ಒಂದು ಸ್ವಲ್ಪ ಹೇಳ್ಬೇಕು. 25:76. 25:76. ಹಲೋ, ಇದೀಗ ಸ್ಪರ್ಧಾ ಕಣದಲ್ಲಿ ಸಬ್ ಜೂನಿಯರ್ ನಾರಾಯಣ ಕೊಕ್ಕರ್ಣೆ ಒಳಬೈಲು. ಹಾ, ಕಾಮತ್ರೆ ಹೇಳಿ. ಇವತ್ತು ಕಂಬಳ, ನಾಳೆ ಏನಿದೆ ಕೇಳ್ತಾ ಇದ್ದಾರೆ ಕೆಲವರು. ಹೌದೌದು, ನೀವು ಹೀಗೆ ಮಾಡ್ರಿ ನಾಳೆ ಅಲ್ಲ ನಾಡ್ದವರೆಗೂ ಓಡಿಸ್ಕತ್. ಅಲ್ಲಿ ಇನ್ನೊಂದು ಕ್ರೀಡೆ ಇದೆ ಕೇಳ್ತಾ ಇದ್ದಾರೆ. ಕೊಕ್ಕರ್ಣೆ ಒಳಬೈಲು ನಾರಾಯಣ ನಾಯಕರ ಕೋಣಗಳು. ಕೊಕ್ಕರ್ಣೆ ಒಳಬೈಲು ನಾರಾಯಣ ನಾಯಕರ ಕೋಣಗಳು. 13:99. ಕ್ರಮ ಸಂಖ್ಯೆ 3 ಸಬ್ ಜೂನಿಯರ್ ಬೇಡು ಪೂಜಾರಿ ಗುರಮಕ್ಕಿ. ಮೊದಲ ಅವಕಾಶದಲ್ಲಿ 11.73 ಸಾಧನೆ. ಸೆಕೆಂಡ್ ಚಾನ್ಸ್. ಕ್ರಮ ಸಂಖ್ಯೆ 3 ದೇಡು ಪೂಜಾರಿ ಗುರಾಮಕ್ಕಿ. ಬೇಡು ಪೂಜಾರಿ ಗುರಾಮಕ್ಕಿ. SP ಡಿಜಿಟಲ್ ನ ನಾಗೇಶ್ ರವರು. ಅಲ್ಲೇ ಬೇಡು ಪೂಜಾರಿ ಗುರಮಕ್ಕಿ. 12.01. ಹಲೋ, ಸಿಡಿಮದ್ದು ಸುಡುಮದ್ದು. ಬೇಗ ಬಿಡಿ. ಇದಕ್ಕೆಲ್ಲ ಇದೇ ಒಂದು ಮದ್ದು. ಕ್ರಮ ಸಂಖ್ಯೆ ಇದೀಗ ಕೊಕ್ಕರ್ಣೆ ಒಡ್ಡಪ್ಪೆ ದಿವಂಗತ ಬಾಬಣ್ಣ ನಾಯಕ್. ಎಷ್ಟು ನಂಬರ್ ಅಣ್ಣ? ಅಲ್ವಾ, ನಮ್ಮ ಕ್ರಮ ಸಂಖ್ಯೆ 9 ಅಶ್ವಥ್ ಶೆಟ್ಟಿ ಹವರಾಲು. ಕ್ರಮ ಸಂಖ್ಯೆ 9 ಹಗ್ಗ ಕಿರಿಯ ವಿಭಾಗ ಅಶ್ವಥ್ ಶೆಟ್ಟಿ ಹವರಾಲು. ಹಾ, ಬಿಡಿ ಕೊಡಿ. ಅಶ್ವಥ್ ಶೆಟ್ಟಿ ಅವರಾಲು. ಹಲೋ, ಕಮಲ ಮನೆಯ ನಾರಾಯಣ್ ಶೆಟ್ರು ಎಲ್ಲಿದ್ರು ಕೂಡಲೇ ಇಲ್ಲಿ ವೇದಿಕೆ ಹತ್ರ ಬರ್ಬೇಕು ದಯವಿಟ್ಟು. ಸಮಯ ನಾರಾಯಣ್ ಶೆಟ್ರು 12.50. 12.50. ಕ್ರಮ ಸಂಖ್ಯೆ ಈಗ ಬಿಡಿ ಅಣ್ಣ. ಯಾವುದು ಕ್ರಮ ಸಂಖ್ಯೆ? ಅಗ್ಗ ಕಿರಿಯ ಜೂನಿಯರ್ 6. ಆದ್ಯ ಆಯುಷ್ ಶ್ರೀನಿಧಿ ಮಣೂರು ಪಡುಕೆರೆ. ಶ್ರೀನಿಧಿ ಮಣೂರು ಪಡುಕೆರೆ ಕೋಟ. ಕ್ರಮ ಸಂಖ್ಯೆ 6. ಈಗ ಒಂಚೂರು ಸಿಡಿಮದ್ದು ಬೇಡ ಅಂತೆ. ಬಿಡಿ ಕಡೆಗೆ ಹೊಡ್ಸರ ತ್ಯಾಮತ್. ಶ್ರೀನಿಧಿ ಮಣೂರು ಶ್ರೀನಿಧಿ ಕೊಟ್ಟ ಮಣೂರು ಶ್ರೀನಿಧಿ. $12.85. 12.85. ಅಣ್ಣ ಬೇಗ ಬರ್ಬೇಕಣ್ಣ. ಯಾರನ್ನ ಕರಿತೀರಿ? ಯಾರು ರೆಡಿ ಇದ್ದಾರೆ? ಕ್ರಮ ಸಂಖ್ಯೆ 8
ಹಗ್ಗ ಕಿರಿಯ ಗಾಡಿ ಕೂಸ ಪೂಜಾರಿ ಭೋಜ ಪೂಜಾರಿ ಗಿರಿಜ ರೋಡ್ ಲೈನ್ಸ್. ಕ್ರಮ ಸಂಖ್ಯೆ 8 ಹಗ್ಗ ಕಿರಿಯ ವಿಭಾಗದಲ್ಲಿ ಗಾಡಿ ಕೂಸು ಪೂಜಾರಿ ಗಿರಿಯ ರೋಡ್ ಲೈನ್ಸ್ ಕೋಟ. ಸೆಕೆಂಡ್ ಟ್ರಿಪ್. ಫಸ್ಟ್ ಟ್ರಿಪ್ ಬೇಗ ಬಂದಿರಿ ಅವರು. ಸೆಕೆಂಡ್ ಟ್ರಿಪ್ಪಿಗೆ ಅಲ್ಲಿ ಜನ ಜಾಸ್ತಿ ಇದ್ರಲ್ಲ, ಅದೇ ಅಲ್ಲ ಭೋಜಣ್ಣ. ಸಮ ಸಮ ಕಂಬಳ ಅಂದ್ರೆ ಹಾಗೆ ಒಂದಿಷ್ಟು ಕೂಗಾಟ, ಪ್ರೀತಿ, ಮಮತೆ, ಗೌಜು. ಹಗ್ಗದ ಸವಾರಿಗನಾಗಿ ವಿಶ್ವನಾಥ ದೇವಾಡಿಗ ವಿಶು. ಅದೆಷ್ಟೋ ಪ್ರೇಕ್ಷಕಾಭಿಮಾನಿಗಳು ಈ ನೆಲದ ಮೇಲೆ ಕೂತು ನೋಡೋದೇ ಅಂದ ಚಂದ. ಬಣ್ಣ ಬಣ್ಣದ ಅಂಗಿ, ಬಣ್ಣ ಬಣ್ಣದ ಲುಂಗಿ. ತೆಕ್ಕಟ್ಟೆ ಸುಧೀರ್ ಆಲೋಚನೆ ಮಾಡ್ತಾರೆ. ಯಾವ ಕ್ರಮ ಸಂಖ್ಯೆ ಕೊಡ್ತೀರಿ ಈಗ? ಕಂಬಳ ಮನೆ ನಾರಾಯಣಗಿರಿ ಬಂದ್ರ? ಕೋಟ ಗಾಡಿ ಕೂಸ ಪೂಜಾರಿ ಅವರ ಕೋಣಗಳು. ಕ್ರಮ ಸಂಖ್ಯೆ 8 ಕೋಟ 11 18 11 11 18 18. ಅಬ್ಬಬ್ಬಾ ಗರ್ತಬ್ಬು. ಹಲೋ, ಹೇಳಿ. ನಿಮ್ಮ ಕಾರ್ಯಕ್ರಮ ಹಾ ಶುರು ಮಾಡ್ಲಿ. ಹಲೋ 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 ಹಲೋ. ಎಲ್ಲ ಕಂಬಳಾಭಿಮಾನಿಗಳಿಗೆ ಈ ಸಂಜೆಯ ಹೃತ್ಪೂರ್ವಕ ವಂದನೆಗಳನ್ನು ಹೇಳಿಕೊಂಡು ತಮ್ಮ ಆಸಕ್ತಿಯ ಈ ಕಾರ್ಯಕ್ರಮದ ಮಧ್ಯೆ ನಾವೊಂದು ಸುಂದರವಾದ ಒಂದು ಸಣ್ಣ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸ್ತಾ ಇದ್ದೇವೆ. ನಮ್ಮ ಬಾರ್ಕೂರಿನ ಹೆಮ್ಮೆ ಶ್ರೀ ಬಿ ಶಾಂತರಾಮ್ ಶೆಟ್ಟಿ ಅವರಿಗೆ ಇದೇ ತಿಂಗಳಿನಲ್ಲಿ ಸಹಕಾರ ಕ್ಷೇತ್ರದ ವಿಶೇಷ ಸೇವೆಗಾಗಿ ಕರ್ನಾಟಕ ಸರ್ಕಾರ ಸಹಕಾರ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಇದು ನಮ್ಮ ಎಲ್ಲ ಬಾರ್ಕೂರಿನ ಮಹಾಜನತೆಗೆ ಸಿಕ್ಕಿದಂಥ ಗೌರವ ಅಂತ ನಾವು ಭಾವಿಸುತ್ತೇವೆ. ಈ ಮೊದಲು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಗ್ರಾಮೀಣ ಕ್ರೀಡೆ ಕಂಬಳಕ್ಕೆ ಸಂಬಂಧಿಸಿ ಅವರಿಗೆ ನೀಡಲಾಗಿದೆ. ಇದನ್ನು ನಾವು ಅನುಭವಿಸಿದ್ದೇವೆ ಮತ್ತು ಆನಂದಿಸಿದ್ದೇವೆ. ಉಡುಪಿ ತಾಲೂಕು ಪಂಚಾಯತಿನ ಸದಸ್ಯರಾಗಿ, ಗ್ರಾಮ ಪಂಚಾಯತಿನ ಪ್ರಸ್ತುತ ಅಧ್ಯಕ್ಷರಾಗಿ, ಬಾರ್ಕೂರು ವ್ಯವಸಾಯ ಸೇವಾ ಸಂಘದ ಅಧ್ಯಕ್ಷರಾಗಿ ಅವರು ನೀಡಿದ ವಿಶೇಷ ಸೇವೆಗಾಗಿ ಸಹಕಾರ ರತ್ನ ಪುರಸ್ಕಾರ ಸಂದಿದೆ. ಅದಲ್ಲದೆ ಶಿಕ್ಷಣ ಕ್ಷೇತ್ರದಲ್ಲಿ ಕೂಡ ದಿ ಬಾರ್ಕೂರು ಎಜುಕೇಷನ್ ಸೊಸೈಟಿಯ ಗೌರವಾನ್ವಿತ ಅಧ್ಯಕ್ಷರಾಗಿ ಅದನ್ನು ಮುನ್ನಡೆಸ್ತಾ ಇದ್ದಾರೆ. 35 ವರ್ಷಗಳಿಂದ ನಡುಮನೆ ಕಂಬಳ ಪ್ರಾರಂಭಗೊಂಡು ವಿಜೃಂಭಣೆಯಿಂದ ಮುನ್ನಡೀತಾ ಇದೆ. ಇದರ ಬೆನ್ನೆಲುಬು ಯಾರು ಕೇಳಿದರೆ ಶ್ರೀ ಬಿ ಶಾಂತರಾಮ್ ಶೆಟ್ಟಿ ಅವರು. ಇದರ ಆ ಸಂಘಟನೆಯಲ್ಲಿ ನಾಯಕನ ಸ್ಥಾನವನ್ನು ಅವರು ತುಂಬಿದ್ದಾರೆ. ಅದಕ್ಕಾಗಿ ಎಲ್ಲ ಚಪ್ಪಾಳೆಯ ಮೂಲಕ ವಿಶೇಷವಾಗಿ ಅವರನ್ನು ಅಭಿನಂದಿಸಬೇಕು. ಅವರನ್ನು ಸತ್ಕರಿಸುವುದರ ಮೂಲಕ ಇಡೀ ಬಾರ್ಕೂರಿನ ಜನತೆಯನ್ನು ನಾವು ಗೌರವಿಸ್ತಾ ಇದ್ದೇವೆ. ಪ್ಲೀಸ್. ನಡುಮನೆಯ ಹಿರಿಯರು ಮತ್ತು ಬಾರ್ಕೂರಿನ ಗಣ್ಯರು ಅವರಿಗೆ ಮಾಲಾರ್ಪಣೆ ಮಾಡಿ ಹಾಕಿ ಸ್ಟಾರ್ಟ್. ಮೊದಲು ಶಾಲನ್ನು ಹೊದಿಸಿ ಹಾರಾರ್ಪಣೆ ಮಾಡಿ ಶಾಲ್ ನೆಕ್ಸ್ಟ್ ಶಾಲ್ ಹಾರ. ಎಲ್ಲ ಬಾರ್ಕೂರಿನ ಗಣ್ಯರೆಲ್ಲ ಸೇರಿ ಶ್ರೀ ಬಿ ಶಾಂತರಾಮ್ ಶೆಟ್ಟಿ ಅವರನ್ನ ಬಹಳ ಮುಖ್ಯವಾಗಿ ಇದು ಡಾಕ್ಟರ್ ಪವನ್ ಅವರಿದ್ದಾರೆ, ನಮ್ಮ ಊರಿನ ಅಳಿಯ, ಅವರಿಗೆ ಕೂಡ ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಮತ್ತೆ ಎಲ್ಲ ನಡುಮನೆಯ ಮತ್ತು ಬಾರ್ಕೂರು
ದೇವದಾಸ್ ಹೊಸಕೆರೆ ಬೇಗ ಬರಬೇಕು. ಹಲೋ ಹಲೋ ಬನ್ನಿ ನೋ ಪ್ರಾಬ್ಲಮ್. ಎಸ್ ನಾ ಹೇಳ್ತೆ. ಓಕೆ. ಬಾರ್ಕೂರು ನಡುಮನೆ ಕಂಬಳೋತ್ಸವದ ಈ ಶುಭ ಸಂದರ್ಭದಲ್ಲಿ ಸಹಕಾರ ಕ್ಷೇತ್ರದ ವಿಶೇಷ ಸಾಧನೆಗಾಗಿ ಶ್ರೀ ಬಿ ಶಾಂತರಾಮ್ ಶೆಟ್ಟಿ ಅವರನ್ನು ನಡುಮನೆಯ ಎಲ್ಲ ನಾಯಕರು ಮತ್ತು ಬಾರ್ಕೂರಿನ ಗಣ್ಯರೆಲ್ಲ ಆತ್ಮೀಯವಾಗಿ ಅವರನ್ನು ಅಭಿನಂದಿಸಿದ್ದಾರೆ. ಇನ್ನೂ ಹೆಚ್ಚಿನ ಸೇವೆ ಗ್ರಾಮೀಣ ಕ್ರೀಡೆ ಮತ್ತು ಸಹಕಾರ ಕ್ಷೇತ್ರದಲ್ಲಿ ಹರಿದು ಬರಲಿ ಅಂತ ಅವರಿಗೆ ಶ್ರೀದೇವರು ಆಯುರಾರೋಗ್ಯ ನೆಮ್ಮದಿ ಮತ್ತು ಸುಖ ನೀಡಲಿ ಅಂತ ಹೇಳಿ ಶ್ರೀದೇವರಲ್ಲಿ ಪ್ರಾರ್ಥಿಸಿ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ನಮ್ಮೊಂದಿಗೆ ಗತವೈಭವ ಎನ್ನುವ ಬಹಳ ಸುಂದರವಾದ ಒಂದು ಸಿನಿಮಾವನ್ನು ಐತಿಹಾಸಿಕ ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲಿ ತೆರೆ ಕಂಡಂಥ ಒಂದು ಬಹಳ ಸುಂದರವಾದ ಸಿನಿಮಾ. ಸ್ವಾತಂತ್ರ್ಯ ಪೂರ್ವದ ಘಟನೆಗಳನ್ನು ಕಾಲ್ಪನಿಕ ಹಿನ್ನೆಲೆಯಲ್ಲಿ ಅದನ್ನು ಚಿತ್ರೀಕರಿಸಿ ಪ್ರಸ್ತುತಪಡಿಸಿದ್ದಾರೆ. ಅದರ ನಾಯಕ ಮತ್ತು ನಾಯಕಿ ನಮ್ಮೊಂದಿಗಿದ್ದಾರೆ. ಇದೊಂದು ಸುಸಂದರ್ಭ ಅಂತ ನಾನು ಭಾವಿಸ್ತೇವೆ. ಹಾಗಾಗಿ ಈ 35ನೇ ವರ್ಷದ ಈ ಕಂಬಳ ಮಹೋತ್ಸವದಲ್ಲಿ ಅವರು ಕೂಡ ನಮ್ಮೊಂದಿಗಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಹೇಳಿಕೊಂಡು ಅದರ ನಾಯಕ ನಟನಾಗಿ ಗತವೈಭವವನ್ನು ಯಶಸ್ವಿಗೊಳಿಸುವಲ್ಲಿ ಅದ್ಭುತವಾದಂಥ ನಟನೆ ಮಾಡಿರುವ ಶ್ರೀ ದುಷ್ಯಂತ್ ಅವರಿಗೆ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಪ್ಲೀಸ್. ಅವರು ಅವರ ಗತವೈಭವದಲ್ಲಿ ಕಂಬಳಕ್ಕೆ ವಿಶೇಷವಾದ ಆದ್ಯತೆ ಕೊಟ್ಟಿದ್ದಾರೆ. ಕೋಣವನ್ನು ತಯಾರು ಮಾಡಿ ಅವರೇ ಆ ಸಿನಿಮಾದಲ್ಲಿ ಓಡಿಸಿರುವ ದೃಶ್ಯಗಳನ್ನು ಕೂಡ ನೀವು ನೋಡಬಹುದಾಗಿದೆ. ಅವರ ಸಿನಿಮಾಕ್ಕೆ ಕೂಡ ನಾವು ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಿದ್ದು. ಅಲ್ಲಿ ಚಿಕ್ಕಪ್ಪು, ದೊಡ್ಡಪ್ಪು, ದೇವ, ಪುಂಡ ಹೀಗೆ ಬೇರೆ ಬೇರೆ ಕೋಣಗಳನ್ನ ಓಡಿಸಿ, ನಾನು ಫಸ್ಟ್ ಜೂನಿಯರ್ ಓಡಿಸಿ, ಸಬ್ ಜೂನಿಯರ್ ಓಡಿಸಿ, ಜೂನಿಯರ್ ಓಡಿಸಿ, ಆಮೇಲೆ ಸೀನಿಯರ್ ಕೋಣಗಳನ್ನ ಓಡಿಸಿ ನಾನು ಕಲ್ತಿದ್ದು ಕಂಬಳ ಓಡಿಸೋದನ್ನ. ನನಗೆ ಅವಾಗ ಗೊತ್ತಾಯ್ತು ಇದು ನಿಜವಾಗ್ಲೂ ಎಷ್ಟು ಕಷ್ಟ ಇದೆ ಅಂತ. ಇಲ್ಲಿ ಕೂತ್ಕೊಂಡು ನಾವು ನೋಡ್ಬೇಕಾದ್ರೆ ಚಪ್ಪಾಳೆ ಹೊಡಿಬೇಕಾದ್ರೆ ಇವ್ರು ಚೆನ್ನಾಗಿ ಓಡಿಸಿದ್ರು, ಅವ್ರಿಗಿಂತ ಇವ್ರು ಚೆನ್ನಾಗಿ ಓಡಿಸಿದ್ರು ಅಂತ ಹೇಳೋದು ಭಾಳ ಸುಲಭ. ಆದರೆ ಓಡಿಸ್ಬೇಕಾದ್ರೆ ಎಷ್ಟು ಕಷ್ಟ ಇದೆ ಅಂತ ನಾನೇ ಕಂಬಳ ಗದ್ದೆ ಇಳಿದಾಗಲೇ ನನಗೆ ಗೊತ್ತಾಗಿದ್ದು. ಇದನ್ನೆಲ್ಲ ನಾನು ಏನಕ್ಕೆ ನಾನು 2 ತಿಂಗಳಲ್ಲಿ ಗತವೈಭವ ಸಿನಿಮಾ ಬಿಡುಗಡೆ ಆಗಿದೆ. ಈಗ ಇದು 3ನೇ ವಾರ, ಈ ಶುಕ್ರವಾರ 3ನೇ ವಾರಕ್ಕೆ ಕಾಲಿಟ್ಟಿದೆ. ಭಾಳ ಯಶಸ್ವಿಯಾಗಿ ನಡೀತಾ ಇದೆ. ಇಲ್ಲಿ ಕೂಡ ಕುಂದಾಪುರದಲ್ಲಿ ಭಾರತ್ ಸಿನಿಮಾಸ್ನಲ್ಲಿ ಗತವೈಭವದ ಒಂದು 7-7:30 ಹಂಗೆ ಶೋ ಇದೆ. ಅದೇ ರೀತಿ ಮಂಗಳೂರಿನಲ್ಲೂ ಕೂಡ ಭಾರತ್ ಸಿನಿಮಾಸ್ನಲ್ಲಿ ಗತವೈಭವ ಚಿತ್ರ ಪ್ರದರ್ಶನ ಆಗ್ತಾ ಇದೆ. ಸಾಕಷ್ಟು ಜನ ಸಿನಿಮಾನ ಇಷ್ಟಪಟ್ಟು ಈಗ ಆಲ್ರೆಡಿ ಸಿನಿಮಾನ ನಮ್ಮ ಶಿವರಾಜ್ ಕುಮಾರ್ ಅವರು ನೋಡಿದ್ದಾರೆ, ನಮ್ಮ ಸುದೀಪ್ ಸರ್ ನೋಡಿದ್ದಾರೆ, ಕಿಚ್ಚ ಸುದೀಪ್ ಸರು, ಮತ್ತು ಧ್ರುವ ಸರ್ಜಾ ಅವರು, ಶರಣ್ ಸರು, ಗೋಲ್ಡನ್ ಸ್ಟಾರ್ ಗಣೇಶ್ ಅವರು, ಡಾಲಿ ಧನಂಜಯ್ ಅವರು, ಹೀಗೆ ಎಲ್ಲರೂ ಚಿತ್ರರಂಗದ ಗಣ್ಯರೆಲ್ಲ ಸಿನಿಮಾನ ನೋಡಿ ಸದಸ್ಯರಾಗಿ ಮತ್ತೆ ಇನ್ನೊಮ್ಮೆ ಆಯ್ಕೆ ಆಗಿ ಬರೋದೇ ತುಂಬ ದೊಡ್ಡ ಶ್ರಮ. ಅಂಥದ್ರಲ್ಲಿ ಅವ್ರು ಪದೇ ಪದೇ ಆಯ್ಕೆಯಾಗಿ ಬರ್ತಿದ್ದಾರೆ, ಅಧ್ಯಕ್ಷರಾಗಿ ಬರ್ತಿದ್ದಾರೆ. ಇಲ್ಲಿನ ಜನ ಎಷ್ಟು ಅವ್ರ ಮೇಲೆ ಪ್ರೀತಿ ಅಭಿಮಾನ ಇಟ್ಟಿದ್ದಾರೆ ಅಂತ ಗೊತ್ತಾಗ್ತಿದೆ. ಭಾಳ ಖುಷಿ ಆಯ್ತು ಇಲ್ಲಿ ಬಂದಿರೋದು. ನಿಮ್ಮೆಲ್ಲರಲ್ಲೂ ಕೇಳ್ಕೊಳ್ಳೋದು ಒಂದೇ, ನಾವು ಕರಾವಳಿ ಕರ್ನಾಟಕದ ಆಚಾರ ವಿಚಾರಗಳನ್ನ ತುಂಬ ಅಚ್ಚುಕಟ್ಟಾಗಿ ತೋರಿಸ್ಬೇಕು ಅಂತ ಹೇಳಿ ಇಲ್ಲೇ ನಾವು 2-2.5 ತಿಂಗಳು ಇದ್ದು ಅರ್ಥ ಮಾಡಿಕೊಂಡು ಸಿನಿಮಾದಲ್ಲಿ ತೋರಿಸುವಂಥ ಟ್ರೈಲರಲ್ಲಿ ಏನಾದರೂ ಪ್ರಾಮಾಣಿಕತೆ ಇದೆ ಅಂತ ಅನ್ಸಿದ್ರೆ ವರ್ಷದಲ್ಲಿ ಬಿಡುಗಡೆ ಆಗೋ 250 ಸಿನಿಮಾಗಳಲ್ಲಿ ಇದು ಒಂದಲ್ಲ, ಇದರಲ್ಲಿ ಏನೋ ವಿಶೇಷತೆ ಇದೆ ಅಂತ ನಿಮ್ಗೆ ಅನ್ಸಿದ್ರೆ ದಯವಿಟ್ಟು ಆಶೀರ್ವಾದ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ನಮ್ಮ ಚಿತ್ರದ ನಿರ್ದೇಶಕರು ಈ ಹಿಂದೆ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ, ಆಪರೇಷನ್ ಅಲ್ಮೇಲಮ್ಮ, ಬಜಾರ್, ಬಹುಪರಾಕ್, ಅವತಾರ ಪುರುಷ, ಸಖತ್, ಚಮಕ್ ಹೀಗೆ 10 ಯಶಸ್ವಿ ಕನ್ನಡ ಚಿತ್ರಗಳನ್ನ ಕೊಟ್ಟಿರುವಂಥ ನಿರ್ದೇಶಕರು ಸಿಂಪಲ್ ಸುನಿ ಅವರು. ಹಾಗೆ ಆಶಿಕಾ ರಂಗನಾಥ್ ಅವರು ನಿಮಗೇನು ಹೊಸ ಪರಿಚಯ ಅಲ್ಲ, 3 ಬೇರೆ ಬೇರೆ ಭಾಷೆಗಳಲ್ಲಿ 20 ಚಿತ್ರಗಳಲ್ಲಿ ನಟಿಸಿರುವಂಥ ಬಹಳ ದೊಡ್ಡ ನಟಿಯವರು. ಸೊ ನಾನು ಹೊಸಬ, ನನ್ನ ಹೆಸರು ದುಷ್ಯಂತ್. ಇದು ನನಗೊಂದು ಮೊದಲನೇ ಸಿನಿಮಾ ಆಗಿರ್ಬೋದು, ಆದರೆ ಬಹಳಷ್ಟು ಜನ ದೊಡ್ಡವರು ಸೇರಿ ಈ ಸಿನಿಮಾನ ಮಾಡಿದ್ದಾರೆ. ಹಾಗಾಗಿ ಸಿನಿಮಾ ನಿಮ್ಗೆ 2 ನಿಮಿಷ, ಪ್ಲೀಸ್ ವೇಟ್. 60 ಸೆಕೆಂಡುಗಳು ಮಾತ್ರ. ಹೌದು, 60 ಸೆಕೆಂಡ್, 1 ನಿಮಿಷ. ಈಗ ಈ ಗತವೈಭವ ಸಿನಿಮಾವನ್ನ ನಿಮಗೆ ಪರಿಚಯಿಸಿದ್ದಾರೆ. ತಾವೆಲ್ಲ ಅದನ್ನ 100 ವಾರಗಳು ಓಡುವ ಹಾಗೆ, 1 ವರ್ಷ ಓಡುವ ಹಾಗೆ ನೀವು ಸಹಕರಿಸಬೇಕು ಅಂತ ಅವ್ರಿಗೆ ಹೇಳ್ತಾ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿಕೊಂಡು, ಹಿನ್ನೆಲೆಯಲ್ಲಿ ಶೂಟಿಂಗ್ ಅನ್ನು ಮಾಡಿರುವಂಥ ಚಿರು ಅವರಿದ್ದಾರೆ, ದೇವು ಅವರಿದ್ದಾರೆ, ವಿಘ್ನೇಶ್ ಮಗವೀರ ಅವರಿದ್ದಾರೆ, ಹರ್ಷ ಅವರಿದ್ದಾರೆ. ಅವರಿಗೆ ಶಾಲನ್ನು ಹೊದಿಸಿ ಸ್ಮರಣಿಕೆಯನ್ನ ಕೊಡಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಕ್ರಮ ಸಂಖ್ಯೆ ಹಗ್ಗ ಕಿರಿಭಾಗ, ಕ್ರಮ ಸಂಖ್ಯೆ 7 ಸೆನ್ಸರ್.
12.45. 12.45. ಇದೀಗ ಹಲಗೆ ಭಾಗ ಕ್ರಮ ಸಂಖ್ಯೆ ಪಟಾಕೆ ಕ್ರಮ ಸಂಖ್ಯೆ 3 ಹಲಗೆ ಭಾಗ ಹೇಳಿ. ದ್ವಿತೀಯ ಚಾನ್ಸ್ ಹಾಗೆ ನೀರಜ್ ಆತ್ಮಜ್ ಬಾರ್ಕೋರು. ಹಾಗೆ 2 ನಿಮಿಷದ ಮಾತಿಗಾಗಿ ಈ ಸಿನಿಮಾದ ನಾಯಕಿ ಆಶಿಕಾ ರಂಗನಾಥ್ ಅವರನ್ನು ವಿನಂತಿಸ್ತಾ ಇದ್ದೇವೆ, ಪ್ಲೀಸ್. ಬಾರ್ಕೂರು ಶ್ರೀ ಬಿ ಶಾಂತರಾಮ ಶೆಟ್ಟಿ ಅವರ ಗುಣಗಳು. ಹಲಗೆ ಭಾಗ ಹಲಗೆ ಸವಾರಿಗನಾಗಿ ಮಹಾಬಲೇಶ್ವರ ಬೈಂದೂರು ಭಾಸ್ಕರ ದೇವಾಡಿಗರು. ತೆಂಕಣ ಭಾಗದಲ್ಲಿ ಸಾಕಷ್ಟು ಬಹುಮಾನಗಳನ್ನು ಬಾಚಿಕೊಂಡಂತ ಭಾಸ್ಕರ ದೇವಾಡಿಗರು. ಸಾಕಷ್ಟು ಕಂಬಳದಲ್ಲಿ ಆದಾಯ ಪಡೆದುಕೊಂಡಂತ ಏಕೈಕ ಓಟಗಾರರು ಭಾಸ್ಕರ ದೇವಾಡಿಗರು. ಗೋಲ್ಡನ್ ಮ್ಯಾನ್. ಬಾರ್ಕೋರು ಆತ್ಮತ್ ನೀರಜ್ ಬಾರ್ಕೋರು. ಬಿಡಿ ಬಿಡಿ. ಕುಡಿ ಕುಡಿ. ಮೊದಲ ಸುತ್ತಲ್ಲಿ 10.43 ಸಾಧನೆ. ದ್ವಿತೀಯ ಸುತ್ತಿಗಾಗಿ ಬಾರ್ಕೋರು ಆತ್ಮದ್ ನೀರಜ್ ಬಾರ್ಕೋರು. ಬಾರ್ಕೂರು ನುಡುಮನೆ ಕಂಬಳದಲ್ಲಿ ಕೆಲವು ಜೊತೆ ಕೋಣಗಳು ಬಾಕಿ ಇದೆ. ಬಾರ್ಕೂರು ಆತ್ಮಜ್ ನೀರಜ್ ಬಾರ್ಕೂರು. ಬಾರ್ಕೂರು ಬಾರ್ಕೂರು ತೆಗೆದುಕೊಂಡ ಸಮಯ 10.98. 10.98. ಮೊದಲ ಸುತ್ತಲ್ಲಿ 10.47 ಇದೆ. ಹೌದೌದು, ಈಗ 10.98. ಹೌದು. ಇದೀಗ ಸಿದ್ಧತೆಯಲ್ಲಿ ಕ್ರಮ ಸಂಖ್ಯೆ 2 ಹಲಗೆ ಭಾಗ ದಿವಂಗತ ತೆಕ್ಕಟ್ಟೆ ಮೇಲುಗುಡ್ಡ ಮನೆ ಆನಂದ ದೇವಾಡಿಗ. ಆ ಸೌಂಡ್ಲೆಸ್ ಪಟಾಕಿ ಹಾಕಿ ಮರ್ರೆ. ಬಿಡಿ ಬಿಡಿ ಅಣ್ಣ. ಅಭಿ ಅವರೇ ಹಾ ಒಂಚೂರು ಮಾತಾಡ್ಬೇಡಿ, ಅವರು ನಟಿಯವರು ಮಾತಾಡ್ತಾ ಇದ್ದಾರೆ. ಆಯ್ತಾಯ್ತು. ತೆಕ್ಕಟ್ಟೆ ಕೋಣ ಬಿಡಿ. ಬಿಡ್ಬೋದಾ? ಆಯ್ತು. ಬಾರ್ಕೂರ್ ಜನರಿಗೆ ನಮಸ್ಕಾರ. ಚೆನ್ನಾಗಿದ್ದೀರಾ? ಎನರ್ಜಿನೇ ಇಲ್ಲ. ನಾನು ಜಾಸ್ತಿ ಕಿರ್ಚಕ್ಕಾಗಲ್ಲ, ವಾಯ್ಸ್ ಸರಿ ಇಲ್ಲ. ಬಟ್ ತುಂಬ ಖುಷಿ ಆಗ್ತಿದೆ. ಮೊದಲನೇ ಬಾರಿಗೆ ಕಂಬಳ ಉತ್ಸವಕ್ಕೆ ಬಂದಿರೋವಂಥದ್ದು ಇಲ್ಲಿ ಅರೇಂಜ್ ಮಾಡಿರೋ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಬಿಕಾಸ್ ಗತವೈಭವ ಸಿನಿಮಾದಲ್ಲಿ ಕಂಬಳ ತೋರಿಸಿರೋವಂಥದ್ದು ಅಥವಾ ಕರಾವಳಿ ಕರ್ನಾಟಕದ ಒಂದು ಕಲ್ಚರ್ನ ತೋರಿಸಿರೋವಂಥದ್ದು. ಸೊ ನಮಗೆ ತುಂಬ ಸ್ಪೆಷಲ್ ಅನಿಸುತ್ತೆ ಈ ಒಂದು ಕಾರ್ಯಕ್ರಮಕ್ಕೆ ಇಲ್ಲಿ ನಮ್ಮನ್ನು ಬರಮಾಡ್ಕೊಂಡಿರೋದಕ್ಕೆ, ನಾವಿಲ್ಲಿ ಬಂದಿರೋದಕ್ಕೆ. ಆವಾಗಲೇ ದುಷ್ಯಂತ್ ಅವ್ರು ಹೇಳಿದ್ರು, ನಮ್ಮ ಹೀರೋ ತುಂಬಾ ಕಷ್ಟಪಟ್ಟು 2-3 ತಿಂಗಳುಗಳ ಕಾಲ ಇಲ್ಲೇ ಬಂದು ಅವರು ಕಂಬಳ ಕೋಣ ಓಡಿಸಿದ್ರು. ಬೆಸ್ಟ್. ನಮ್ಮ ಗತವೈಭವ ಸಿನಿಮಾ ಎಲ್ಲೆಡೆ ರಿಲೀಸ್ ಆಗಿದೆ, ಕುಂದಾಪುರದಲ್ಲೂ ರಿಲೀಸ್ ಆಗಿದೆ, ಭಾರತ್ ಸಿನಿಮಾಸಲ್ಲಿ. ನಾವು ಇವಾಗ ಥಿಯೇಟರ್ ವಿಸಿಟ್ಗೆ ಹೋಗ್ತಿದ್ದೀವಿ. ಪ್ಲೀಸ್ ಎಲ್ಲರೂ ಸಿನಿಮಾನ ನೋಡಿ ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಬಿಕಾಸ್ ಸಾಕಷ್ಟು ಇಲ್ಲಿಯ ಕರಾವಳಿ ಭಾಗದ ಕಥೆನ ನಾವು ಇಟ್ಕೊಂಡು ತುಂಬ ಈ ಭಾಷೆ ಕಲಿತು ನಿಮಗೋಸ್ಕರ ಅಂತಾನೆ ಸಿನಿಮಾನ ಮಾಡಿರೋವಂಥದ್ದು. ಇಲ್ಲಿಯ ಭಾಷೆಯ ಪ್ರೀತಿಗೋಸ್ಕರ, ಇಲ್ಲಿಯ ಕಲ್ಚರ್ನ ನಾವು ತೋರಿಸ್ಬೇಕು ಅಂತ. ಸೊ ಈ ರೀತಿಯಾದ ಸಿನಿಮಾಗಳಿಗೆ, ಈ ರೀತಿಯಾದ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಬೇಕು ಅಂತ ಕೇಳ್ಕೊತೀನಿ. ಎಲ್ಲರೂ ಹೋಗಿ ಗತವೈಭವ ಸಿನಿಮಾ ನೋಡ್ತೀರಾ? ಯಾರಾದರೂ ನೋಡಿದ್ದೀರಾ ಇಲ್ಲಿ? ಓಕೆ, ನೋಡಿಲ್ದೇ ಇರೋರು ಪ್ಲೀಸ್ ಹೋಗಿ ನೋಡಿದ್ರಾ? ಎಸ್, ಪ್ಲೀಸ್ ಹೋಗಿ ಸಿನಿಮಾನ ನೋಡಿ. ನಮಗೆ ನಿಮ್ಮ ಪ್ರೀತಿ ಬೆಂಬಲ ಬೇಕು. ಥ್ಯಾಂಕ್ ಯು. ಹಲೋ. ಬಿಡಿ. ಧನ್ಯವಾದಗಳು. ತೆಕ್ಕಟ್ಟೆ ಮೇಲುಗುಡ್ಡ ಮನೆ ದಿವಂಗತ ಆನಂದ ದೇವಾಡಿಗ. ಕ್ರಮ ಸಂಖ್ಯೆ 2 ಹಗ್ಗ ಹಲಗೆ ವಿಭಾಗ. ಬಿಡಿ ಬಿಡಿ. ಕಾಮತ್ರೆ ಸೆಕೆಂಡ್ ಚಾನ್ಸ್. ಮೊದಲ ಸುತ್ತಲ್ಲಿ 11.13 ಸಾಧನೆ. ದ್ವಿತೀಯ ಸುತ್ತಿನ ಅವಕಾಶ. ಹಲಗೆ ಸವಾರಿಗನಾಗಿ ಸುಧೀರ್ ದೇವಾಡಿಗ ತೆಕ್ಕಟ್ಟೆ.
ಬಲು ಎತ್ತರದ ಓಟಗಾರ. ತೆಕ್ಕಟ್ಟೆ ಮೇಲುಗುಡ್ಡ ಮನೆ ಆನಂದ ದೇವಾಡಿಗ. ತೆಕ್ಕಟ್ಟೆ ಜೂನಿಯರ್ ಕ್ರಮ ಸಂಖ್ಯೆ 6. ಶ್ರೀದುರ್ಗ ಕೂಡ್ಲಿ ಬಿ. ಹೌದು, ಶ್ರೀದುರ್ಗ ಕೂಡ್ಲಿ ಬಿ. ಸೆನ್ಸರ್ ಸಿದ್ಧತೆಯಲ್ಲಿದೆ. ಈ ಕಂಬಳಕ್ಕೆ ಕಾರ್ತಿಕ್. ಕ್ರಮ ಸಂಖ್ಯೆ 6 ಶ್ರೀದುರ್ಗ ಕೂಡ್ಲಿ ಗುರುರಾಜ ನಾಯಕ. ಬಿ 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 ಅಲ್ಲ ಶ್ರೀದುರ್ಗ ಶ್ರೀದುರ್ಗ ಕೂಡ್ಲಿ 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 ಶ್ರೀದುರ್ಗ 11-0. 11-0. ಹಲೋ, ಸಾಸ್ತಾನ ಪಾಂಡೇಶ್ವರ ಗಣೇಶ ಪೂಜಾರಿ. ಸಾಸ್ತಾನ ಪಾಂಡೇಶ್ವರ ಗಣೇಶ ಪೂಜಾರಿ ಅವರ ದ್ವಿತೀಯ ಸುತ್ತು. ಹಗ್ಗ ಹಿರಿಯ ಕಾಮತ್ರ ಹೇಳಿ. ಹಗ್ಗ ಹಿರಿಯ ಹೌದು, ನಿಮ್ದು ಸಾಸ್ತಾನ ಗಿರೀಶ್ ಗಣೇಶ ಪೂಜಾರಿ ಮೂಡಾಡು ಪಾಂಡೇಶ್ವರ. ಬಿಡಿ ಬಿಡಿ ಬಿಡಿ. ಮೂಡಾಡು ಕೊಡಿ ಹಗ್ಗ ಪಾಂಡೇಶ್ವರ ಹಗ್ಗ ಹಿರಿಯ 12-74. ಹಲಗೆ ಕ್ರಮ ಸಂಖ್ಯೆ 1 ನಿಮಿಷ ಅಣ್ಣ. ದಿವಂಗತ ಶುಕ್ರ ಪೂಜಾರಿ ಮೋಳೆಬೈಲು ಗಂಗಬೈಲು ಕಿರಿಮಂಜೇಶ್ವರ. ಹಲಗೆ ವಿಭಾಗದಲ್ಲಿ ಕ್ರಮ ಸಂಖ್ಯೆ 4 ದಿವಂಗತ ಶುಕ್ರ ಪೂಜಾರಿ ಮೋಳೆಬೈಲು ಗಂಗೆಬೈಲು ಕಿರಿಮಂಜೇಶ್ವರ. ಕ್ರಮ ಸಂಖ್ಯೆ 4 ದಿವಂಗತ ಶುಕ್ರ ಪೂಜಾರಿ ಮೆಳೆಬೈಲು ಕಿರಿಮಂಜೇಶ್ವರ. ಗಂಗೆಬೈಲು ಒಳಬೈಲು ಮೋಳಬೈಲು ಒಳಬೈಲು ಅಂದಿಲ್ಲ, ಮೋಳಬೈಲು ಕತ್ತೆ ಕಳಿಬೈಲು. ಹಾ ಆಗುದಿಲ್ಲ. ಮಗು ಜಾಗೃತಿ. ಹಾ, ವೆಂಕಟೇಶ್ ಬಡಮನೆ. ಕ್ರಮ ಸಂಖ್ಯೆ 7 ಪನ್ನಗೆ ಬಾರ್ ಭಟ್ಕಳ. ಕ್ರಮ ಸಂಖ್ಯೆ 7 ಹಗ್ಗ ಹಿರಿಯ ವಿಭಾಗದಲ್ಲಿ ಓಡಿಸುವವರು ಶ್ರೀಕಾಂತ್. ಭಟ್ರೆ ಬಿಡಿ. ವಿಶೇಷ ಪನ್ನಗೆ ಬಾರ್ ಭಟ್ಕಳ. ಕ್ರಮ ಸಂಖ್ಯೆ 7 ಪನ್ನಗ ಹೆಬ್ಬಾರ್ ಭಟ್ಕಳ. ಅಣ್ಣ ಕ್ಲಚ್ ಬಿಡ್ಬೇಡಿ. ಪನ್ನಗೆ ಹೆಬ್ಬಾರ್ ಭಟ್ಕಳ. ಹೆಬ್ಬಾರ್ ಮುಂಡಾಸು ಚಂದ. ಭಟ್ಕಳನ ಬಪ್ಪತಿ ಹೇಳಿ ಕೊಡ್ಕತ್ತಿ ಭಟ್ರೆ. 11.38. 11.38. ಕ್ರಮ ಸಂಖ್ಯೆ 1 ನೇರಳಕಟ್ಟೆ ರವಿರಾಜ್ ಶೆಟ್ರು. ನೇರಳಕಟ್ಟೆ ಮೇಲೆ ಭಾರಿ ಪ್ರೀತಿ ನಮ್ಗೆ ರವಿರಾಜ್ ಶೆಟ್ರು.
ಹಲೋ ಹೇಳಿ. ಕಾಮತ್ರೆ, ಆ, ಹಲಗೆ, ನೇರಳಕಟ್ಟೆ, ರವಿರಾಜ ಶೆಟ್ಟಿ, ಇವರ ನೇರಳಕಟ್ಟೆ, ಕೋಣಗಳು. ಕೊಡ್ಲಾಡಿ. ಕೊಡ್ಲಾಡಿ. ಪುಂಡಲಿಕ ಮತ್ತು ಸಂಗಡಿಗರು ಮನೆ ಕೋಣ ಸಂಗಡಿಗರು. ಬಿಡಲಿಕ್ಕೆ ತಯಾರಿಯಲ್ಲಿ ಇರ್ಬೇಕು. ಮನೆ ದಯವಿಟ್ಟು ಯಾರದ್ದು ಬಿಡ್ತೀರಿ ಅಣ್ಣ ಈಗ? ಈಗ ಶೆಟ್ರು, ನೇರಳಕಟ್ಟೆ, ಅದ್ವಿನ್, ರವಿರಾಜ್ ಶೆಟ್ರು ಹೌದು, ಬಿಡಿ ಹಂಗಾದ್ರೆ. ಕೊಡಿ. ಒಳ್ಳೆಯ ಧ್ವನಿವರ್ಧಕ ಬೆಳಕಿನ ವ್ಯವಸ್ಥೆ. ಅಲ್ಲೇ ರವಿರಾಜ್ ಶೆಟ್ಟಿ, ನೇರಳಕಟ್ಟೆ, ನೇರಳಕಟ್ಟೆ, 10.99. 10.99. ಕಳೆದ ಸುತ್ತಲ್ಲಿ 10.98, ಇದೀಗ 10.99 ಸಾಧನೆ. ಸೀನಿಯರ್ ಗಿರಿಜಾ ರೋಡ್ ಲೈನ್ಸ್ ಎಷ್ಟು ಗಾಡಿ ತಂದಿರ್ ಮಾರವ್ರು? ಇನ್ನು ಎಷ್ಟಿದೆ ಅಣ್ಣ? ಭೋಜಣ್ಣ, ಐಲಿ, ಕಂಬಳ, ಗೆಲ್ಗೆ, ಕಂಬಳ, ಬಾಳ್ಗೆ, ರೋಡ್ ಲೈನ್ಸ್ ಇದೆಲ್ಲ ಗಾಡಿ ಇವ್ರ ಜೊತೆ ಇದೆ ಕಂಬಳಕ್ಕೆ. ಐಲಿ, ಸೆನ್ಸರ್ ರೆಡಿ ಇದೆ. ಅಖಿಲ ಭಾರತ ಸೆನ್ಸರ್ ಮಂಡಳಿ. ಸೆನ್ಸಾರ್ನವರು ಆವಾಗಲೇ ತಯಾರಿದ್ದಾರೆ. ಹೌದು, ಬೇಗ ಮನೆ ಹೊಪ್ಗೆ, ಬೇಗ ಮನೆಗೆ ಬಂದು ನೀವು ಬಿಡುದಿಲ್ಲ ಅಲ್ಲ ಅವರಿಗೆ. ಹೌದು. ಹಾ ಅಷ್ಟು ಸುಲಭಕ್ಕೆ ಆಗೋದಿಲ್ಲ. ಗಿರಿಜಾ ರೋಡ್ ಲೈನ್ಸ್ ಇದು. ನೀವು ಯಕ್ಷಗಾನದಂಗ ಒಡ್ಡೋಲ್ಗ ಮಾಡ್ದಂಗ ಇತ್ತು ಮಾರ್ರೆ. ಆಚೆ ಕುಣಿತ್ರಿ, ಈಚೆ ಕುಣಿತ್ರಿ. ಎಂತ ಮಾಡುದು? ಕಂಬಳ ಲೈಟ್ ಹಾಕಿರಂದಕ್ಕೆ ಕುಣಿತಾ ಇದ್ರಿ. ಈಗ ಪ್ರಸಂಗ ಮುಂದೆ ಹೋತಿಲ್ಲ. ಸ್ವಲ್ಪ ಬೆಳಗಿನ ಜಾವಕ್ಕೆ ಅಬ್ಬರ ಇರ್ತದೆ. ಇದು ಬೆಳಗಿನ ಜಾವ ಮಾಡ್ತೀರಿ ನೀವು, ಗೊತ್ತಾಯ್ತು. ದೀಪಾವಳಿ ಹೇಳಿ. ಸ್ವಲ್ಪ ಸರ್ವರ್ ಇಶ್ಯೂ ಇತ್ತು, ಹಾಗಾಗಿ ಪರ್ಮಿಟ್ ಇತ್ತು ಇವ್ರಿಗೆ. ಗಿರಿಜಾ ರೋಡ್ ಲೈನ್ಸ್ ಕೊಟ್ಟ, ನಮಗೆಲ್ಲ ನೆಟ್ವರ್ಕೇ ಇಲ್ಲಿ. ಕೊಟ್ಟ, ಗಿರಿಜಾ ರೋಡ್ ಲೈನ್ಸ್ ಕೊಟ್ಟ. ಹಲೋ ಕಾಮತ್ರೆ, ಹೇಳಿ. 11:56. 11:56. ಹಲೋ ಹೇಳಿ. ಸ್ವಲ್ಪ ಇದಾಯ್ತು ಅವ್ರಿಗೆ. ಅಣ್ಣ ಕ್ರಮ ಸಂಖ್ಯೆ ಹಲೋ ಹಲೋ. ವಿಶ್ವನಾಥ ದೇವಾಡಿಗ ಓರು ಓಟಗಾರರಿಗಾಗಿ ಕಾಯ್ತಾ ಇದ್ದಾರೆ. ಬಂದ್ರು ಎಕ್ಸ್ಪ್ರೆಸ್ಗೆ ಬಂದ್ರು. ಓಡುದು ಹಾಗೆ ಅವರು ಸ್ಪೀಡು, ಬರುವುದು ಹಾಗೆ ಸ್ಪೀಡು. ಯಾವ್ದಿದು? ಚೆನ್ನೈ ಎಕ್ಸ್ಪ್ರೆಸ್. ಇದು ಕ್ರಮ ಸಂಖ್ಯೆ ಯಾವ್ದಣ್ಣ? ಹರಕೆ ಬಿ.
ಬಿ. ಈ ಕರೆಯಲ್ಲಿ ಹೊಸಕರೆ. ಮನೆಗೆ ಹೀಗೆ ಹೋಗ್ಬೇಡಿ, ಯಜಮಾನ್ತಿಯರು ಸ್ವಲ್ಪ ಬಯುಕಿದ್ರು. ಹೆಬ್ಬರನಗೆ ಅವರ ಮುಂಡಾಸು, ಅವರ ತಂಡ ಅಂದ ಚಂದ. ವೆಂಕಟ ಪೂಜಾರಿ ಸೊಸಿತ್ಲು ಬಿ. ನಡುಮನೆ ಕಂಬಳದ ಕೊನೆಯ ಸ್ಪರ್ಧೆ. ಅಕ್ಕದ ಸವಾರಿಗನಾಗಿ ವಿಶ್ವನಾಥ್ ಬೈಂದೂರು. ದಯವಿಟ್ಟು ಮನೆಯ ಕೋಣಗಳನ್ನು ಬಿಡಲಿಕ್ಕೆ ಉದಯ್ ನಾಯ್ಕ, ಭರತ್ ನಾಯ್ಕ ಎಲ್ಲರೂ ಸ್ವಲ್ಪ ಸಹಕಾರ ನೀಡಬೇಕಾಗಿ ಕಮಲ ಮನೆಯವರ ಪರವಾಗಿ ಕೇಳ್ಕೊಳ್ತಾ ಇದ್ದೇವೆ. ವೆಂಕಟ ಪೂಜಾರಿ ಸಸಿತ್ಲು ಬೈಂದೂರು. ಬೈಂದೂರು ಬಿ. ಬಿ. ಇಲ್ಲಿಗೆ 11-0 ಎಲ್ಲ ಮನಸ್ಸುಗಳಿಗೆ ವಂದನೆಗಳು. ಸಮಯ ಸಮಯ ವೆಂಕಟ ಪೂಜಾರಿ ಸಸಿತ್ಲು ಬಿ ಇವರ 11-03. 11-03. ಪ್ರೋತ್ಸಾಹಧನ ತಗೊಳ್ಳದೇ ಇದ್ದವರು ದಯವಿಟ್ಟು ಬಂದು ಪಡೆಯಬೇಕಾಗಿ ವಿನಂತಿ. ಇನ್ನು ಅವರು ಅಲ್ಲಿ ಕ್ಲೋಸ್ ಮಾಡ್ತಾ ಇದ್ದಾರೆ. ಪ್ರೋತ್ಸಾಹಧನ ಪಡೆದೇ ಇದ್ದವರು ದಯವಿಟ್ಟು ಪ್ರೋತ್ಸಾಹಧನವನ್ನ ಪಡೆಯಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ.
ಫಸ್ಟ್ ಪ್ಲೇಸ್. ಬಾಬಣ್ಣ ನಾಯಕ್ ಕೊಕ್ಕರ್ಣೆ ಓಡಿಸಿದವರು ಗೋಪಿ ಒಡ್ಡರ್ಸೆ ಸೆಕೆಂಡ್ ಪ್ಲೇಸ್. ಹಗ್ಗ ಕಿರಿಯ ಸಮೃದ್ಧಿ ಪ್ರಸಿದ್ಧಿ ದುರ್ಗಾ ಫ್ರೆಂಡ್ಸ್ ಕಂಚಿಕಾನ್ ಓಡಿಸಿದವರು ಶಂಕರ ನಾಗೂರು ಫಸ್ಟ್ ಪ್ರೈಸ್. ಸೆಕೆಂಡ್ ಪ್ರೈಸ್ ನೀರಜ್ ಆತ್ಮಜ್ ಬಾರ್ಕೂರು ಓಡಿಸಿದವರು ವಿಶ್ವನಾಥ್ ದೇವಾಡಿಗ. ಹಗ್ಗ ಹಿರಿಯ ಬೈಂದೂರು ಸೊಸೀತ್ಲು ವೆಂಕಟ ಪೂಜಾರಿ ಓಡಿಸಿದವರು ಶ್ರೀಕಾಂತ್. ಬಾಬಣ್ಣ ನಾಯಕ್ ಕೊಕ್ಕರ್ಣೆ ಯಾರು ಸಬ್ ಜೂನಿಯರ್ ಬೈಂದೂರು ಸೊಸೀತ್ಲು ಬಾಬಣ್ಣ ನಾಯಕ್ ಭರತ್ಲ ಭರತ್ 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 ಅಂತ ಸಬ್ ಜೂನಿಯರ್ ಹರೀಶ್ ಗೋಪಿ ಅಂತ ಹಾಕಿದ್ರು ಅಲ್ಲಿ ಹೆಸರು ನೀವು ಫಸ್ಟ್ ಕೊಡೋದೇ ಹಂಗೆ ಕೊಟ್ಟಿದ್ದೀರಿ. ಆಯ್ತು ಕಾಮ ಅದಿರಲಿ, ಯಾರು ಅಡ್ಡಿಲ್ಲ, ಅವ್ರಿಗೆ ಓಡಿಸಿದ್ರೆ ಪ್ರೈಸ್ ಇಲ್ಲ. ಕಣ್ಣಿತ್ತಾ ಅಲ್ಲ ಬರೆದು ಬಿಡು, ರಿಸಲ್ಟ್ ಕಳಿಸ್ಕೊಡ್ತೀವಿ, ಶೇರ್ ಮಾಡ್ತೀವಿ. ಪೆನ್ನಿತ್ತಾ ಕಳಿಸಿ ಆಯ್ತದೆ. ಈಗ ವಾಟ್ಸಪ್ಗೆ ತೆಗೆದು ಫೋಟೋ ತೆಗೆದು ಅವ್ರಿಗೆ ಹೆಸರು ಸ್ವಾಗತ. ಈಗ ಬಹುಮಾನ ವಿತರಣೆಯ ಕಾರ್ಯಕ್ರಮ ನಡೀಲಿಕ್ಕಿದೆ. ಅದಕ್ಕಿಂತ ಮುಂಚೆ ಈ ಒಂದು ಕಂಬಳವನ್ನ ಬಹಳಷ್ಟು ವಿಜೃಂಭಣೆಯಿಂದ ನಡೆಸಿಕೊಟ್ಟಂತಹ ಎಲ್ಲರಿಗೂ ನಾನು ಧನ್ಯವಾದವನ್ನ ನಡುಮನೆ ಕಂಬಳದ ಮನೆಯವರ ಪರವಾಗಿ ಅರ್ಪಿಸಲು ಇಚ್ಛಿಸುತ್ತೇನೆ. ಮೊದಲಿಗೆ ನಮ್ಮ ಈ ಬಾರ್ಕೂರು ಧನ್ಯವಾದವನ್ನೇ ಬಹಳ ಮೊದಲು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಈ ಒಂದು ಕಂಬಳವನ್ನ ನಡೆಸಿಕೊಡುವಲ್ಲಿ ದೇವದಾಸ್ ಹೊಸಕೆರೆ, ಹಾಗೆ ನಮ್ಮ ರವಿ ಹೊಸಕೆರೆ, ಹಾಗೂ ಸದಾಶಿವ ಪೂಜಾರಿ ಮೂಡೇಟ್ಲು, ರಾಮಚಂದ್ರ ಕಾಮತ್ ಅವರು, ಹಂದಾಡಿ ಶಾಂತರಾಮ್ ಶೆಟ್ಟರು, ವಿಶ್ವನಾಥ್ ಪ್ರಭುಗಳು, ಅಭಿ ಅವರು, ಇವರೆಲ್ಲರೂ ಕಷ್ಟದ ಕೆಲಸ. ನೀವೆಲ್ಲ ಬಂದು ನಮ್ಮ ಮೇಲೆ ಒಂದು ಒಳ್ಳೆಯ ಅಭಿಪ್ರಾಯವನ್ನಿಟ್ಟು ಬಂದಿದ್ದೀರಿ. ಇಲ್ಲೇನಾದರೂ ನಡೆಯುವುದರಲ್ಲಿ ಏನಾದರೂ ಕಿಂಚಿತ್ತು ತಪ್ಪಿದ್ರೆ ಅದನ್ನ ಕ್ಷಮಿಸಿ ನಮ್ಮ ಮುಂದಿನ ಕಂಬಳಕ್ಕೂ ನೀವು ಎಲ್ಲರೂ ಪ್ರೋತ್ಸಾಹ ನೀಡಬೇಕಾಗಿ ಕೇಳ್ಕೊಳ್ತೇನೆ. ಹಾಗೆ ಓಕೆ, ನಮ್ಮ ಶಾಂತರಾಮ್ ಶೆಟ್ಟರು ಒಂದೆರಡು ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ. ಕಂಬಳದ ಕೋಣದ ಮಾಲಕರೇ ಹಾಗೂ ಒಟ್ಟಿಗೆ ಬಂದ ಪರಿಚಾರಕರೇ ಕೊಟ್ಟಿದ್ದಾರೆ. ಅಲ್ಲದೆ ಒಳ್ಳೆ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಈ ದಿಸೆಯಲ್ಲಿ ಎಲ್ಲ ಕೋಣದ ಮಾಲಕರ ಪರವಾಗಿ ನಾನು ನಡುಮನೆಯ ಎಲ್ಲ ಕುಟುಂಬಸ್ಥರು, ಯಾಕಂತ ಹೇಳಿದರೆ ಹಿರಿಯರನ್ನು ಮುಂದಿಟ್ಟುಕೊಂಡು ಎಲ್ಲ ಯುವಕರು ಸೇರಿಕೊಂಡು ಈ ಕಂಬಳವನ್ನು ನಡೆಸ್ತಾ ಇದ್ದಾರೆ. ಅವರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತೇನೆ. ಎಲ್ಲರೂ ಒಂದು ಜೋರಾದ ಚಪ್ಪಾಳೆ ಹೊಡಿಬೇಕಂತ ಕೇಳಿಕೊಳ್ತೇನೆ. ಹಾಗೆ ನಮ್ಮೊಂದಿಗೆ ಸಹಕರಿಸಿದ ಇವತ್ತು ಅದರ ಒಂದು ಉಸ್ತುವಾರಿ ನನ್ನ ಹೆಗಲಿಗೆ ಹಾಕಿದರೂ ಕೂಡ ನನ್ನೊಂದಿಗೆ ಸಹಕಾರ ಮಾಡಿದವರು ದೇವದಾಸ್ ಹೊಸಕೆರೆ, ರಾಮಚಂದ್ರ ಕಾಮತ್, ರವಿ ಹೆಮ್ಮಾಡಿ, ಸದಾಶಿವ ಪೂಜಾರಿ, ಅಭಿ ಸಾಸ್ತಾನ್, ವಿಶ್ವನಾಥ್ ಪ್ರಭು, ಹಾಗೆ ನಮ್ಮ ಈ ಒಂದು ಟೈಮಿಂಗ್ ವ್ಯವಸ್ಥೆಯಲ್ಲಿ ಡಿಜಿಟಲ್ ವ್ಯವಸ್ಥೆ ಮಾಡಿದಂಥ ವೆಂಕಟೇಶ್ ಅವರಿಗೂ ಕೂಡ ಕಂಬಳದ ಮನೆ ಹೇಳುವವರು ಆ ನಡುಮನೆಯವರು. ಆದ್ದರಿಂದ ಏನಾದರೂ ಹೆಚ್ಚು ಕಡಿಮೆ ಇದ್ದರೆ ಸುಧಾರಿಸ್ಕೊಳ್ಳಿ ಅಂತ ಹೇಳ್ತಾ, ಆದರೆ ಒಂದು ವಿಚಾರ ನಾನು ಹೇಳುವುದೇನಂತ ಹೇಳಿದರೆ, ಆದಷ್ಟು ಬೇಗ ನಾವು ಕಂಬಳ ಮುಗಿಸಿದರೆ ನಮಗೂ ಕೂಡ ಒಂದು ಬೇಗ ಮನೆಗೆ ಹೋಗಲಿಕ್ಕೆ ಆಗ್ತದೆ. ಆ ದಿಸೆಯಲ್ಲಿ ಸಮಯಕ್ಕೆ ಸರಿಯಾಗಿ ಬರಬೇಕು. ಈಗ ಈ ವರ್ಷ ಸ್ವಲ್ಪ ಮಟ್ಟಿಗೆ ಬಂದಿದ್ದೀರಿ, ಆದರೂ ನಾವು 2 ಗಂಟೆಗೆ ಪ್ರಾರಂಭ ಮಾಡಬೇಕಂತ ಎಣಿಸಿದ್ದು ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ, 3:30 ಆಗಿದೆ. ಆದ್ದರಿಂದ ಸಮಯಕ್ಕೆ ಸರಿಯಾಗಿ ಪ್ರಾರಂಭ ಮಾಡುವ ಬಗ್ಗೆ ನಿಮ್ಮೆಲ್ಲರ ಸಹಕಾರ ಇರಲಿ ಅಂತ ಹೇಳಿ, ಇನ್ನೊಮ್ಮೆ ನಾನು ನಡುಮನೆ ಕಂಬಳದ ಎಲ್ಲ ಯುವಕರಿಗೆ ಅವರು ಮಾಡುವಂಥ ವ್ಯವಹಾರ ಉದ್ಯೋಗದಲ್ಲಿ ದೇವರ ಉತ್ತರೋತ್ತರ ಯಶಸ್ಸು ಕೊಡಲಿ, ಈ ಕಂಬಳ ಇದೇ ರೀತಿಯ ವಿಜೃಂಭಣೆಯಿಂದ ನಡೆಯಲಿ ಅಂತ ಹಾರೈಸಿ ಎಲ್ರಿಗೂ ವಂದಿಸಿ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಹಾಗೆ ನಮ್ಮ ಮನೆ ಕೋಣವನ್ನು ಓಡಿಸಿದಂಥವರು ಆದಷ್ಟು ಬೇಗ ವೇದಿಕೆಗೆ ಬಂದು ಮನೆ ಕೋಣ ಓಡಿಸಿದವರು
ಹಾಗೆ ಸಹಕರಿಸಿದವರು ಪುಂಡಲಿಕ, ತಮ್ಮಯ್ಯ ಪೂಜಾರಿ, ಜಯ ಪೂಜಾರಿ ಆದಷ್ಟು ಬೇಗ ವೇದಿಕೆಗೆ ಬರಬೇಕು. ಹಾಗೆ ಈಗ ನಾನು ಬಹುಮಾನ ಒಂದು ಕೊಡಿ. ಓಕೆ, ಈಗ ಬಹುಮಾನ ಭರತ್ ನಾಯ್ಕ್ ಮುದ್ದುಮನೆ. ದ್ವಿತೀಯ ಬಹುಮಾನವನ್ನು ಬಾಬಣ್ಣ ನಾಯ್ಕ್ ಕೊಕ್ಕರ್ಣೆ, ಇವರು ದ್ವಿತೀಯ ಸ್ಥಾನವನ್ನು ಪಡೆದಿರ್ತವೆ 11.22 ಸೆಕೆಂಡ್ಗಳೊಂದಿಗೆ. ಇದನ್ನು ಓಡಿಸಿದವರು ಭಟ್ಕಳ ಹರೀಶ್. ಹಗ್ಗ ಕಿರಿಯ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದವರು ಸಮೃದ್ಧಿ ಕೋಣಗಳನ್ನು ಓಡಿಸಿದವರು ಶಂಕರ್ ನಾಗೂರು. ಹಾಗೆ ದ್ವಿತೀಯ ಬಹುಮಾನವನ್ನ ನೀರಜ್ ಆತ್ಮೋಜ್ ಬಾರ್ಕೂರು, ಅವರಿಗೆ ದ್ವಿತೀಯ ಬಹುಮಾನ. ಕೋಣಗಳನ್ನು ಓಡಿಸಿದವರು ವಿಶ್ವನಾಥ್ ದೇವಾಡಿಗ. ವಿಶ್ವನಾಥ ದೇವಾಡಿಗ ಅವರಿಗೆ ಇವರ ಕೋಣಗಳು 10.60 ಇದ್ದಾರೆ. ಹಾಗೆ ದ್ವಿತೀಯ ಸ್ಥಾನವನ್ನ ಬಾಬಣ್ಣ ನಾಯಕ್ ಕೊಕ್ಕರ್ಣೆ ವಡ್ಡಪ್ಪೆ ಬಾಬಣ್ಣ ನಾಯಕ್ ಕೊಕ್ಕರ್ಣೆ ವಡ್ಡಪ್ಪೆ ದ್ವಿತೀಯ ಸ್ಥಾನವನ್ನು 10.94 ಸೆಕೆಂಡ್ಗಳೊಂದಿಗೆ ಕ್ರಮಿಸಿ ದ್ವಿತೀಯ ಸ್ಥಾನ ಪಡೆದಿದ್ದೆವು. ಕೋಣಗಳನ್ನು ಓಡಿಸಿದವರು ಶ್ರೀಕಾಂತ್ ಅವರು, ಭರತ್ ನಾಯಕ್. ಕೊನೆಯ ವಿಭಾಗ ಹಲಗೆಯ ವಿಭಾಗ. ಈ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನ ಪಡೆದವರು ಆತ್ಮದಲ್ಲಿ, ಹಲಗೆ ವಿಭಾಗದಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದವರು ಅದ್ವಿನ್ ರವಿರಾಜ್ ಶೆಟ್ಟಿ ನೇರಳಕಟ್ಟೆ ಕೊಡ್ಲಾಡಿ. ಇವರ ಕೋಣಗಳು ದ್ವಿತೀಯ ಸ್ಥಾನವನ್ನ 10.98 ಸೆಕೆಂಡುಗಳೊಂದಿಗೆ ಕ್ರಮಿಸುತ್ತೆ. ಹಾಗೆ ಕೋಣಗಳನ್ನು ಓಡಿಸಿದವರು ಗಣೇಶ್ ಉಳ್ಳೂರು ಕಂದಾವರ. ಬಹುಮಾನವನ್ನು ಸ್ವೀಕರಿಸಿದವರಿಗೆ ಎಲ್ಲರಿಗೂ ಅಭಿನಂದನೆಗಳನ್ನ ಹೇಳ್ತಾ ಮತ್ತೆ